वैष्णवांश्च श्रीरूपं साग्रजाता सहगणा रघुनाथान्वितं तं सजीवं साद्वैतं सावधूतं परिजना सहितं कृष्णचैतन्यदेवं श्रीराधा कृष्णपादान् सहगणा ललिता श्रीविशाखान्वितंश्च हे कृष्ण करुणा सिंधु दीनबंधो जगत्पते गोपेश गोपिका कांत राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। श्रीकृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे। ಎಲ್ಲರಿಗೂ ಹರೇ ಕೃಷ್ಣ. हरे कृष्ण प्रभु जी। हरे कृष्ण ಧನ್ಯವಾದ. हरे कृष्ण प्रभु जी. ಹರೇ ಕೃಷ್ಣ हरे कृष्ण प्रभु जी. ತಮ್ಮೆಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. हरे कृष्ण प्रभु जी. ನಾವು ನಮಸ್ತೆ ಗಿರಿರಾಜಾಯ ಶ್ರೀ ಗೋವರ್ಧನ ನಾಮಿನೇ ಅಶೇಷ ಕ್ಲೇಶಾಯ ನಾಶಾಯ ಪರಮಾನಂದದಾಯಿನಿ ಅಂತ. ಯಾರು ಗಿರಿರಾಜ? ಗಿರಿರಾಜ ಸ್ವಯಂ ಕೃಷ್ಣನೇ ಅಲ್ವಾ? ಅವ್ರಿಗೆ ನಾವು ಪ್ರಾರ್ಥನಾ ಮಾಡಬೇಕು. ನಾವೆಲ್ಲ ಯಾವ ರೀತಿ ಪ್ರಾರ್ಥನಾ ಮಾಡ್ತೇವೆ? ನಾವು ಪ್ರಾರ್ಥನಾ ಮಾಡೋ ಉದ್ದೇಶ ನಮ್ಮ ಹಿಂದೆ ನಮ್ಗೆ ಇದು ಸಿಗಲಿ, ಇದು ಬೇಕು ಅನ್ನೋದ್ರ ಬಗ್ಗೆ ನಾವು ಪ್ರಾರ್ಥನಾ ಮಾಡ್ತೇವೆ. ಇದರಲ್ಲಿ ನಾವೇನ್ ಮಾಡ್ಲಿಕ್ಕೆ ಇದು ನಮಗೆ ನಮ್ಮ ಬಗ್ಗೆನ ಹೇಳುತ್ತೆ. ನಮಗೆ ಅದನ್ನು ಕೊಡು ಇದನ್ನು ಕೊಡು ಅಂತ. ಅದ್ರ ಹಿಂದಿನ ಉದ್ದೇಶ ಏನಿರ್ತದ? ನಮ್ಗೇನಾದ್ರೂ ಕೊಡಿ ಅಂತ. ಅಂದ್ರೆ ನಾವು ಪ್ರಾರ್ಥನಾ ಮಾಡೋ ಉದ್ದೇಶ ಅಹೇತುಕವಾಗಿರುವುದಿಲ್ಲ. ನಮ್ಮ ಪ್ರಾರ್ಥನೆ ನಮ್ಮ ಹೇತು ಇರ್ತದೆ ಅದ್ರ ಹಿಂದ್ಗಡೆ. ಆ ಹೇತು ಇರ್ಲಾರ್ದ ಪ್ರಾರ್ಥನೆಯನ್ನು ನಾವು ಮಾಡ್ಬೇಕು. ಜನರಲ್ ಆಗಿ ಏನ್ ಮಾಡ್ತಾರೆ, ಒಬ್ರು ಲಡ್ಕಾ ಲಡ್ಕಿ ಗೆ ತಾರೀಫ್ ಮಾಡ್ತಾರೆ. ತಾರೀಫ್ ಅಂದ್ರೆ ತಾರೀಫ್ ಮಾಡೋ ಹೊಗಳೋ ಉದ್ದೇಶ ಏನೋ ಅದ್ರ ಹಿಂದೆ ಏನೋ ಒಂದು ಹೇತು ಇದೆ ಅಂತ. ಭಗವಾನ್ ರಾಮ ರಾವಣನ್ ಕೊಂದು ಬಂದಾಗ ಅವ್ರ ತಾಯಿ ಕೇಳ್ತಾಳೆ, ಆ ರಾವಣಕ್ಕೂ ಮಾರ? ತಾಯಿ ಹೇಳ್ತಾಳೆ, ತಾಯಿಗೆ ರಾಮ ಹೇಳ್ತಾನೆ, ಮೈ ನಹಿ ಮಾರ. ತಾಯಿಗೆ ಮೊದಲು ಹೇಳ್ತಾರೆ ನಾನು ಕೊಂದಾಕಿಲ್ಲ ಅಂತ. ಹಿಂದಗಡೆ ಭಗವಾನ್ ಹೇಳ್ತಾರ ಮೈನೇ ಮಾರ, ನಾನೇ ಹೊಡೆದೆ. ಇಲ್ಲ ಭಗವಾನ್ ಏನ್ ಮಾಡ್ತಾರೆ, ಫಸ್ಟ್ ಏನ್ ಹೇಳ್ತಾರೆ, ನಾನ್ ಕೊಂದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ತಮ್ಮ ನಮ್ರತೆನ ತೋರಿಸ್ತಾರೆ ಅವರು. ತಾಯಿ ಮುಂದೆ ನಾನು ದೊಡ್ಡವಲ್ಲ ಅಂತ, ತಾಯಿ ಮುಂದೆ ನಾನು ಸಣ್ಣವ ಅಂತ. ಹಿಂದಗಡೆ ಮೆಲ್ಲಗೆ ಹೇಳ್ತಾರೆ ಮೈನೇ ಮಾರ ಅಂತ. ಪರಮಾತ್ಮ ಆ ನಮ್ರತೆ ತೋರಿಸ್ತಾರೆ. ಆದ್ರೆ ನಾವು ನಂಬುದನ್ನು ನಾವು ಏನೈತಿ ಪರಮಾತ್ಮನೇ ನಾವು ತೋರ್ಕೊಳ್ತೇವೆ, ನಾನೇ ಮಾಡಿದೆ. ಈಗ ಒಂದು ಟ್ಯೂಬ್ಲೈಟ್ ಗುಡಿಗೆ ಒಂದು ಟ್ಯೂಬ್ಲೈಟ್ ಕೊಟ್ಟರು ಕೂಡ ಅದ್ರ ಮೇಲೆ ಹೆಸರು ಬರ್ಕೊಳ್ತೇವೆ. ದಾನ ಕೊಟ್ಟವರು ಅವ್ರ ಹೆಸರು, ದೇಣಿಗೆ ಕೊಟ್ಟವರು ಅವೆಲ್ಲ ಹಾಕೊಳ್ತೇವೆ ನಾವು ಅಲ್ವಾ? ಹಿಂಗ ನಮ್ಮನ್ನ ದಿನನಿತ್ಯದ ಜೀವನ ನಡೀತಾ ಇರ್ತದೆ. ಒಂದು ಊರಿನಲ್ಲಿ ಒಬ್ರು ಭಕ್ತರು, ಅವರು ವೈಷ್ಣವರು ಕರೆದು ಊಟ ಎಲ್ಲ ಆಗ್ತಾ ಇದ್ರು. ವೈಷ್ಣವರು ಕೆಲವೊಮ್ಮೆ ಸಿಗ್ಲಾರ್ದಾಗ ಏನ್ ಮಾಡ್ತಿದ್ರು, ಅವ್ರೇನ್ ಮಾಡ್ತಿದ್ರು, ಬೆಲ್ಲದ ವೈಷ್ಣವ್ರು ಮಾಡ್ತಿದ್ರು.
ಅದು ಹಿಂಗ ಬೆಲ್ಲದ ಭೋಜನ ಮಾಡಿ ಅವ್ರಿಗೆ ಭೋಗ ಕೊಟ್ಟು, ಅಂದ್ರೆ ಪರಮಾತ್ಮ ಅರ್ಪಣೆ ಮಾಡಿದ್ದ ಅದನ್ನ ಅವ್ರಿಗೆ ಕೊಟ್ಟು ಆಮೇಲೆ ತಾವೆಲ್ಲ ತಿಂತಾ ಇದ್ರು. ಒಂದಿನ ಒಬ್ಬರನ್ನ ಕರೆದ್ರು, ನಮ್ಮ ಮನೆಗೆ ಪ್ರಸಾದಕ್ಕೆ ಬನ್ನಿ ಅಂತ. ಆಯ್ತು ಅಂತ ಅವರು ಬಂದ್ರು ಮನೆಗೆ. ಬರ್ಬೇಕಾದ್ರೆ ಇವ್ರು ಕರೆದಿದ್ರಲ್ಲ, ಅವ್ರ ಹೆಸರು ಬಸಪ್ಪ ಅಂತ. ಅವ್ರೇನತಿ ಹೊಲಕ್ಕೆ ಹೋಗಿದ್ರು ಅವರು. ಒಂದ್ಸಲ ಅವ್ರಿಗೆ ಹೆಂಡತಿ ಹೇಳಿದ್ರು, ಹಿಂಗೆ ಬರ್ತಾರೆ, ಅವ್ರಿಗೆ ಪ್ರಸಾದ ಹಾಕಿ ಕೊಡ್ರಿ, ನಾನು ಒಂದ್ ಸ್ವಲ್ಪ ಹೊಲಕ್ಕೆ ಹೋಗಿ ಬರ್ತೇನೆ, ಜೋಳ ಕೊಯ್ದದ ಅದನ್ನ ನೋಡ್ಕೊಂಡು ಬರ್ತೇನೆ ಅಂತಂದು ಹೋದ್ರು. ಹೋದಾದಾಗ ಈ ಕಡೆಗೆ ಬಂದ್ರು ಮನೆಗೆ ಸ್ವಾಮಿಗಳು, ವೈಷ್ಣವರು ಬಂದ್ರು. ಬಂದಾಗ ಒಳಗಿಂದ ಮಕ್ಕಳು ಹೇಳಕತ್ತಿದ್ರು, ಅಮ್ಮ ನನಗೆ ಕಾಲ ಅಂದ್ರು. ಹೊರಗಡೆ ಕೇಳಿಸ್ಕೊಳ್ತದೆ, ಕಾಲ ಏನ್ ಕಾಲ, ಕಾಲ ಅನ್ಬೇಕು, ಏನ್ ಹೇಳಕತ್ತಾರೆ ಇವ್ರು ಅಂತ. ಒಂದು ಹುಡುಗ ಹೇಳ್ತು, ಅಮ್ಮ ನಂದ ಅವ್ರ ಕೈ ಅಂತ. ಇನ್ನೊಂದು ಹುಡುಗ ಹೇಳ್ತು, ಅಮ್ಮ ಅವ್ರ ನನ್ನ ತಲೆ ಅಂತ. ಯಪ್ಪೋ, ಇವ್ರೇನೋ ನರಭಕ್ಷಕರು ಇದ್ದಾರೋ ಏನೋ ಅನ್ಕೊಂಡು ಹೊರಗ್ ಬಂದಿದ್ರಲ್ಲ, ಹೊರಗಿನಿಂದ ಕೇಳಿಸ್ಕೊಂಡವ್ರ ಏನತಿ ಹಿತ್ತಲದಿಂದ ಅವ್ರಿಗೆ ಬಂದಿದ್ರು. ಅವ್ರ ತಾಯಿ ಏನ್ ಮಾಡಿದ್ರು, ಕಾಲಿಗೆ ಕಾಲು ತೊಳಿಲಿಕ್ಕೆ ನೀರು ಕೊಟ್ಟಿದ್ರಲ್ಲ, ಹಿತ್ತಲದಲ್ಲಿ ಹೋಗಿ ತೊಳಿಸಿ ಹೋಗ್ಬೇಕಾದ್ರೆ ಇವನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ರು. ಅವ್ರು ಕೇಳಿಸಿ ಹೋಗ್ಬೇಕಾದ್ರಾಗ ಯಪ್ಪೋ ಇವ್ರೇನೋ ಬದ್ಲಿದಾರ, ನರಭಕ್ಷಕರು ಏನಾರಿದ್ರು ಇರ್ಬೋದು ಅಂತ ಹೇಳ್ಬಿಟ್ಟು ಹಿಂದನೆ ಹಿತ್ತಲ ಹಾರಿ ಓಡ್ ಹೋಗ್ಲಿಕ್ಕತ್ತಿದ್ರು. ಅಷ್ಟ್ರೊಳಗ ಬಸಪ್ಪ ಹೊಲದಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ರು. ಅವ್ರ ಕೈಯಲ್ಲಿ ಕುಡುಗೋಲಿತ್ತು. ಕುಡುಗೋಲ್ ಅಂದ್ರೆ ಒಂದ್ ರೀತಿ ಕೊಯ್ತ. ಕುಡುಗೋಲಿತ್ತು. ಆ ಕುಡುಗೋಲ್ ಹಿಡ್ಕೊಂಡು ಹಿಂಗ್ ಮ್ಯಾಲೆ ಎತ್ತಿ ಹೇಳ್ತಿದಾರೆ, ಸ್ವಾಮಿಗಳ ನಿಂತ್ಕೊಳ್ರಿ, ಬರ್ರಿ ಬರ್ರಿ ಅಂದ್ರ. ಅವ್ರು ಕೈಯಾಗ ಕುಡುಗೋಲ್ ಎತ್ತಿ ಬರ್ರಿ ಬರ್ರಿ ಅಂದ್ರೆ ನೀನ್ ನನ್ನ ಮುಗಿಸಿ ಬಿಡ್ತಾರೆ ಇವ್ರು ಅಂತ ಹೇಳ್ಬಿಟ್ಟು ಸ್ವಾಮಿಗಳು ಓಡಾಕತ್ತಿದ್ರು. ಇವ್ರು ಹಿಂದಿಂದ ಬಸಪ್ಪನು ಓಡ್ಲಿಕ್ಕತ್ತಿದ್ದ. ನಿಂತ್ಕೊಳ್ರಿ ಅಂತ ಓಡಿದ್ರು. ಅವ್ರು ಇನ್ ಸಿಕ್ಕರೆ ನಂಗೆ ಕೊಂದಾಕ್ತಾರೆ ಅಂತ ಅವ್ರು ಮತ್ ಮುಂದೆ ಓಡ್ಲಿಕ್ಕತ್ತಿದ್ರು, ಜೋರಾಗಿ ಓಡ್ಲಿಕ್ಕೆ. ಇವ್ರು ಬಿಡಲೇ ಇಲ್ಲ. ಇವರು ಯಾಕೆ ಓಡ್ಲಿಕ್ಕತ್ತಾರಿ ಅಂತ ಇವ್ರಿಗೆ ಗೊತ್ತಿಲ್ಲ, ಅವ್ರು ಯಾಕೆ ಬರ್ತಾ ಇದಂತ ಅವ್ರಿಗೆ ಗೊತ್ತಿಲ್ಲ. ಓಡ್ತಾ ಆ ಕಡೆಗಿಂದ ಊರಿನ ಹಿರಿಯರು ಒಬ್ರು ಬಂದ್ರು. ಯಾಕೆ ಓಡ್ತಾ ಇದ್ರಿ ಸ್ವಾಮಿಗಳ, ನಿಂತ್ಕೊಳ್ರಿ ಅಂದ. ಇಲ್ರಿ ಬಿಟ್ರೆ ನನ್ನ ಕೊಂದ ಹಾಕ್ತಾನ ಬಸಪ್ಪ ಅಂತ. ಬಸಪ್ಪ ಹಂಗಲ್ಲ, ಒಳ್ಳೆ ವ್ಯಕ್ತಿ, ವೈಷ್ಣವ್ರು ಅವರು. ಅವ್ರು ದಿನ ಹಿಂಗೆಲ್ಲ ವೈಷ್ಣವ್ರಿಗೆ ಪ್ರಸಾದ ತಿನ್ನಿಸ್ತಾರೆ. ಏನ್ ಪ್ರಸಾದ ರೀ, ಕೈ ಕುಡುಗೋಲ ಐತಿ, ಬಿಡ್ರಿ ನನ್ನ ಮೊದಲು ಬಿಟ್ರೆ ಸಾಕು, ನನ್ನ ಜೀವ ಉಳಿತೈತಿ ಅಂತ. ತಡ್ರಿ ಅದು ಹಂಗಲ್ ತಡ್ರಿ ಅಂತ ಅವ್ರು ನಿಲ್ಸ್ಕೊಂಡ್ ನಿಂತ್ರು. ಅಷ್ಟೊಳಗ ಬಸಪ್ಪ ಬಂದ್ಬಿಡ್ಲೆ ಬಸಪ್ಪ ಅವ್ರ ಹಿರಿಯರು ಹೇಳಿದ್ರೆ, ಕೈಯನ್ನ ಕುಡುಗೋಲ ಕೆಳಗೆ ಹೋಗಿ ಅದನ್ನ ಕೈಯಾಗ ಕುಡುಗೋಲ್ ಹಿಡ್ಕೊಂಡಿದ್ರಲ್ಲ, ಕುಡುಗೋಲ್ ಕೆಳಗಿಟ್ರು. ಯಾಕ್ರಿ ಕುಡುಗೋಲ ಯಾಕೆ ಕೆಳಗಿಡ್ಬೇಕು, ಅಲ್ಲಿ ಇಡೋ ಮರ ಅದನ್ನ ಕೆಳಗ ಇಟ್ರು. ಅವ್ರು ಇಟ್ಟು ಬಂದು, ಯಾಕ್ರಿ ಸ್ವಾಮಿಗಳು ಓಡಾಕತ್ತಿದ್ರೆ, ಈಗ ಅವ್ರು ಇಲ್ಲೋಡ ಉಸಿರು, ಇವ್ರು ಏದ್ ಉಸಿರು ಬಿಡ್ತಿದ್ರು. ಆಮೇಲೆ ಹಿರಿಯರು ಹೇಳಕತ್ತಿದ್ರು, ಅಲ್ಲೋ ನೀವ್ ಅವ್ರಿಗೇನೋ ಕನ್ಫ್ಯೂಸ್ ಆಗ್ಯದ, ಯಾಕ್ರಿ ಸ್ವಾಮಿಗಳು ಯಾಕೆ ಓಡಾಕತ್ತಿದ್ರಿ ಅಂತ. ಇಲ್ರಿ, ನಾನು ಕಾಲ್ ತೊಳಿಲಿಕ್ಕಂತೂ ನಿಮ್ಮ ಮಾತಾಜಿ ಹೆಂಡತಿ ನೀರ್ ಕೊಟ್ರು, ಕಾಲ್ ತೊಳಿಲಿಕ್ಕಂತ ಹಿಂದೆ ಬಂದೆ ನಾನು. ಒಂದ್ ಹುಡುಗ ಹೇಳ್ತೈತಿ, ಯವ್ವ ಅಮ್ಮ ಆ ಸ್ವಾಮಿಗಳ ಕಾಲ ಅಂದ್ರು. ಒಂದ್ ಹುಡುಗ ಹೇಳ್ತೈತಿ ಸ್ವಾಮಿಗಳ ಕೈ ಅಂತತಿ. ಒಂದ್ ಹುಡುಗ ಹೇಳ್ತೈತಿ ಸ್ವಾಮಿಗಳ ತಲೆನ ಅಂತೈತಿ, ರುಂಡನ ಅಂತತಿ. ಅದಕ್ಕೆ ನಾ ಕೇಳಿಸ್ಕೊಂಡು, ಇವ್ರೇನಾದ್ರು ನರಭಕ್ಷಕರ ಏನಾರು ಅದಾರ, ನನ್ನ ಇವತ್ತು ಕೊಂದ್ ಹಾಕ್ತಾರ ಅನ್ನೋಂತ ಹೆದರಿಕೊಂಡು ನಾ ಓಡಿ ಬಂದೆ. ಅಷ್ಟ್ರೊಳಗ ನೀವು ಏನೈತಿ ಕುಡುಗೋಲ್ ಹಿಡ್ಕೊಂಡು ಬಂದ್ರಿ. ಕುಡುಗೋಲ್ ನೋಡ್ಬಿಟ್ಟು ನನಗೆ ಇನ್ನೂ ಭಯ ಆಯ್ತು ಅಂತ. ಇದೆಲ್ಲ ತಪ್ಪಾಗಿದ್ರಿ, ಕ್ಷಮಿಸಿ. ಕೆಲವೊಮ್ಮೆ ಏನಾಗ್ತೈತಿ, ಯಾರು ವೈಷ್ಣವ್ರು ಸಿಗ್ಲಾರ್ದಾಗ ನಾವು ಬೆಲ್ಲದ ವೈಷ್ಣವ್ರು ಮಾಡಿ ಮನಿ ಒಳಗ ಇಟ್ಟು ಅವ್ರಿಗೆ ಮೊದಲು ದೇವ್ರಿಗೆ ಎಡಿ ಮಾಡಿರುವಂತ ಏನು ಭೋಗ ಐತಲ್ಲ, ಪರಮಾತ್ಮನ ಎಡಿ ಮಾಡಿರುವಂತ ಪ್ರಸಾದನ ಅವ್ರಿಗೆ ಮೊದಲ ತಿನ್ನಿಸಿ ಆಮೇಲೆ ನಾವೆಲ್ಲ ತಿನ್ನುವಂತ ಪದ್ಧತಿ. ಹಂಗಾಗಿ ಮಕ್ಕಳು ಏನ್ ಮಾಡ್ತಾರ, ಅದ ಹಿಂದಗಡೆ ವೈಷ್ಣವ್ರದ್ದೇನು ಬೆಲ್ಲ ಮಾಡಿರ್ತಾರಲ್ಲ, ಬೆಲ್ಲದ್ದು ಮೂರ್ತಿ ಮಾಡಿರ್ತಾರಲ್ಲ, ಆ ಮೂರ್ತಿನ ಹಿಂದಗಡೆ ಪ್ರಸಾದ ರೂಪದಾಗ ಎಲ್ಲರಿಗೂ ಹಂಚ್ತೇವೆ. ಹಂಗಾಗೋದ್ರಿಂದ ಇದು ಕನ್ಫ್ಯೂಸ್ ಆಗೈತಿ ಅಂತ. ಓ ಹಿಂಗಾಯ್ತು ಅಂತ ಮತ್ತೆ ಹೆದರ್ಕೊಂಡು ಮತ್ತೆ ಅವ್ರು ಕರ್ಕೊಂಡ್ ಬಂದ್ರೆ, ಇಲ್ಲ ಬರ್ರಿ 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 ಅಂತ ಕರ್ಕೊಂಡು ಹೋಗಿ ಒಳ್ಳೆ ರೀತಿ ಪ್ರಸಾದನ ತಿನ್ನಿಸ್ತಾ ಇದ್ದಾರೆ. ಅಂದ್ರ ಕೆಲವೊಮ್ಮೆ ಕನ್ಫ್ಯೂಸ್ ಆಗುವಂತ ಸ್ಥಿತಿ ಒಳಗೆ ಇರ್ತಾವ. ಬಾಂಬೆದಲ್ಲಿ ಒಂದು ಘಟನೆ ನಡೀತು. ಏನು ಘಟನೆ ಅಂದ್ರೆ, ಪತಿ ಪತ್ನಿರು ಇಬ್ರು ಇದ್ರು. ಅವ್ರಿಗೊಂದು ಸಣ್ಣ ಮಗು ಇತ್ತು. ಪತಿ ಏನತಿ ಆಫೀಸಿಗೆ ಹೋಗ್ತಿದ್ರು,
ಆಫೀಸ್ಗೆ ಹೋಗಿ ಆಫೀಸ್ನಾಗ ಅನೇಕ ಮಂದಿ ಜನರನ್ನ ಅಡ್ಮಿನಿಸ್ಟ್ರೇಷನ್ ಹ್ಯಾಂಡಲ್ ಮಾಡ್ಬೇಕಾಗಿತ್ತು. ಹ್ಯಾಂಡಲ್ ಮಾಡ್ತಾ ಇದ್ರು, ಬರ್ತಿದ್ರು. ಬರ್ಬೇಕಾದ್ರೆ ವಾಪಸ್ ಬರ್ಬೇಕಾದ್ರೆ ಅವ್ರಿಗೆ ಅನ್ಸ್ತಿತ್ತು, ಈಗ ಮನೆಗೆ ಹೋದ್ರೆ ಒಂದು ಒಳ್ಳೆ ಚಹಾ ಮಾಡಿ ಕೊಡ್ತಾರೆ. ಅಂದ್ರೆ ಅವ್ರ ಮನೆ ಅಗದಿ ಅಪ್ಸ್ಟೇರ್ನೊಳಗಿರೋದು. ಅಷ್ಟು ಪಟ್ಟಣಿಗೆ ಹತ್ತ 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 ಹೋಗಿ ಎದುರಿಸ್ರ ಬಿಡ್ತಾ ಇನ್ನೇನು ಡೋರ್ದು ನಾಕ್ ಮಾಡಿದ್ರು. ಒಳಗಿಂದ ಹೆಂಡತಿ ಕದ ತೆಗೆದ್ರು. ತೆಗೆದಾಗ ಹೆಂಡತಿ ಒಂದು ಮನೆ ಉಗ್ರ ಸ್ವಭಾವದಲ್ಲಿ ನಿಂತ್ಕೊಂಡಿದ್ರು. ಇವ್ರು ಅನ್ಕೊಂಡಿದ್ರು ಹೋದ ಕೂಡಲೇ ನೀರು ಕೊಡ್ತಾರ, ಅಗದೇ ಶಾಂತವಾಗಿ ಮಾತಾಡ್ತಾರ, ಚಹಾ ಕೊಡ್ತಾರ ಅಂತ ಹಿಂಗೆ ಯೋಚನೆ ಮಾಡ್ತಾ ಇದ್ರು. ಅಲ್ಲ, ಆ ಹುಡುಗನ ಸಂಭಾಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಹುಡುಗರಿ ಟೆನ್ಷನ್. ಈಗ ಬಂದ್ರಿ ನೀವು? ಈಗ ಬಂದ್ರಿ? ಹೌದು, ಮತ್ತೆ ನಾ ಈಗ ಬಂದೆ. ಈಗ ಬಂದ್ರಿ? ನಾವ್ ಎಷ್ಟೊಂದು ಈ ಹುಡುಗನ ಎಷ್ಟು ಸಂಭಾಳಿಸ್ಬೇಕು ನಿಮ್ಗೆ ಗೊತ್ತಾ? ಎಷ್ಟೆಲ್ಲ ಕಿಡಿಗಿಡಿತನ ಮಾಡ್ತಾನ, ಹಾಗೆ ಹೀಗೆ. ನಾನು ಆಫೀಸ್ನಾಗ ಎಷ್ಟೊಂದು ಜನರನ್ನು ಸಂಭಾಳಿಸ್ಬೇಕು ಗೊತ್ತಾ ನಿನಗೆ ಅಂತ ಇಬ್ಬರಿಗೂ ಚಟಾಪಟಿ ಶುರುವಾಯ್ತು. ಅಷ್ಟು 40 ಮಂದಿ ಆಫೀಸ್ನೊಳಗಿರುವಂತ ಅಡ್ಮಿನಿಸ್ಟ್ರೇಷನ್ ನಾವು ಸಂಭಾಳಿಸ್ಬೇಕು. ಅವ್ರನ್ನೆಲ್ಲ ಹೇಗೆ ನೋಡುದು, ಅದ್ರ ಜೊತೆಗೆ ಇವ್ರನ್ನ ಒಬ್ಬನ ಸೇರಿಸ್ಕೊಂತಂದ್ರೆ ಅಲ್ಲ ಇದು ನಿನ್ನ ಮಗು, ಅದು ಅಲ್ಲ ಇದು ನಿನ್ನ ಮಗು ಅಂತ ಇಬ್ಬರಿಗೂ ಜಟಾಪಟಿ ಶುರುವಾಯ್ತು. ಆಮೇಲೆ ಹೆಂಡತಿ ಏನ್ ಮಾಡಿದ್ಲು, ಆ ಕಿಟಕಿ ಕಡೆಗೆ ಹೋದ್ಲು. ಅಂದ್ರ ಕಡೆಗೆ ಹೋಗಿ ಹೇಳ್ತಾ, ಇದು ನಿನ್ನ ಮಗು, ನಿನ್ನ ಮಗು ಅಂತ. ಇಬ್ರಿಗೂ ನಾನು ಒಗೆದು ಬಿಡ್ತೀನಿ ಈ ಮಗುನ ಅಂತ. ಆ ಮಗುನ ಎತ್ತಿ ಕಿಟಕಿಯಿಂದ ಹೊರಗೆ ಹಿಂಗ ನೋಡ್, ನಾ ಒಗಿತೇನೆ, ನೀವು ಇನ್ನೂ ಜಾಸ್ತಿ ಮಾತಾಡೋದು ನಾ ಬಿಟ್ಬಿಡ್ತೇನೆ ಅಂತ ಹೇಳ್ತಾ ಕೈ ಜಾರಿ ಹೋಗ್ಬಿಡ್ತೀವಿ. ಮಗು ಕೆಳಗೆ ಬಿದ್ದು ಬಿಡ್ತೀವಿ. 4-5 ಫ್ಲೋರ್ನಿಂದ ಕೆಳಗೆ ಮಗು ಕೆಳಗೆ ಬಿದ್ದು ಹೊತ್ಲಾಗ ತಾಯಿ ಓಡಿ ಕೆಳಗೆ ಓಡಿ ಬಂದು ಕೆಳಗೆ ನೋಡ್ತಾಳೆ. ಮಗು ತಲೆ ಒಡೆದು ಮಗು ಸತ್ತೋಯ್ತು. ತಾಯಿ ಹೌಹಾರಿ ಆ ಮಗುನ್ ನೋಡಿ ಹೌಹಾರಿ ಹಾಕಿ ಪ್ರಾಣ ಬಿಟ್ಲು, ಸತ್ತೋಗ್ಬಿಟ್ಲು. ಇವ ಹಿಂದಗಡೆ ಓಡ್ತಾ ಕೆಳಗೆ ಬಂದು ನೋಡ್ತಾನೆ. ಹೆಂಡತಿ ಮಗು ಸತ್ತದ್ ನೋಡಿ ಇವ ಮತ್ತೆ ವಾಪಸ್ ಮ್ಯಾಲ್ ಹೋಗಿ ಪಾಸೆ ಹಾಕೊಂಡು ಉರುಳು ಹಾಕೊಂಡು ಸತ್ತು ಹೋಗ್ಬಿಡ್ತು. ಯಾವಾಗ ನಮ್ಮ ತಾಳ್ಮೆ ಕಸಿದುಕೊಂತತಿ, ಅವಾಗ ತಾಳ್ಮೆನಿಂದ ಹೋಗ್ಬಿಡ್ತತಿ. ನಾವು ಬುದ್ಧಿಗಿಡೆಗಳಾಗ್ಬಿಡ್ತೀವಿ, ವಿಚಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಆದಷ್ಟು ಸಿಚುವೇಶನ್ ಶಾಂತವಾಗಿ ಇಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಸ್ವಲ್ಪದ್ರಲ್ಲಿನ ಅವ್ರಿಗೆ ಬಂದ್ ಕೊಟ್ಲೇನೆ ನೀರು ಕೊಟ್ಟಿದ್ರೆ ಮುಗಿದು ಹೋಗ್ತಿತ್ತು, ಅಥವಾ ಸೌಮ್ಯವಾಗಿ ವರ್ತಿಸಿದ್ರೆ ಇವೆಲ್ಲ ನಡೀತಾ ಇರ್ಲಿಲ್ಲ ಅಂತ. ಈ ರೀತಿ ನಮ್ಮ ಜೀವನ ನಿತ್ಯ ಟೆನ್ಷನಬಲ್ ಅದ್ರೊಳಗನ ಹೋಗ್ತಾನೆ ಇರ್ತದೆ. ನಾವು ಪರಮಾತ್ಮನಲ್ಲಿ ಬಂದು ನಾವ್ ಏನ್ ಕೇಳ್ತೇವೆ ಅಂದ್ರೆ ಯಾವ್ದೊಂದು ಬರೀ ಇದು ಬೇಕು ಅದು ಬೇಕು ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಪ್ರಭುಜಿ, ಹಿಂದಿನ ಕಥೆದು ಕೈ ಕಾಲುದು ಎಲ್ಲಿಗೆ ಇದಾಗುತ್ತೆ ಪ್ರಭುಜಿ? ಅವನ ಕೈ ಕಾಲು ಒಂದಿರ್ತಾರಲ್ಲ ಅದ್ ಏನು ಅಂತ? ಕೈ ಕಾಲು ಅಂತಂದ್ರೆ ಬೆಲ್ಲದ ವೈಷ್ಣವ್ರನ್ನ ಮಾಡ್ತಿದ್ರು ಅವರು. ಅಂದ್ರೆ ಯಾರು ವೈಷ್ಣವ್ರು ಸಿಗ್ಲಾರ್ದ ಪ್ರತಿದಿನ ಅವ್ರದ್ದೊಂದು ರೂಢಿ, ಯಾರನ್ನಾದ್ರೂ ವೈಷ್ಣವ್ರು ಕರೆಸಿ ಅವರಿಗೆ ಭೋಜನ ಹಾಕಬೇಕು ಅಥವಾ ಪ್ರಸಾದ ನೆನೆಸ್ಬೇಕು ಅಂತ. ವೈಷ್ಣವ್ರು ಸಿಗ್ಲಾರ್ದಂತ ಒಂದು ಕಂಡೀಷನ್ ಒಳಗ ಅವ್ರು ಏನ್ ಮಾಡಿದ್ರು, ಬೆಲ್ಲದ ವೈಷ್ಣವ್ರನ್ನ ತಯಾರು ಮಾಡ್ತಿದ್ರು. ಬೆಲ್ಲದ ವೈಷ್ಣವ್ರನ್ನ ತಯಾರು ಮಾಡಿ ನಿಲ್ಲಿಸಿ ಅವ್ರಿಗೆ ಏನೈತಿ ಭೋಗ ಹಾಕೊಡ್ತಾ ಇದ್ರು. ಅದೇ ಹಿಂದಗಡೆ ಆ ಬೆಲ್ಲದ ವೈಷ್ಣವ್ರು ಏನದ್ರಲ್ಲ ಅದನ್ನ ಮಕ್ಕಳಿಗೆ ಏನ್ ಮಾಡ್ತಿದ್ರು, ಬೆಲ್ಲನ ಹಂಚ್ತಾ ಇದ್ರು. ಮಕ್ಕಳು ಏನ್ ಅನ್ಕೊಂಡ್ತಿದ್ರು, ಒಬ್ಬರಿಗೆ ನನ್ಗೆ ತಲೆ ಬೇಕು, ನನಗ್ ಕೈ ಬೇಕು, ನನಗ್ ಕಾಲ್ ಬೇಕು ಅಂತ ಕೇಳ್ತಿದ್ರು. ಹಂಗಾಗೋದ್ರಿಂದ ಅವ್ರಿಗೆ ಕನ್ಫ್ಯೂಸ್ ಆಗಿತ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಹಿಂಗ ನಾವು ದೇವ್ರ ಮುಂದೆ ಬಂದು ಏನೇನೋ ಕೇಳ್ತಾ ಹೋಗ್ತೇವೆ. ಅದಕ್ಕೆ ದೇವ್ರು ಹೇಳ್ತಾನಂತೆ, ಭಗವಾನ್ ಹೇಳ್ತಾನೆ. ಒಬ್ರು ಕವಿ ಬರೀತಾರೆ, ಆಜ್ ಕಮಾಲ್ ಕಾ ತಾನಾ ಮಾರಾ ಭಗವಾನ್ ನೆ, ಆಜ್ ಕಮಾಲ್ ಕಾ ತಾನಾ ಮಾರಾ ಭಗವಾನ್ ನೆ, मांगने आते हो हमेशा, मांगने आते हो मिलने भी आया करो. ಪ್ರತಿ ಟೈಮು ಏನಾದ್ರೂ ಕೇಳಲಿಕ್ಕೆ ಬರ್ತಿ, ಪ್ರತಿ ಟೈಮು ಏನಾದ್ರೂ ಕೇಳಲಿಕ್ಕೆ ಬರ್ತಿ. ದಿನಾಲೂ ನಮ್ಗೆ ಏನಾದ್ರೂ ಕೇಳಲಿಕ್ಕೆ ಬರ್ತಿ. ಒಂದಿನ ಆದ್ರೂ ನನ್ನ ಬಗ್ಗೆ ನೀ ಕೇಳಿಕ್ ಬಾರೋ ಅಂದ್ರೆ ನನ್ ಕುಟಕ ಮಿಲ್ಲಿಕ್ಕೆ ಭೇಟಿ ಆಗ್ಲಿಕ್ಕೆ ಬಾರೋ ಅಂತ. ನಾವು ಪರಮಾತ್ಮನಲ್ಲಿ ಭೇಟಿ ಆಗ್ಲಿಕ್ಕೆ ಹೋಗೋದಲ್ಲ, ನಾವೇನ್ ಮಾಡ್ತೇವೆ, ಪರಮಾತ್ಮನಿಗೆ ಕೇಳಿಕ್ ಹೋಗ್ತೇವೆ, ಇದನ್ನ ಕೊಡು 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 ಅಂತ. ಆದ್ರೆ ಭಗವಾನ್ನೇ ಕೇಳ್ತಾನೆ, ಏನಂತ ಕೇಳ್ತಾರೆ, ಕಭಿ ಕಭಿ ಮಿಲ್ಲಿಕ್ಕೆ ಲೇ ಆ ಜಾವ್, ಅಂದ್ರ ನನ್ನ ಭೇಟಿ ಆಗ್ಲಿಕ್ಕೆ ಆಗು, ಅಂದ್ರೆ ನನ್ನ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಬಾ ಅಂತ. ಭಕ್ತಿ ಅನ್ನೋದು ವ್ಯಾಪಾರ ಅಲ್ಲ.
₹10 का 10 ರೂಪಾಯಿದು ಅಗರಬತ್ತಿ ತಂದು 10 ಕರೋಡ್ 10 ಕೋಟಿ ಮನೆ, ಗಾಡಿ, ಜಾಬ್, ನೌಕರಿ, ಅದು ಇದು ಅಂತ ಎಲ್ಲ ಕೇಳ್ತಾ ಹೋಗ್ತಾ ಇದೆ. ಎಷ್ಟು? 10 ರೂಪಾಯಿದು ಅಗರಬತ್ತಿ ತಗೊಂಬಂದು 10 ರೂಪಾಯಿಗ ನೋಡ್ರಿ, ಅದು ಒಂದು ನಮನೆ ಬಿಸ್ನೆಸ್. ಈಗ ನಾವು 5 ರೂಪಾಯಿದು ಸಾಮಾನು ತಗೊಂಡು ಅದು 100 ರೂಪಾಯಿದಲ್ಲಿ ಮಾರಾಟ ಮಾಡೋದು. ಆ ರೀತಿ ನಾವು 10 ರೂಪಾಯಿದು ಅಗರಬತ್ತಿ ಅಥವಾ ಉಳಿದ ಪೂಜಾ ಪರಿಕರಗಳನ್ನು ತಂದು ಪರಮಾತ್ಮನಿಗೆ ನಾವು ಕೇಳ್ತೇವೆ ಅಂತ. ಅದನ್ನ ಪ್ರಭುಪಾದರು ಹೇಳ್ತಾರೆ, ಇದು ವ್ಯಾಪಾರ ಅಲ್ಲ. ಭಕ್ತಿ ಅನ್ನೋದು ವ್ಯಾಪಾರ ಅಲ್ಲ. ಭಕ್ತಿ ಅಂದ್ರ ಪ್ರೇಮ, ನಿಸ್ವಾರ್ಥ ಪ್ರೇಮ. ಲಲಾಟದೊಳಗ ತಿಲಕ ಹಚ್ಚುವುದರಿಂದ, ಲಲಾಟ ಅಂದ್ರೆ ಇದು ನಮ್ಮ ಈಗ ನಾವೇನ್ ತಿಲಕ ಹಚ್ತೇವಲ್ಲ ಅದಕ್ಕೆ ಲಲಾಟ ಅಂತಾರ. ಅಲ್ಲೆಲ್ಲ ಲಲಾಟದಲ್ಲಿ ಊರ್ಧ್ವ ಪೌಂಡ್ರಕ ಅಂದ್ರೆ ನಾವೀಗ ಪರಮಾತ್ಮನ ಪಾದದ ಚಿಹ್ನೆಯನ್ನು ಮಾಡ್ತೇವೆ. ಅದರ ಕೆಳಗಡೆ ತುಳಸಿ ಅಂದ್ರೆ ಪಾದದ ಮೇಲೆ ತುಳಸಿ ದಳನ್ನ ಇಡ್ತೇವೆ ಅಂತ. ಅದನ್ನ ಹಚ್ಕೊಳ್ಳೋದ್ರಿಂದ, ಊರ್ಧ್ವ ಪೌಂಡ್ರಕ ಹಚ್ಚುವುದರಿಂದ ಒಂದು ವಿಷ್ಣು ಮಂದಿರ ಕಟ್ಟಿದಷ್ಟು ಶ್ರೇಯಸ್ ಸಿಗ್ತದೆ. ಬರೀ ಒಂದು ತಿಲಕ ಹಚ್ಕೊಳ್ಳೋದ್ರಿಂದ, ಊರ್ಧ್ವ ಪೌಂಡ್ರಕ ಒಂದು ತಿಲಕ ಹಚ್ಕೊಳ್ಳೋದ್ರಿಂದ ಒಂದು ವಿಷ್ಣು ಮಂದಿರ ಕಟ್ಟಿದ ಶ್ರೇಯ ಸಿಗ್ತದೆ. ಇನ್ನು 12 ಜಗದಾಗ ಹಚ್ಚುವುದರಿಂದ, ಓಂ ಕೇಶವಾಯ ನಮಃ, ಓಂ ನಾರಾಯಣ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ, ಶ್ರೀ ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ವಾಸುದೇವನ. ಹಂಗ 12 ಜಗದಲ್ಲಿ ನಾವು ಹಚ್ತೇವೆ. ಹಚ್ಚಿದ 12 ಪ್ಲೇಸ್ನಾಗ ಹಚ್ಚುವುದರಿಂದ 12 ಗುಡಿಗಳನ್ನು ಕಟ್ಟಿದಷ್ಟು ಶ್ರೇಯ ನಮಗೆ ಸಿಗ್ತದೆ. ಈಗ ಕನ್ನಡದಲ್ಲೇ ಬಸವಣ್ಣವರು ಹೇಳ್ತಾರೆ, ನಾನು ಬಡವನಯ್ಯ ನಾನೇನು ಮಾಡಲಿ ಅಂತ, ನನ್ನ ಶಿರವೇ ಹೊನ್ನ ಕಳಸವೆಯ, ನನ್ನ ಶಿರೆ ದೇವಾಲ ಅಂತ ಹೇಳ್ತಾರ ಅವ್ರು. ನಾನು ಬಡವದನ್ನ ನಾನೇನ್ ಮಾಡೋದು, ನನ್ನ ಶರೀರನ ದೇವರು, ನಿಮ್ ದೇವ್ರ ಗುಡಿ ಅಂತ. ಹಂಗ ದೇವ್ರ ಗುಡಿಯನ್ನು ನಾವು ಮಾಡ್ಬೇಕು. ಹಂಗ ದೇವ್ರ ಗುಡಿ ಮಾಡೋದು ಯಾವಾಗ ಆಗ್ತದೆ? ಗುಡಿ ಯಾವಾಗ ಆಗ್ತದೆ? ಯಾವಾಗ ಈ ತಿಲಕನ ಧಾರಣೆ ಮಾಡ್ತೇವೆ, ಶುದ್ಧ ಭಾವದಿಂದ ತಿಲಕ ಧಾರಣೆ ಮಾಡ್ತೇವೆ, ಅವಾಗ ಶರೀರ ಅನ್ನೋದು ಗುಡಿ ಆಗ್ತದೆ. ಆ ಗುಡಿ ಒಳಗ ಭಗವಾನ್ ಬಂದ್ ನಿಲ್ತಾರ ಅಂತ. ಸ್ನಾನ ಮಾಡೋದು, ದಿನಕ್ಕೆ 2 ಬಾರಿ ಸ್ನಾನ ಮಾಡ್ಬೇಕು, ಅಥವಾ ಆಗ್ತದಂದ್ರ 3 ಬಾರಿನೂ ಸ್ನಾನ ಮಾಡ್ಬೇಕು. ತಿಲಕನ ಮುಖದಲ್ಲಿ ನಾವು ಹಚ್ಚದ ಇದ್ರ ಅಥವಾ ಸ್ನಾನ ಮಾಡದ ಇದ್ರ ಸ್ಮಶಾನದೊಳಗಿದ್ದಂಗಂತ. ಸ್ಮಶಾನದೊಳಗಿದ್ದಂಗ, ಸ್ಮಶಾನ ಇದ್ದಂಗಂತ. ಇಸ್ಕಾನದ ಸನ್ಯಾಸಿಗಳು ಗಿರಿರಾಜ ಸ್ವಾಮಿ ಮಹಾರಾಜರು ಒಂದು ಲೆಕ್ಚರ್ನಲ್ಲಿ ಹೇಳ್ತಾರೆ ಗೋವರ್ಧನನ ಬಗ್ಗೆ. ಏನಂತ? ಗೋವರ್ಧನ ಗಿರಿ ಹರಿದಾಸ ವರಣ್ಯ ಅಂತ. ಕೃಷ್ಣ ದಾಸ್ ಯಾರು? ಚೈತನ್ಯ ಮಹಾಪ್ರಭು ಭಕ್ತ ಅವತಾರ, ಮತ್ತು ಅವರು ಭಕ್ತ ಅವತಾರ ಆದ್ರೂ ಕೂಡ ಕೃಷ್ಣನೇ. ಇಲ್ಲೇ ಹರಿದಾಸ ವರಣ್ಯ ಯಾರು? ಗಿರಿರಾಜ್ ಯಾರು? ಕೃಷ್ಣನೇ. ಸ್ವಯಂ ಕೃಷ್ಣ ಹರಿದಾಸ ವೈರಣ್ಯ ರೂಪದೊಳಗೆ ಬಂದ್ರು. ಹಂಗ ಸ್ವಯಂ ಕೃಷ್ಣನೇ ಚೈತನ್ಯ ಮಹಾಪ್ರಭುಗಳ ರೂಪದೊಳಗೂ ಬಂದ್ರು. ಹಿಂಗ ಕೃಷ್ಣ ಒಮ್ಮೆ ಗೋಪಿಯರ ಜೊತೆಗೆ ಪ್ರದಕ್ಷಿಣೆ ಮಾಡ್ತಾ ಇದ್ರು. ಗೋವರ್ಧನ ಪರಿಕ್ರಮ ಮಾಡ್ಬೇಕಾದಾಗ ಈಗ ಗೋವರ್ಧನ ಯಾವ ರೀತಿ ಉಪಯೋಗ ಆಗ್ತತಿ, ಗಿರಿರಾಜ ಯಾವ ರೀತಿ ಸೇವಾ ಮಾಡ್ತಾರ, ಬೇರೆ ಬೇರೆ ರೀತಿ ಅಂತ. ಗೋವರ್ಧನದಲ್ಲಿ ಅನೇಕ ಗುಹೆಗಳಿರ್ತಾವೆ. ಕೆಲವೊಮ್ಮೆ ಕೃಷ್ಣ ಏನ್ ಮಾಡ್ತಾನೆ, ಆಟ ಆಡ್ತಾ ಇರ್ಬೇಕಾದ್ರೆ ಅಥವಾ ಗ್ವಾಲ್ ಬಾಲಕರ ಜೊತೆಗೆ ಆಟ ಆಡ್ಬೇಕಾದಾಗ, ಅಥವಾ ಈಗ ಗೋಪಿಯರ ಜೊತೆಗೆ ಇರ್ಬೇಕಾದಾಗ ಕಬಿ ಧೋತಿ ಬಿಚ್ಕೊಂಡು ಹೋಗ್ತದಂತೆ. ಬಿಚ್ಕೊಂಡು ಹೋದಾಗ ಅದನ್ನ ಧೋತಿ ಉಟ್ಕೊಳ್ಬೇಕಲ್ಲ, ಎಲ್ಲಿ ಉಟ್ಕೊಳ್ಬೇಕು? ಒಂದು ಪ್ರವೇಶ ಬೇಕು, ಒಂದು ಮರೆ ಬೇಕು. ಆ ಮರೆ ಬೇಕನ್ನೋ ಸಲುವಾಗಿ ಎಲ್ಲಿ ಹೋಗ್ತಾರೆ? ಆ ಗುಹೆಯಲ್ಲಿ ಹೋಗಿ ಆ ಧೋತಿ ಉಟ್ಕೊಳ್ತಾರಂತ. ಕೆಲವೊಮ್ಮೆ ರಾಧಾಕೃಷ್ಣರು ಇಬ್ರು ಇರ್ಬೇಕಾದಾಗ ಲಲಿತಾ ಅವ್ರ ಸಖಿಗಣ ಅಥವಾ ಅವ್ರ ತೋತ, ಅವ್ರದ್ದು ಗಿಳಿ ಇರ್ತದಲ್ಲ, ಅದು ಏನತಿ ಹೇಳ್ತದಂತ, ಚಂದ್ರಾವಳಿ ಈ ಕಡೆ ಬರ್ತಾ ಇದ್ದಾಳೆ. ಚಂದ್ರಾವಳಿ ಅಂದ್ರೆ ಈಗ ನೋಡಿ, ಚಂದ್ರಾವಳಿ ಮತ್ತು ಗೋಪಿ ರಾಧಾರಾಣಿ ರೈಟ್ ವಿಂಗ್ ಭಕ್ತರು ಮತ್ತು ಲೆಫ್ಟ್ ವಿಂಗ್ ಭಕ್ತರು ಅಂತ. ಈಗ ರಾಧಾರಾಣಿ ಲೆಫ್ಟ್ ವಿಂಗ್, ರೈಟ್ ವಿಂಗು ಮತ್ತು ಲೆಫ್ಟ್ ವಿಂಗ್ ಅಂತ. ಹಿಂಗ ಎರಡು ಒಂದು ಗೋಪಿಯರ ಒಂದು ಗ್ರೂಪ್ ಆಗ್ತಾವ. ಆ ಗ್ರೂಪ್ನಲ್ಲಿ ಚಂದ್ರಾವಳಿ ಬರ್ತಾಳೆ ಅಂದ್ರೆ ರಾಧಾರಾಣಿ ಏನ್ ಮಾಡ್ತಾರೆ? ಸಿಟ್ಟಿಗೆ ಹೇಳ್ತಾರೆ. ಅಥವಾ ಚಂದ್ರಾವಳಿ ಕಡೆಗೆ ಇರ್ಬೇಕಾದ್ರೆ
ಕೃಷ್ಣ ಚಂದ್ರಾವಳಿ ಹತ್ರ ಚಂದ್ರಾವಳಿ ಕಡೆಗೆ ಇರ್ಬೇಕಾದ್ರ ಆ ರಾಧಾರಾಣಿಗೆ ಸಿಟ್ಟು ಬರ್ತದೆ, ಅಥವಾ ರಾಧಾರಾಣಿ ಕಡೆಗೆ ಕೃಷ್ಣ ಇರಬೇಕಾದ್ರೆ ಚಂದ್ರಾವಳಿಯರು ರಾಧಾರಾಣಿ ಬಗ್ಗೆ ಕೋಪಗೊಳ್ತಾರೆ. ಹಿಂಗ ಅವ್ರದ್ದು ಒಂದು ದಿವ್ಯ ರೂಪ, ದಿವ್ಯ ಲೀಲಾವಳೆ ನಡೀತಾ ಇರ್ತಾವ. ಅವಾಗ ಇದು ಗಿಳಿ ಬಂದ್ ಹೇಳ್ತದ, ಈ ಕಡೆಗೆ ಚಂದ್ರಾವಳಿ ಚಂದ್ರಾವಳಿ ಬರ್ಲಿಕ್ಕತ್ತಾಳ ಅಂದ್ಬಿಟ್ಲಿಕ್ಕೆ ಏನ್ ಮಾಡೋದು ಅಂತ ಇವರೆಲ್ಲ ಲಲಿತಾ ಮತ್ತು ಅವ್ರ ವಿಶಾಖ ಅವರ ಸಖಿಗಣ ಅನ್ನೋದ್ರಲ್ಲ, ಇಲ್ಲೇ ಗುಹೆ ಇದೆ, ಗುಹೆಯಲ್ಲಿ ಅಡಿಕೊಳ್ಳಿ ಅಂತ. ಆ ಗುಹೆ ಒಳಗೆ ಹೋಗ್ತಾರ, ಕತ್ತಲು. ಆ ಕತ್ತಲಿನೊಳಗೆ ಏನ್ ಮಾಡ್ತಾನ ಭಗವಾನ್, ತಮ್ಮ ಕೊರಳಲ್ಲಿ ಹಾಕೊಂಡಿರುವಂತ ಕೌಸ್ತುಭ ಮಣಿಯನ್ನು ಸ್ವಲ್ಪ ಬಟ್ಟೆಯಿಂದ ಅಂದ್ರೆ ಮೇಲೆ ಹಾಕೊಂಡಿರುವಂತ ವಸ್ತ್ರದೊಳಗೆ ಕವರ್ ಆಗಿರ್ತದ, ಆ ಕವರ್ನ ಹಿಂಗ್ ತೆಗಿತಾರ, ಅದು ಬೆಳಕ್ ಬೀಳ್ತದೆ ಎಲ್ಲಾ ಕಡೆ. ಆ ಗುಹೆ ಎಲ್ಲ ಅಗದಿ ಪ್ರಜ್ವಲಿತ ಆಗ್ತದೆ. ಈಗ ನಾವು ಕತ್ತಲಾಗಿರುವಂತ ರೂಮ್ನೊಳಗೆ ಬಂದು ಒಂದು ಲೈಟ್ ಹಾಕಿಬಿಟ್ಲೆ ಏನಾಗ್ತದೆ, ಬೆಳಗ್ಗೆ ಬೀಳ್ತದೆ. ಬೆಳಗಿನೊಳಗೆ ಏನು ಅಲ್ಲಿರುವಂತ ಎಲ್ಲಾ ವಸ್ತುಗಳೆಲ್ಲ ಕಾಣ್ಲಿಕ್ಕತ್ತವ. ಆ ಬೆಳಕು ಯಾವಾಗ ಹಿಂಗ್ ಬೀಳ್ತದೆ, ಎಲ್ಲಾ ವಸ್ತುಗಳು ಕಾಣ್ಲಿಕ್ಕತ್ತವು. ಆವಾಗ ಗುಹೆಗಳಿರುವಂತ ಗುಹೆಯದ ದಿವಾರ ಅಥವಾ ಗೋಡೆಯ ಮೇಲೆ ಬರೆದಿರುವಂತ ಚಿತ್ರಗಳು ಕಾಣ್ಲಿಕ್ಕತ್ತವ. ಏನಿದು ಚಿತ್ರ, ಯಾರು ತೆಗೆದಿದ್ದಾರೆ ಇವನು ಅಂತ ಅದ್ ನೋಡ್ತಾರ. ಅವು ಎಲ್ಲ ರಾಧಾಕೃಷ್ಣರ ದಿವ್ಯ ಲೀಲೆಗಳ ಒಂದು ಚಿತ್ತಾರ, ಪೇಂಟಿಂಗ್ ಮಾಡಿದ್ರು. ಯಾರು ಮಾಡಿದ್ರು? ಈ ಲಲಿತಾ, ವಿಶಾಖ ಮತ್ತೆ ಅವ್ರ ಗೋಪಿಯರದರಲ್ಲಿ ಅವರೆಲ್ಲರೂ ಒಳ್ಳೆ ಚಿತ್ರಗಾರರು, ಬಹಳ ಚಂದಾಗಿ ಚಿತ್ರ ಬಿಡಿಸಿದ್ರು ಅವರು ಅನೇಕ. ಅದನ್ನ ನೋಡಿ ಕೃಷ್ಣ ಮತ್ತು ರಾಧೆಯವರಿಗೆ ಇಷ್ಟೊಂದು ಖುಷಿ ಆಗ್ತದ. ಇದನ್ನ ಪರ್ಪಸ್ಲಿ ಅವ್ರು ಏನ್ ಮಾಡಿದ್ರು, ಈ ರಾಧಾಕೃಷ್ಣರಿಗೆ ಹೆಂಗ್ ತೋರ್ಸೋದು, ನಿಮ್ ಚಿತ್ರ ತೆಗೆದಿವಿ ಬನ್ನಿ ನೋಡ್ ಬರ್ರಿ ಅಂತ ಕರೆಯೋದ, ಕರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಈ ರೀತಿ ಐಡಿಯಾ ಮಾಡಿದ್ರು. ಏನಂತ ಐಡಿಯಾ ಮಾಡೋದು, ಆ ಕಡೆಗಿಂದ ಚಂದ್ರಾವಳಿ ಬರ್ತಾ ಇದ್ದಾಳ ಅಂತ ಹೇಳ್ಬಿಟ್ಟು ಆ ಗಿಳಿಗೆ ಹೇಳಿ, ಆ ಗಿಳಿ ಏನ್ ಮಾಡ್ತದ, ಚಂದ್ರಾವಳಿ ಬರ್ತಾ ಇದ್ದಾಳಂತ. ಅವ್ರೇನಂತ ಹಿಂಗ್ ಟರ್ನ್ ಆಗಿ ಆ ಗುಹೆಯ ಒಳಗೆ ಹೋಗ್ಕೊಂಡಾಗ, ಆ ಗುಹೆಯ ಒಳಗ ಗೋಡೆಯ ಮೇಲೆ ಬರೆದಿರುವಂತ ಡ್ರಾಯಿಂಗ್ಸ್ ನೋಡಿ ಬಹಳ ಖುಷಿ ಆಗ್ತದ ಅವ್ರು. ಯಾರಿಗೆ? ರಾಧಾಕೃಷ್ಣ ಅವರು. ಈ ರೀತಿ ಸೇವೆ ಮಾಡ್ತಾರೆ. ಅಂದ್ರೆ ನಾವು ಸೇವೆ ಮಾಡುವುದನ್ನ ಮತ್ತವರಿಗೆ ನಾವು ತೋರ್ಸೋಕ್ಕೂ ಕೂಡ ನಾವು ಹಿಂದೆ ಮುಂದೆ ಮಾಡ್ಬೇಕು, ಅಥವಾ ನಾ ಈ ರೀತಿ ಸೇವೆ ಮಾಡಿದ್ದೀನಿ ಅಂತ ಹೇಳ್ಕೊಡೋದಲ್ಲ. ಆ ಸೇವೆ, ಅದಕ್ಕೆ ಭಕ್ತಿ ಸಿದ್ಧಾಂತ ಠಾಕೂರ್ ಅವ್ರು ಹೇಳ್ತಾರೆ ಏನಂತಂದ್ರೆ, ಹಿಂಗ್ ಸೇವಾ ಮಾಡ್ರಿ, ಸ್ವಯಂ ಕೃಷ್ಣ ಬಂದು ನಿಮ್ ಸೇವೆ ನೋಡ್ಲಿಕ್ಕೆ ಬರ್ಬೇಕು. ನಿಮ್ ಸೇವೆಯನ್ನ ಕೃಷ್ಣ ಸ್ವತಃ ಬಂದು ನೋಡ್ಬೇಕು, ಯಾರಪ್ಪ ಅವ ಅಂತ ಭಕ್ತ ಈ ರೀತಿ ಸೇವಾ ಮಾಡ್ತಾ ಇದ್ದಾನಲ್ಲ ಅಂತ. ಆ ಸೇವೆಯನ್ನು ನೋಡ್ಲಿಕ್ಕೆ ಭಗವಾನ್ ಸ್ವಯಂ ಬರಬೇಕು. ಕೆಲವೊಮ್ಮೆ ಗೋವರ್ಧನದಲ್ಲಿ ಅನೇಕ ಕಲ್ಪವೃಕ್ಷಗಳು ಏನ್ ಮಾಡ್ತಾವು, ಕಲ್ಪವೃಕ್ಷಗಳಲ್ಲಿ ಇದು ಹನಿ ಅಂದ್ರೆ ಜೇನುಗೂಡು, ಜೇನು ತುಪ್ಪ ಅನೇಕ, ಅದನ್ನ ಅಲ್ಲಿಂದ ಬಿಡಿಸಿರುವಂತ ಜೇನು ತುಪ್ಪನ ಬಂಗಾರದ ಕಳಸದಲ್ಲಿ ಕೂಡಿಟ್ಟು ರಾಧಾಕೃಷ್ಣರಿಗೆ ತಂದು ಕೊಡ್ತಾ ಇದ್ರು. ಯಾರು? ಅಲ್ಲಿಯ ಗೋಪಿಯರು, ಗ್ವಾಲ್ರು. ಕೃಷ್ಣ ಮೊದಲು ಏನ್ ಮಾಡ್ತಿದ್ರು, ಈ ಗೋಪಿಯರಿದ್ದ ಹೊತ್ನಾಗ ಈ ಗ್ವಾಲ್ ಬಾಲರು ಅಥವಾ ಅವ್ರಿರೋದಿಲ್ಲ. ಮತ್ತೆ ಗ್ವಾಲ್ ಬಾಲರು ಇರುವಂತ ಜಾಗದೊಳಗೆ ಗೋಪಿಯರು ರಸಭೇದ ಆಗ್ತದೆ ಅನ್ನೋ ಸಲುವಾಗಿ ಅವರು ಅದರೊಳಗೆ ಸೇರೋದಿಲ್ಲ. ಮೊದಲು ಏನ್ ಮಾಡ್ತಾರೆ, ಕೃಷ್ಣನಿಗೆ ಕೊಡ್ತಾರೆ ಅದನ್ನ, ಏನು ಕಳಸದಲ್ಲೇ ತುಂಬಿರುವಂತ ಹನಿ, ಬಂಗಾರದ ಕಳಸದಲ್ಲೇ ತುಂಬಿರುವಂತ ಜೇನುತುಪ್ಪವನ್ನ ಕೊಡ್ತಾರೆ. ಆ ಜೇನುತುಪ್ಪ ತೊಂಬರ್ತಾನೆ ಕೃಷ್ಣ. ಏನ್ ಮಾಡ್ತಾನೆ, ರಾಧಾರಾಣಿ ಕೊಡ್ತಾನೆ. ರಾಧಾರಾಣಿ ಹೇಳ್ತಾನೆ, ರಾಧಾ ನೀನು ಮೊದಲು ಕುಡಿಬೇಕಿದನ್ನ. ಕೃಷ್ಣ ಹೇಳ್ದ, ನಾನ್ ಕುಡಿದ ಇಲ್ಲ ಅವಳು ನಾಚಿಕೊಂಡ್ರು ಸಹಿತ ಕೃಷ್ಣ ಮೊದಲು ಕುಡ್ಲಿಕ್ಕೆ ಹೇಳ್ತಾರೆ. ಕೃಷ್ಣ ಏನ್ ಮಾಡ್ತಾನೆ, ಮಧುಮಂಗಲನ ಕರೆದುಕೊಂಡು ಬಂದು ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡ್ತಾನಂತೆ ಮಧುಮಂಗಲಿಗೆ. ನೋಡಿ, ನೀನು ಅವಳು ಕುಡಿತಾ ಇಲ್ಲ, ನೀ ಹೇಳಂತ. ಮಧುಮಂಗಲ ಹೇಳ್ತಾನೆ, ಕುಡಿ ಇದು ಒಳ್ಳೇದೆ, ಹಾಗಿದೆ ಹೀಗಿದೆ ಅಂತ ಅಗದಿ ಒಳ್ಳೆ ರೀತಿ ವರ್ಣನೆ ಮಾಡಿ ಹೇಳ್ತಾನೆ. ಬ್ರಾಹ್ಮಣ ಪುತ್ರ ಮಧುಮಂಗಲ ಮಾತುಗಳನ್ನು ಹೇಳೋದ್ರಲ್ಲಿ ಎಕ್ಸ್ಪರ್ಟ್. ಮಾತುಗಳಲ್ಲಿ ಅಂತಂದ್ರೆ ಕನ್ವಿನ್ಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ರಾಧಾರಾಣಿ ಅದನ್ನ ಜೇನುತುಪ್ಪ ಕುಡಿತಾಳೆ, ಅದು ಒಂದ್ ರೀತಿ ನಶೆ ಏರ್ಲಿಕ್ಕತ್ತದ. ಜಲ್ಪಂ ಲೀಲಾ ಅನಂತಂ ಅಂತ. ರಾಧಾರಾಣಿ ಯಾವಾಗ್ಲೂ ಮಾತು ಕಮ್ಮಿ,
ಮಾತು ಕಮ್ಮಿ, ಅವ್ರ ಸೇವೆ ದೊಡ್ಡದು ಅಂತ. ಅವಳದು ಸೇವೆ ದೊಡ್ಡದು. ಅವಾಗ ಹೇಳ್ತಾಳೆ, ಹೇ ಶ್ಯಾಮ ಸುಂದರ, ನಿನ್ನಷ್ಟು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ, ಸುಂದರವಾದ ವ್ಯಕ್ತಿಗಳು ಯಾರೂ ಇಲ್ಲ ಅಂತ. ಹೇ ಶ್ಯಾಮ ಸುಂದರ, ಭಗವಾನ್ ಶ್ಯಾಮ್ ಸುಂದರ ಅದನ. ಅವ್ರಿಗೆ ಹೇಳ್ತಾ ಇದ್ದಾರೆ, ಹೇ ಶ್ಯಾಮ ಸುಂದರ, ಈ ಜಗತ್ತಿನಲ್ಲಿ ನಿನ್ನನ್ನು ಬಿಟ್ರೆ ಮತ್ತೆ ಬೇರೆ ಯಾರು ಇಲ್ಲ ಅಂತ, ಇಷ್ಟು ಸುಂದರವಾದ ವ್ಯಕ್ತಿಗಳು. ಅವಾಗ ಕೃಷ್ಣ ಹೇಳ್ತಾನೆ, ಅನಿಯೋರ್ ಇನ್ನೊಷ್ಟು ಹೇಳು. ಕೃಷ್ಣ ಯಾವಾಗಲೂ ತನ್ನ ಬಗ್ಗೆ ತಾ ಕೇಳಿಕೊಳ್ಳಿಕ್ ಬಹಳ ಉತ್ಸುಕ ಪಡ್ತಾರೆ. ಅದಕ್ಕ ಎಲ್ಲಿ ಕೃಷ್ಣನ ಶ್ರವಣ ನಡೀತೈತೆ, ಎಲ್ಲಿ ಕೃಷ್ಣನ ಲೀಲೆಗಳ ಬಗ್ಗೆ ಕಾರ್ಯಕ್ರಮ ನಡೀತಾವ ಅಥವಾ ಕೀರ್ತನ ನಡೀತದೆ, ಅಲ್ಲಿ ಕೃಷ್ಣ ಸ್ವಯಂ ಇರ್ತಾರೆ ಅಂತ. ತನ್ನ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಇವರು ಭಕ್ತರು, ಏನ್ ಹೇಳ್ತಾ ಇದ್ದಾರೆ ಅಂತ ಸ್ವಯಂ ಬಂದು ಕೇಳಿಸಿಕೊಡ್ತಾರಂತ. ಸ್ವಯಂ ಅವ್ರು ಕೇಳಿಸಿಕೊಳ್ತಾರೆ. ಕೇಳಿಸಿಕೊಳ್ಳಿಕ್ಕೆ ಯಾಕಂದ್ರೆ ಭಗವಾನು ಕೂಡ ಒಬ್ಬ ವ್ಯಕ್ತಿಯ ಸ್ವಭಾವ ಏನಿರ್ತದಪ್ಪ. ಈಗ ನನ್ನ ಬಗ್ಗೆ ಯಾರೋ ಹೇಳ್ತಾರಂದ್ರೆ ಏನ್ ಹೇಳ್ಬೋದು ಇವರು, ನನ್ನ ಬಗ್ಗೆ ಏನ್ ಹೇಳ್ಬೋದು ಅಂತ ನಾವು ಕೇಳಿಸಿಕೊಳ್ಳಿಕ್ಕೆ ಬಹಳ ಉತ್ಸುಕತೆಯನ್ನ ತೋರಿಸ್ತೇವೆ. ಭಗವಾನು ಕೂಡ ಒಬ್ಬ ವ್ಯಕ್ತಿ, ಭಗವಾನು ಕೂಡ ಅವನಲ್ಲಿನೂ ಕೂಡ ಈ ಭಾವನೆಗಳು ಉಂಟು. ಏನ್ ಬಗ್ಗೆ, ನನ್ನ ಬಗ್ಗೆ ಏನ್ ಹೇಳ್ತಾರಂತೆ. ಹಂಗ ಇಲ್ಲಿ ರಾಧಾರಾಣಿ ಕೃಷ್ಣನ ಬಗ್ಗೆ ಹೇಳಲಿಕ್ಕತ್ತಾರ ಏನಂತ, ಹೇ ಕೃಷ್ಣ, ಹೇ ಶ್ಯಾಮ ಸುಂದರ, ನಿನ್ನಷ್ಟು ಸುಂದರವಾದ ವ್ಯಕ್ತಿ ಈ ಜಗತ್ತಿನೊಳಗೆ ಮತ್ತೆ ಬೇರೆ ಯಾರು ಇಲ್ಲ, ನಿನ್ನ ರೂಪದಲ್ಲಿರುವಂತವ್ರು ಇನ್ಯಾರು ಇಲ್ಲಿ ಈ ಜಗತ್ತಿನೊಳಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನೇಕ ರೀತಿ ಕೃಷ್ಣನ ಬಗ್ಗೆ ಹೇಳಲಿಕ್ಕತ್ತಾರ. ಅವಾಗ ಕೃಷ್ಣ ಏನ್ ಮಾಡ್ತಾನ, ಅನಿಯೋರ್ ಇನ್ನೂ ಸ್ವಲ್ಪ ಹೇಳ ಅಂತ ಕೇಳಿಸ್ಕೊಳ್ಳಿಕ್ಕೆ. ಇವಾಗ ಕೃಷ್ಣನ ಪಾಳೆ ಈಗ. ಆವಾಗ ರಾಧಾರಾಣಿ ಏನ್ ಮಾಡ್ತಾಳ, ನೀ ಕುಡಿ ಅಂತ. ಏನ್ ಕಳಸದಲ್ಲಿ ತುಂಬಿರುವಂತ ಹನಿ ಏನೈತಲ್ಲ, ಅದು ಜೇನುತುಪ್ಪ ಏನತ್ತಲ್ಲ, ಕೃಷ್ಣ ಕೊಡ್ತಾರ. ಕೃಷ್ಣ ತಗೊಳ್ತಾನೆ. ಆ ಕೃಷ್ಣಗೆ ತಗೊಂಡು ಇನ್ನೇನ್ ಹಿಂಗ್ ಕುಡಿಬೇಕು ಅಂತಂದು ಕಳಸ ಎತ್ತಾರ. ಅದನ್ನ ಕಳಸ ಎತ್ತಬೇಕಾದ್ರೆ ಆ ಕಳಸ ಬಂಗಾರದ ಕಳಸಲ್ಲ, ಅದರೊಳಗ ಮಿರರ್ ಅಂದ್ರೆ ಅದ್ರ ಹೊಳಪು, ಅದ್ರ ಇಷ್ಟೊಂದು ಶೈನಿಂಗು, ಆ ಹೊಳಪಿನಲ್ಲಿ ರಾಧಾರಾಣಿ ಕಾಣ್ಲಿಕ್ಕತ್ತಾಳ, ಗೌರಾಂಗಿ ಕಾಣ್ಲಿಕ್ಕತ್ತಾಳ. ಆ ಗೌರಾಂಗಿ ಕಾಣ್ಲಿಕ್ಕೆ ಇನ್ನೂ ಕುಡುದಿಲ್ಲ ಕೃಷ್ಣ. ಕುಡಿದನ ಬರೇ ಕೃಷ್ಣ ಅವಳ ಒಂದು ಪ್ರತಿಬಿಂಬನ ನೋಡ್ಬಿಟ್ಟು ನಶೆ ಏರ್ಲಿಕ್ಕತ್ತ, ತಲೆಯೊಳಗೆ ನಶೆ ಏರ್ತಾ ಹೋಗ್ತದ. ಹಿಂಗ ಭಗವಾನನ ಒಂದು ಅದ್ಭುತ ಲೀಲೆ ಅಂದ್ರೆ ರಾಧಾರಾಣಿಯ ಮತ್ತು ಕೃಷ್ಣರ ಅದ್ಭುತ ಲೀಲೆಗಳು ಬಗ್ಗೆ ಕೃಷ್ಣಲ್ಲಿ ರಾಧಾರಾಣಿ ಬಗ್ಗೆ ಅಗದಿ ಸ್ತುತಿಸ್ತಾನೆ, ಹೇಳ್ತಾರ. ಈ ಲೀಲೆಗಳು ಎಲ್ಲಿ ನಡೀಲಿಕ್ಕತ್ತಾವ ಈಗ? ನಡೆಯೋದು ಗಿರಿ ಗೋವರ್ಧನಲ್ಲಿ ನಡೀಲಿಕ್ಕತ್ತಾವ, ಆ ಗವಿಯಲ್ಲೇ ನಡೀಲಿಕ್ಕತ್ತದ, ಗುಹೆಯಲ್ಲಿ ನಡೀಲಿಕ್ಕತ್ತದ. ಪುಲಸ್ತ್ಯ ಮುನಿಗಳು ಅಂತ ಇವರು ಕಾಶಿಯಲ್ಲಿ ಇರುವಂತ ಋಷಿಗಳು. ಅವ್ರೇನೈತಿ ಕಾಶಿಯವರಾಗಿದ್ರು. ಆ ಕಾಶಿ ಒಳಗೆ ಯಾವ್ದು ಗುಡ್ಡ ಗುಹೆ ಇರ್ಲಿಲ್ಲ. ಹಂಗಾಗೋದ್ರಿಂದ ಏನಾಗ್ತದ, ಎಲ್ಲಿ ತಪಸ್ಸು ಮಾಡ್ಬೇಕು, ತಪಸ್ಸು ಮಾಡ್ಲಿಕ್ಕೆ ಜಾಗ ಇಲ್ಲ ಅಂತ ಹುಡುಕ್ತಾ ಇದ್ರು. ಜಾಗ ಇಲ್ಲ ಅಂತ ಹುಡುಕ್ತಾ ಇರ್ಬೇಕಾದ್ರೆ ಅವರು ಪರ್ವತರಾಜಿಗೆ ಹೋಗಿ ಕೇಳ್ತಾರೆ. ಪರ್ವತರಾಜಿಗೆ ಹೋಗಿ ಕೇಳಿದಾಗ, ನಿನಗೆ ಎಷ್ಟು ಬೇಕಪ್ಪ, 2 ಬೀಜಕ್ಕೆ ಬೇಕಾ, 1 ಬೀಜಕ್ಕೆ ಬೇಕಾ, ಇಲ್ಲಿದ ನೋಡ ಅಂತ ಅನೇಕ ಗುಡ್ಡದೊಳಗೆ ಹಿಮಾಲಯ ಪರ್ವತದಲ್ಲಿ ಇರುವಂತ ಗುಹೆಗಳನ್ನ ಅಥವಾ ಗುಡ್ಡಗಳನ್ನ, ಪರ್ವತಗಳನ್ನ ತೋರ್ಸ್ಲಿಕ್ಕತ್ತದ. ಈಗೆಲ್ಲ ತೋರಿಸಿದ್ರು ಅವ್ರು ಯಾವುದೋ ಮನ್ಸಿಗೆ ಕೊಡ್ತಾ ಇಲ್ಲ. ಇವು ಬಿಟ್ಟು ಮತ್ತೆ ಬೇರೆ ಏನಾದ್ರು ಉಂಟಾ ಅಂತ ಕೇಳಿದ್ರು. ಮತ್ತೇನಿಲ್ಲ, ಬೇರೆ ಯಾವಿಲ್ಲ ಅಂತ. ಆದ್ರೆ ಒಂದು ಗುಡ್ಡನ ಅವ್ರನ್ನ ಮರಮಾಸಿ ಇಟ್ಟಿದ್ರು ಅವ್ರ ಹಿಂದ್ಗಡೆ. ಅದು ಪರ್ವತರಾಜ ಯಾರೋ ಗಿರಿಗೋವರ್ಧನ್ ಅವ್ರು ಹಿಂಗ್ ಮರಮಾಸಿ ಇಟ್ಟಿದ್ರಲ್ಲ, ಅದ್ರ ಕಡೆ ಲಕ್ಷ್ಯ ಬಿತ್ತವ್ ಯಾರ್ದು ಪುಲಸ್ತ್ಯ ಮುನಿಗಳು. ನನಗೆ ಇದು ಬೇಕು ಅಂತ. ಅಲ್ಲ, ಇವ್ರು ಇನ್ನ ಮುನಿಗಳು ಋಷಿಗಳು ಇವ್ರಿಗಿಲ್ಲ ಅಂತಂದ್ರೆ ಇನ್ನ ಮತ್ತೇನಾದ್ರು ಇವ್ರು ಶಾಪ ಕೊಟ್ಟಿಗಿಟ್ಟ ನಮಗಂತ ಹೇಳ್ಬಿಟ್ಟು, ಇಲ್ಲ ಇದು ನನ್ನ ಸ್ವಂತ ಮಗ, ಪರ್ವತ ರಾಜನ ಮಗ ಯಾರು ಗೋವರ್ಧನ್ಗಿರಿ, ಇವನ್ನ ಕಳಿಸ್ಲಿಕ್ಕೆ ಇಚ್ಛೆ ಇಲ್ಲ ಅವ್ರಿಗೆ. ಆದ್ರೂ ಕೂಡ ಮನಸ್ಸಿನಾಗ ಹೇಳ್ತದಾರ, ಇವನ್ನ ಕಳಿಸ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ತದೆ. ಆದ್ರೂ ಕಳಿಸ್ಲಿಕ್ಕೆ ರೆಡಿ ಇಲ್ಲ ಅಂದ ಒಟ್ಟಿನ ಈ ಪರ್ವತ ರಾಜ ಹೇಳ್ತಾರೆ, ಯಾರು ಗೋವರ್ಧನ್ಜಿ, ಇಲ್ಲ ನಾನು ಹೋಗ್ಲಿಕ್ಕೆ ರೆಡಿ ಇದ್ದೇನೆ, ಕಳಿಸ್ಕೊಡಿ ಅಂತ. ಸ್ವತಃ ಮಗನೂ ಹೇಳ್ತಾನಂದ್ರ, ಈಗ ಪರ್ವತಗಳ ರಾಜ ಹಿಮಾಲಯ
ಅವ್ರು ಹೇಳ್ತಾ ಇದ್ರ ಮಗ ಆದಂತ ಗಿರಿರಾಜ್ ಗೋವರ್ಧನ್ ಜಿ ಹೇಳಿಕತ್ತಾರ, ನಾ ಹೋಗ್ಲಿಕ್ಕೆ ರೆಡಿ ಇದ್ದೀನಿ, ಅವ್ರ ಜೊತೆ ಕಳಿಸಿಕೊಡು, ಅವ್ರಿಂದ ಒಳ್ಳೇದಾಗ್ತದ. ಪುಲಸ್ತ್ಯ ಮನೆಗಳು ಆಯ್ತು, ಅದು ಪುಲಸ್ತ್ಯ ಮನೆಗಳಿಗೆ ಕೊಡ್ತಾರ ಅದನ್ನ. ಪುಲಸ್ತ್ಯ ಮನೆಗಳು ಸತ್ಯಯುಗದಲ್ಲಿ ಗೋವರ್ಧನನ್ನ ಬೇಡಿದ್ರು. ಆ ಗೋವರ್ಧನ ಪ್ರತಿಷ್ಠಾಪನೆ ಮಾಡ್ಬೇಕಂತ ಬೇರೆ ಬೇರೆ ಜಾಗ ನೋಡ್ತಾ ಇದ್ರು. ಒಂದ್ ಜಾಗ ಎಲ್ಲಿ ಬಂತು, ಈಗಿರುವಂತ ಗೋವರ್ಧನ್ ಜಿ ಇರುವಂತ ಜಾಗದಲ್ಲಿ ಅಲ್ಲಿ ಬಂದ್ರು. ಅವರು ಸಂಧ್ಯಾ ವಂದನೆ ಸಲುವಾಗಿ ಕೂತ್ಕೊಂಡ್ರು, ಗೋವರ್ಧನ್ ಕೆಳಗಿಟ್ರು. ಆ ಸಂಧ್ಯಾ ವಂದನೆ ಸಲುವಾಗಿ ಗೋವರ್ಧನ್ ಜಿ ಅಲ್ಲೇ ಪ್ರತಿಷ್ಠಾಪನೆ ಆಗ್ಬಿಟ್ರು. ಎತ್ತಲಿಕ್ಕೆ ನೋಡ್ತಾರೆ, ಹೇಳಿಕತೆ ಇರಲ್ಲ. ಅವ್ರು ಕಾಶಿಗೆ ಹೋಗಿ ಅವ್ರಿದ್ರು, ಹೇಳಿಕತೆ ಇರಲ್ಲ. ಸಿಟ್ಟು ಬಂದ್ಬಿಡ್ತೆ ಅವ್ರಿಗೆ. ಸಿಟ್ಟು ಬಂದು ಅವ್ರಿಗೆ ಏನೈತಿ ಶಾಪ ಕೊಡ್ತಾರೆ. ನೀನು ಕೃಷ್ಣ ವಿರಹದಿಂದ ಪ್ರತಿ ವರ್ಷ 2 mm ಸಣ್ಣದಾಗ್ತಾ ಹೋಗ್ತೀಯ ಅಂತ. ಇದ್ರೊಳಗೆ ಕಮಲ್ನಾಗಿದ್ದ ನೀರ್ ತೆಗೆದ್ಬಿಟ್ಟು ಹಿಂಗ್ ಮಾಡಿ ನೀರನ್ನ ಶಾಪ ಮಾಡಿ ಹಾಕ್ಬಿಟ್ರೆ ಅವ್ರ ಮೇಲೆ. ಅದಕ್ಕೆ ನಾವು ಈ ಉಂಗ್ಲಿನ ಜಪ ಮಾಡ್ಲಿಕ್ಕೆ ಉಪಯೋಗ ಮಾಡೋದಿಲ್ಲ. ಅದಕ್ಕೆ ದೋಷಪೂರಿತ ಉಂಗ್ಲಿ ಅಂತ ಹೇಳ್ತಾರೆ ಪ್ರಭುಪಾದರು. ಈ ಉಂಗ್ಲಿ ದೋಷಪೂರಿತವಾದ ಉಂಗ್ಲಿ ಅಂತ. ಅದಕ್ಕೆ ಈ ಹೆಬ್ಬೆರಳು ಮತ್ತೊಬ್ಬರು ದೋಷ ಎತ್ತು ತೋರಿಸ್ತದೆ, ನೀವ್ ಹಿಂಗಿದ್ದೀರಿ, ನೀವ್ ಹಿಂಗಿದ್ದೀರಿ ಅಂತ. ಈಗ ಅದಕ್ಕ ಮತ್ತೆ ಈಗ ಶಾಪ ಕೊಡ್ಬೇಕಾದ್ರೆ ನೀರನ್ನು ಕೈಯಲ್ಲಿ ಹಾಕೊಂಡು ನೀರನ್ನು ಹಾಕಿ ಈ ನೀರು ಸಿಂಪಡಿಸ್ಬೇಕಾದಾಗ ಈ ನೀರು ಈ ಉಂಗ್ಲಿ ಥ್ರೂ ಬರ್ತದಂತ. ಅದಕ್ಕೆ ಶಾಪಗ್ರಸ್ತ ಉಂಗ್ಲಿ ಅಂತ, ಶಾಪ ಕೊಡುವ ಉಂಗ್ಲಿ ಅಂತ. ಶಾಪಗ್ರಸ್ತ ಅನ್ನೋಕ್ಕಿಂತ ಶಾಪ ಕೊಡುವ ಉಂಗ್ಲಿ ಅಂತ, ಮತ್ತೊಬ್ರು ದೋಷ ಎತ್ತುವ ಉಂಗ್ಲಿ ಅಂತ. ಮತ್ತೊಬ್ರದ್ದು ನಾವು ತೋರಿಸ್ತೀವಲ್ಲ, ಈಗ ತೋರು ಬೆರಳು ಅಂತ ಹೇಳ್ತೇವೆ, ತೋರಿಸ್ಲಿಕ್ಕಾಗಿ ಉಪಯೋಗ ಮಾಡುವಂತ ಬೆರಳು. ಈ ತೋರು ಬೆರಳು ಮತ್ತೊಬ್ಬರ ದೋಷವನ್ನ ಎತ್ತಿ ತೋರಿಸ್ತದೆ ಅಂತ. ಅದ್ರ ಮೂಲಕ ಈ ಶಾಪ ಕೊಡ್ತಾರ. ಆ ಉದ್ದೇಶದಲ್ಲಿ ಈ ಬೆರಳನ್ನು ಉಪಯೋಗ ಮಾಡಬಾರ್ದು ಜಪ ಮಾಡೋದ್ರಲ್ಲಿ. ಅದಕ್ಕೆ ನಮ್ಮ ಬಿಡ್ ಬ್ಯಾಗ್ನಲ್ಲಿ ಆ ಬೆರಳು ಹೊರಗೆ ಹಾಕ್ಲಿಕ್ಕೆ ಜಾಗ ಕೊಟ್ಟಿರ್ತಾರೆ. ಒಬ್ರು ಕೇಳ್ತಾರೆ ಇದನ್ನ ಯಾಕೆ ಬೆರಳನ್ನು ಹೊರಗೆ ಹಾಕಿದ್ರೆ ಅಂತ. ಅವ್ರು ನಮ್ಗೆ ಅದು ಗೊತ್ತಿಲ್ಲ ಅಂತ ಅಂದ್ರೆ ಆನ್ಸರ್ ಉತ್ತರ ಗೊತ್ತಿಲ್ಲ ಅಂದ್ರೆ ಹೇಗೆ ಹೇಳ್ಬೇಕಂತ. ಅದಕ್ಕೆ ಪರ್ಫೆಕ್ಟ್ ಆನ್ಸರ್ ಏನಪ್ಪಾ ಅಂದ್ರೆ ಈ ರೀತಿ ಅಂತ, ಬೇರೆಯವರ ದೋಷನ ಎತ್ತು ತೋರಿಸ್ತದೆ. ಅದ್ರ ಸಲುವಾಗಿ ಇದನ್ನ ಈ ಉಂಗ್ಲಿಯನ್ನ ಉಪಯೋಗ ಮಾಡಬಾರದು ಅಂತ. ಉಂಗ್ಲಿ ಅಂದ್ರೆ ಈ ಬೆರಳು. ಹಿಂಗ ಕೃಷ್ಣ ವಿರಹದಿಂದ ನೀನು ಪ್ರತಿ ವರ್ಷ 2 mm ಕರಗ್ತಾ ಹೋಗ್ತೀಯ ಅಂತ. ಈ ಅದ್ರ ಸಲುವಾಗಿ ಸತ್ಯಯುಗದಿಂದಾನು ಇವತ್ತಿನವರೆಗೆ ಅದು 2 mm ಕರಗ್ತಾ ಈ ಅವಸ್ಥೆಯೊಳಗೆ ಬಂದಿರ್ತದೆ. ಬಹಳ ದೊಡ್ಡದಿತ್ತು, ಮುಂಚಾ ಪರ್ವತ ಇತ್ತು ಮೊದಲು, ಬಹಳ ಎತ್ತರವಾದ ಶಿಖರಗಳಿದ್ವು. ಕ್ರಮೇಣ ಕರಗ್ತಾ ಈಗ ಸಣ್ಣದಾಗಿದೆ. ಗೋವರ್ಧನ್ ಜಿಯಲ್ಲಿ ಶ್ಯಾಮ ಕುಂಡ ರಾಧಾ ಕುಂಡ ಅನ್ನೋದು ಏನವಲ್ಲ, 2 ಕಣ್ಣಿದ್ದಂಗೆ. ಶ್ಯಾಮ ಕುಂಡ ರಾಧಾ ಕುಂಡ, ಕೃಷ್ಣನ 2 ಕಣ್ಣುಗಳು. ಇಂದ್ರನ ಮಾನಭಂಗ ಮಾಡುವ ಸಲುವಾಗಿ ಗಿರಿರಾಜನ್ನ ಎತ್ತಿ ಹಿಡಿದ್ರು. ಯಾರು ಎತ್ತಿ ಹಿಡಿದ್ರು? ಕೃಷ್ಣ. ತಮ್ಮ ಕಿರುಬೆರಳಿನಲ್ಲಿ, ಎಡಗೈ ಕಿರುಬೆರಳಿನಲ್ಲಿ ಮೇಲೆ ಎತ್ತಿ ಹಿಡಿದ್ರು. ಯಾಕಂದ್ರೆ ಇಂದ್ರ ಯೋಚನೆ ಮಾಡಿದ್ದ. ಇಂದ್ರ ಎಲ್ಲಾರು ನೋಡಿ, ಮಳೆ ದೇವತೆ, ಮಳೆ ಭೂಮಿಗೆ ಬಿದ್ದರೆ, ಮಳೆ ಅನ್ನೋದು ಇಳೆಗೆ ಬಿದ್ದರೆ, ಇಳೆ ಅಂದ್ರೆ ಭೂಮಿಗೆ ಬಿದ್ದರೆ ಭೂಮಿಯ ಕಳೆ ಹೆಚ್ಚಿಗೆ ಆಗ್ತದೆ. ಕಳೆ ಅಂದ್ರೆ ಇಲ್ಲೇ ಅದರದ್ದು ರೂಪ ಅಥವಾ ಅದರ ವರ್ಚಸ್ಸು ಹೆಚ್ಚಿಗೆ ಆಗ್ತದೆ. ಕಳೆ ಅಂದ್ರೆ ಇಲ್ಲೇ ಕಸನು ಅಂತ ನಾವು ಶಬ್ದ ಉಪಯೋಗ ಆಗ್ತದೆ. ಮಳೆ ಭೂಮಿಗೆ ಅಂದ್ರೆ ಇಳೆಗೆ ಬಿದ್ದರೆ ಕಳೆ ಜಾಸ್ತಿ ಆಗ್ತದೆ. ಆ ರೀತಿ ಕವಿ ವರ್ಣನೆ ಮಾಡ್ತಾರೆ. ಭೂಮಿಗೆ ನೋಡ್ರಿ, ಅನ್ನಂ ಭೂತಾನಿ ಅವಜಾನತಿ ಪರ್ಜನ್ಯ ಅನ್ನ ಸಮೂಹ. ಈ ಭೂಮಿಗೆ ನಾವೆಲ್ಲ ಹೆಂಗ್ ಬದುಕ್ತಾ ಇದ್ದೀವಿ? ನಮಗೆ ಪ್ರಸಾದ ಅಂದ್ರೆ ಈಗ ಅನ್ನ ತಿಂದ್ರೆ ನಾವು ನಮ್ಮ ಜೀವ ಇರ್ತದೆ, ನಾವು ಬದುಕ್ತೀವಿ. ಅದು ಅನ್ನ ಬರುದು ಎಲ್ಲಿಂದ? ಭೂಮಿಯಿಂದ. ಭೂಮಿಗೆ ಅನ್ನ ಎಲ್ಲಿಂದ ಬರ್ತೈತಿ? ಮಳೆಯಿಂದ. ಮಳೆ ಬಿದ್ದಾಗ ಭೂಮಿ ಬೆಳಿತದೆ, ಭೂಮಿ ಬೆಳೆದಾಗ ನಾವು ತಿನ್ಲಿಕ್ಕೆ ಆಗ್ತದೆ. ಅದಕ್ಕೆ ಪ್ರಭುಪಾದ ಹೇಳ್ತಾರ, ನಾ ಫ್ಯಾಕ್ಟ್ರಿ ಮಾಡ್ತಾ ಇದ್ದೇನೆ, ನಾವು ಮಷಿನರಿ ಮಾಡ್ತಾ ಇದ್ದೇನೆ, ಆ ಪ್ರಾಡಕ್ಟ್ ಐತಿ, ಈ ಪ್ರೊಡಕ್ಷನ್ ಐತಿ, ನಟಬೋಳು ತಯಾರು ಮಾಡ್ತಾ ಇದ್ವಿ. ಹಸಿವಾದಾಗ ನಟಬೋಳು ತಿನ್ಲಿಕ್ಕೆ ಬರುದಿಲ್ಲ ಅಂತ. ಹಸಿವಾದಾಗ ನಾವು ಪ್ಲೇಟ್ ಮುರ್ಕೊಂಡು ತಿನ್ಲಿಕ್ಕೆ ಆಗ್ತದ? ಹಸಿವಾದ ಹೊತ್ತಿನಾಗ ಕಂಪ್ಯೂಟರ್ ಮುರಿದು ತಿನ್ಲಿಕ್ಕೆ ಆಗ್ತದ? ಹಸಿವಾದ ಹೊತ್ತಿನಾಗ ನಾವು ಮೊಬೈಲ್ ಮುರಿದು ತಿನ್ಲಿಕ್ಕೆ ಆಗ್ತದೆ? ಇಲ್ಲ. ತಿನ್ಬೇಕಾದದ್ದು ಏನ್ ತಿನ್ಬೇಕು? ನಾವು ಅನ್ನನ ತಿನ್ಬೇಕು. ಅದಕ್ಕೆ ನಾವು ಪ್ರೊಡಕ್ಷನ್ ಅಂತ ಹೋದ್ರೆ ನಟ್ ಬೋಲ್ಟ್ ಕಾರ್ ತಯಾರು ಮಾಡಿದ್ರೆ, ಇವನ್ ತಯಾರು ಮಾಡಿದ್ರೆ
ಕಂಪ್ಯೂಟರ್ ತಯಾರು ಮಾಡಿದೆ ಅಂತ ಹೋದ್ರೆ ನಟ್ಬೋಳು ತಿನ್ಲಿಕ್ಕೆ ಆಗ್ತದನೋ ಆಗೋದಿಲ್ಲ ಅಂತ. ಭೂಮಿ ಬೆಳೆದಾಗ ಅದೇನು ಭೂಮಿಯಿಂದ ಬರ್ತತಿ ಅನಾಜ ಅಥವಾ ಧಾನ್ಯಗಳು, ಆ ಧಾನ್ಯಗಳು ಭಗವಾನನಿಗೆ ಅರ್ಪಣೆ ಮಾಡಿದ ಮೇಲೆ ನಾವು ತಿನ್ಲಿಕ್ಕೆ ಆಗ್ತದೆ. ಅದಕ್ಕೆ ಕೃಷಿ ಅನ್ನೋದು ಬಹಳ ಮುಖ್ಯ ಅಂತ. ಕೃಷಿ ಅನ್ನೋದು ಬಹಳ ಮುಖ್ಯ. ಅದರ ಸಲುವಾಗಿ ಅಲ್ಲಿರುವಂತ ವೃಜವಾಸಿಗಳು ಏನ್ ಮಾಡಿದ್ರು, ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಗೋವರ್ಧನ ಮಳೆ ದೇವಾದ ಇಂದ್ರನಿಗೆ ನಾವು ಪೂಜೆ ಮಾಡೋಣ ಅಂತ, ಯಜ್ಞ ಮಾಡೋಣ ಅಂತ. ಕೃಷ್ಣ ನಡಿ ಬಂದು ಹೇಳ್ತಾರೆ, ಅವನ್ ಕೊಡುವಂತ ಕರ್ತವ್ಯ. ಯಾಕಂದ್ರೆ ಅವ ಒಬ್ಬ ಲೀಡರ್. ಈಗ MLA MP ಅದರ ನಮ್ಮ ಭಾಗದ ಲೀಡರ್ ಅದ. ಅವ್ರು ರೋಡ್ ಮಾಡಿಸ್ಬೇಕು ಅನ್ನೋದು ಅವ್ರು ಕೊಡುವಂಥದ್ದು. ಗೌರ್ಮೆಂಟ್ ನಿಂದ ಬಂದಿರುವಂತ ಅನುದಾನವನ್ನು ಅವ್ರು ಕೊಡ್ಬೇಕು. ಅವ್ರ ಸ್ವಂತ ರೊಕ್ಕನ ಏನಾದ್ರು ತಮ್ಮಂದು ಅವ್ರ ಮನೆಯಿಂದ ಏನಾದ್ರು ತಮ್ಮಂದು ಕೊಡ್ತಾರನ? ಇಲ್ಲ. ಮೇಲೆ ಗೌರ್ಮೆಂಟ್ ಕೊಟ್ಟಿರುವಂತ, ನಾವು ಕಟ್ಟಿರುವಂತ ರೊಕ್ಕನ ನಮ್ಗೆ ವಾಪಸ್ ಕೊಡ್ತಾರೆ ಅಲ್ವಾ? ಗೌರ್ಮೆಂಟ್ ಏನ್ ಮಾಡ್ತೈತಿ, ಅದನ್ನ ಸ್ಯಾಂಕ್ಷನ್ ಮಾಡ್ತೈತೆ. ಆ ಸ್ಯಾಂಕ್ಷನ್ ಯಾರು ಥ್ರೂ ಬರ್ತೈತಿ? ಇವ್ರು MLA MP ಅವ್ರ ಥ್ರೂ ಬರ್ತೈತಿ. ಆಮೇಲೆ ರೋಡ್ ಆಗ್ತದೆ. ಹಂಗ ಭಗವಾನ್ ಕೊಟ್ಟಿರುವಂತದ್ದನ್ನ ಇಂದ್ರ ಏನೈತಿ ಮಳೆ ಸುರಿಸ್ತಾ ಇದ್ದಾನೆ. ಅದ್ರಲ್ಲಿ ಆ ಇಂದ್ರನದ ಏನೈತಿ, ಇಂದ್ರನಿಗೆ ಯಾಕೆ ಪೂಜೆ ಮಾಡೋದು? ನೀವು ಇಂದ್ರನ ಪೂಜೆ ಮಾಡಕ್ ಹೋಗ್ಬೇಡ್ರಿ, ಗೋವರ್ಧನ ಪೂಜೆ ಮಾಡ್ರಿ. ಯಾಕಂದ್ರೆ ಗೋವರ್ಧನ ನಮ್ಮ ಮನೆಗೆ ಕಟ್ಟಿಗೆ ಕೊಡ್ತಾನೆ, ನಮ್ಮ ಆಕಳಗಳಿಗೆ ಹುಲಸಾದ ಹುಲ್ಲು ಕೊಡ್ತಾನೆ. ಆ ಗೋವರ್ಧನ ಗಿರಿಯಿಂದ ಹುಟ್ಟುವಂತ ನದಿಗಳು, ಅನೇಕ ನದಿ ನಮ್ಗೆ ಕುಡಿಯುವ ಶುದ್ಧ ನೀರು ಕೊಡ್ತತಿ. ಆ ಯಮುನಾ ನದಿ ಹರಿದ್ರಿಂದ ಫಲವತ್ತಾದ ಭೂಮಿ ಬೆಳಿತೈತಿ. ಅಲ್ಲಿ ಗೋವರ್ಧನ್ಜಿ ಒಳಗೆ ಬೆಳೆದಿರುವಂತ ಗಿಡಗಳು, ಆ ಗಿಡಗಳಲ್ಲಿ ಇಟ್ಟಿರುವಂತಹ ಮಧುಮುಖಿ ಅಂದ್ರ ಜೇನು, ನಮ್ಗೆ ತಿನ್ಲಿಕ್ಕೆ ಜೇನು ಸಿಗ್ತತೆ. ಅಲ್ಲಿಂದ ಹಣ್ಣುಗಳು ಕೊಡ್ತಾನೆ. ಬೇರೆ ಬೇರೆ ಔಷಧೀಯ ಸಸಿಗಳು ನಮ್ಗೆ ಸಿಗ್ತಾವು. ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತ ಔಷಧ ಕೊಡವನು ಗೋವರ್ಧನ. ನಮಗೆ ಬೇಕಾಗಿರುವಂತ ಅನಾಜ್ ಕೊಡವ ಅಂದ್ರೆ ಧಾನ್ಯಗಳನ್ನು ಕೊಡವನು. ಇಂಡೈರೆಕ್ಟ್ಲಿ ಧಾನ್ಯಗಳನ್ನು ಕೊಡವನು ಯಾರು? ಗೋವರ್ಧನ್ಜಿ. ಕುಡಿಯೋಕೆ ನೀರು ಕೊಡವ್ರು ಯಾರು? ಗೋವರ್ಧನ್ಜಿ. ನಮ್ಮ ಮನೆ ಕಟ್ಕೊಳ್ಲಿಕ್ಕೆ ಕಟ್ಟಿಗೆ ಕೊಡವ್ರು ಯಾರು? ಅಲ್ಲಿ ಬೆಳೆದಿರುವಂತ ಗಿಡ ಮರಗಳಿಂದ ನಮ್ಗೆ ಸಿಗುವಂತದ್ದು. ಆದ್ರೆ ಅದನ್ನು ಕೊಡೋರು ಯಾರು? ಗೋವರ್ಧನ್ಜಿನೇ ಕೊಡ್ಲಿಕ್ಕತ್ತಾನ. ಆಕಳಗಳು ನಮ್ಗೆ ಹೋಗಿ ಅಲ್ಲೇ ಮೇಯ್ತಾವು, ಗೋವರ್ಧನ ಗಿರಿ ಮೇಲೆ ಮೆರೀತಾವು. ಅದರಿಂದ ನಮ್ಗೆ ಏನ್ ಸಿಗ್ತದೆ? ಹಾಲು ಸಿಗ್ತದೆ. ನಮ್ಮ ಗೋ ಸಂಪತ್ತೆಲ್ಲ ಉಳಿದಿರೋ ಗೋವರ್ಧನದಿಂದ. ಆದ್ರಿಂದ ಗೋವರ್ಧನನ್ನು ಪೂಜೆ ಮಾಡ್ಬೇಕ ಹೊರತು ನಾವು ಇಂದ್ರನ ಪೂಜೆ ಮಾಡೋದಲ್ಲ ಅಂತ ಅವ್ರ ಅಪ್ಪನಿಗೆ ಕನ್ವಿನ್ಸ್ ಮಾಡ್ತಾನ. ಅಲ್ಲಿರುವ ಎಲ್ಲ ಬ್ರಜಭಾಷೆಗಳು ಹೌದು 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 ಕೃಷ್ಣ ಹೇಳೋದೈತಲ್ಲ ಅದು ಕರೆಕ್ಟ್ ಐತೆ ಅಂತ. ಒಬ್ರು ಮಹಾರಾಜರು ಹೇಳ್ತಾರೆ ಕೃಷ್ಣನ ಬಗ್ಗೆ. ಕೃಷ್ಣ ಹೇಳ್ತಾನಂತೆ, ಮಳೆ ಕೊಡವ ಭಗವಾನ್ ಕೊಡ್ತಾನೆ, ಇವ ಕೊಡವ ಯಾರು ಸಾಲ ಅಂತ ಬೈದ್ ಹೇಳ್ತಾರೆ. ಅಂದ್ರೆ ಉದ್ದೇಶ ಅವ್ರ ಪ್ರೇಮ ಅದು. ಹಿಂಗ ಗೋವರ್ಧನನ ಪೂಜಾನ ಕೃಷ್ಣ ಏನೈತಿ ಹೇಳ್ತಾರೆ, ನೀವು ಗೋವರ್ಧನ ಪೂಜೆ ಮಾಡ್ರಿ ಅಂತ. ಆ ಗೋವರ್ಧನ ಪೂಜೆ ಮಾಡೋದ್ರಿಂದ ಏನಾಗ್ತದೆ? ಇಷ್ಟೆಲ್ಲ ನಮ್ಗೆಲ್ಲ ಸಿಗ್ತತಿ ಅಂತ. ಇಂದ್ರದಿಂದ ಕ್ರೋಧಿತ ಆಗ್ತಾನೆ. ಇಂದ್ರ ಕ್ರೋಧಿತ ಆಗಿ ಅವ್ ಸಂವರ್ಧಕ ಮೋಡಗಳನ್ನ ಕರೀತಾರ, ಮಳೆ ಸುರಿಸ್ತಾರ, ಪೂರಾ ವೃಂದಾವನನೈತಿ ನೀರಿನಲ್ಲಿ ಮುಳುಗಿಸ್ಬಿಡ್ತಾರ. ಅನಂತರ ಕೃಷ್ಣ ಏನ್ ಮಾಡ್ತಾನ, ಅಲ್ಲಿ ಅವ್ರನ್ನೆಲ್ಲ ಬಚಾವ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ? ಕೃಷ್ಣ ಗೋವರ್ಧನ ಗಿರಿಯನ್ನ ಮೇಲೆ ತಿಳಿತಾರ. ತಮ್ಮ ಕಿರುಬೆರಳನ್ನ ಮೇಲೆ ತುದಿಗೆ ತಿಳಿದಿರ್ತಾರೆ. ಅಷ್ಟು ದೊಡ್ಡ ಗಿರಿನ ಕೃಷ್ಣನಿಗೆ ಅವ್ರಮ್ಮ ಏನ್ ಮಾಡ್ತಾರೆ? ಪ್ರತಿದಿನ ಏನ್ ಮಾಡ್ತಾರೆ? 3 ತಾಸಿಗೊಮ್ಮೆ ಭೋಗಾನ ಅಂದ್ರೆ ಪರಮಾತ್ಮನಿಗೆ ತಿನ್ನಿಸ್ತಾ ಇರ್ತಾರೆ. 24x3. ಈಗ 24 ಗಂಟೆ ಒಳಗಂದ್ರೆ 3 ಬರೀ ಅಂದ್ರೆ 8 ಗಂಟೆಗೊಮ್ಮೆ ಅವ್ರ ತಾಯಿ ಅವ್ರಿಗೆ ತಿನ್ನಿಸ್ತಾ ಇರ್ತಾರೆ. 8 7 56 56 ಭೋಗ ಅಂದ್ರೆ ಪ್ರತಿದಿನ 56 ಭೋಗ ಭಗವಾನಿಗೆ ತಿನ್ನಿಸ್ತಾ ಇರ್ತಾರೆ. ಯಾರು? ಅವ್ರಮ್ಮ. ಆ 56 ಭೋಗ ಎಲ್ಲಿಂದ ಬಂತಂದ್ರೆ ಇಲ್ಲಿಂದನ ತಗೊಂಡಿದ್ದಾರೆ. ಎಲ್ಲಿ? ಇವಾಗ ನಾವು ಈಗ ಜಗನ್ನಾಥಪುರಿಯಲ್ಲಿ ಭಗವಾನನಿಗೆ 56 ಭೋಗಕ್ಕೆಲ್ಲ ತಿನ್ನಿಸ್ತಾರೆ. ಎಲ್ಲಿಂದ ಶುರು ಮಾಡಿದ್ದು ಅದನ್ನ ಎಲ್ಲಿಂದ ಆ ನಿಯಮನ ಎಲ್ಲಿಂದ ತಗೊಂಡ್ರ ಅಂದ್ರೆ ಇಲ್ಲಿಂದ ತಗೊಂಡ್ರು ಅಂತ. ಯಾರು? ಯಶೋದಮಯ್ಯ ಭಗವಾನನಿಗೆ ತಿನ್ನಿಸುವುದು ಅದ್ರ ಮೂಲಕ ಇದನ್ನ ಸ್ವೀಕಾರ ಮಾಡಿದ್ರು.
ಇನ್ನ ಗಿರಿರಾಜ್ನಿಗೆ ಸನ್ಮಾನ ಮಾಡೋದು, ಅನ್ನಕುಂಡ, ಕೀರ್ ಕುಂಡ, ಸಾಂಬಾರ್ ಕುಂಡ ಅಂದ್ರ ನೋಡ್ರಿ ವೃಷವಾಸಿಗಳು ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಮನೆಯೊಳಗೆ ಏನ್ ಮಾಡಿದೆ ಏನೇನೆಲ್ಲ ಪಾತ್ರೆಗಳು ಎಲ್ಲ ತಮ್ಮಂದ್ರು, ಮನೆಯಿಂದ ಎಲ್ಲಾ ದವಸ ಧಾನ್ಯಗಳನ್ನ ತಮ್ಮಂದ್ರು, ಅನ್ನ ಬೇಯಿಸಿದ್ರು, ಅನ್ನದ ದೊಡ್ಡದೊಂದು ಪರ್ವತ ಮಾಡಿದ್ರು. ಆಮೇಲೆ ಸಾರು ತಯಾರು ಮಾಡಿದ್ರು, ಆ ಸಾರಿನ ದೊಡ್ಡ ದೊಡ್ಡದು ಒಂದು ಕುಂಡ, ಅದೆಲ್ಲ ಜನರಿಗೆ ತಿನ್ನಿಸ್ಲಿಕ್ಕೆ ಬೇಕಲ್ಲ, ಅಷ್ಟು ಜಾಗ ಆ ರೀತಿ ಕುಂಡ. ನಾವೊಂದು ಮಂದಿರದಲ್ಲಿ ನೋಡಿದ್ವಿ, ಅನ್ನನ ಬೇಯಿಸಿ 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 ಒಂದು ರೂಮ್ನಲ್ಲೇ ಹಾಕಿದ್ದಾರೆ, ಪೂರ ಹೋಲ್ ರೂಮ್ ಅನ್ನ. ಅದನ್ನ ತೆಗಿಲಿಕ್ಕೆ ದೊಡ್ಡ ದೊಡ್ಡ ಸಲಿಕೆ ಅಂದ್ರೆ ನಾವು ಏನು ಸಲಿಕೆಯಿಂದ ಅದನ್ನ ತೆಗೆದ್ಬಿಟ್ಟು ಅನ್ನದಲ್ಲಿ ಇದನ್ನ ಬಕೆಟ್ ನಲ್ಲಿ ತುಂಬುವಂತ, ಅದು ಬಕೆಟ್ ಅಲ್ಲಿ ದೊಡ್ಡ ದೊಡ್ಡ ಇದ್ರ ಬಾಳಿಗೆಯಲ್ಲಿ ತುಂಬುವಂಥದ್ದು. ಅನ್ನದ ಒಂದು ಪೂರ ಕೋಣೆ, ಅದು ದೊಡ್ಡದು ಗುಡಾವನ, ಅನ್ನ ಬೇಯಿಸಿ 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 ಒಂದು ಗುಡಾವಣಿಗೆ ಹಾಕ್ತಾ ಹೋಗೋದು ಆ ರೀತಿ. ಇಲ್ಲಿ ಅನ್ನ ಬೇಯಿಸಿ ಬೇಯಿಸಿ ಪರ್ವತದ ರೀತಿ ಒಳಗೆ ಹಾಕಿದ್ರಂತೆ. ಅನ್ನ ಬೇಯಿಸಿದ್ರೆ ಅಷ್ಟ ಪರ್ವತದ ರೀತಿ ಒಳಗೆ ಅನ್ನ ಬೇಯಿಸಿದ್ರಂದ್ರೆ ಅದಕ್ಕೆ ಬೇಕಾಗಿರುವಂತ ಸಾರು, ಅದಕ್ಕೆ ಬೇಕಾಗಿರುವಂತ ಹುಳಿ, ರಸಮ್, ಪಲ್ಯ, ಅವನ್ನೆಲ್ಲವನ್ನು ತಯಾರು ಮಾಡೋದು, ಅವನ್ನೆಲ್ಲ ಕುಂಡದೊಳಗ ಹಾಕಿಟ್ಟಿದ್ರಂತೆ. ಆ ಪಾಯಸ ಮಾಡಿದ್ರು, ಪಾಯಸದ ಒಂದು ಕುಂಡ ಆ ರೀತಿ. ಹಿಂಗ ಮಾಡಿ ಅವನ್ನೆಲ್ಲವನ್ನು ಮಾಡಿ ಭಗವಾನನಿಗೆ ಅರ್ಪಣೆ ಮಾಡ್ತಾ ಇದ್ರು. ಭಗವಾನನಿಗೆ ಅರ್ಪಣೆ ಮಾಡಿದ್ರು. ಭಗವಾನನಿಗೆ ಅರ್ಪಣೆ ಮಾಡಿದ್ರೆ ಯಾರು ಭಗವಾನ? ಇಲ್ಲಿ ಹರಿದಾಸ ವರೆಣ್ಯ ಗಿರಿರಾಜಿಗೆ ಅರ್ಪಣೆ ಮಾಡಿದಾಗ ಗಿರಿರಾಜ್ ಅವನ್ನೆಲ್ಲ ತಿಂತ ಹೋದ್ರಂತೆ, ತಿಂತ ಹೋದ್ರು. ಅನಿಯೋರ್ ಇನ್ನೂ ಕೊಡಿ ನನಗಂತ, ಇನ್ನೂ ಕೊಡಿ, ಇದನ್ನ ಹೆಂಗ್ ಕೊಡೋದಪ್ಪ, ಇನ್ನೇನೇ ಮಾಡ್ಲಿಕ್ಕೆ. ಅಲ್ಲಿ ಆಮೇಲೆ ಅಂತೆ ಅವ್ರಿಗೆ ಒಂದು ತುಳಸಿ ದಳ ಅರ್ಪಣೆ ಮಾಡಿದಂತೆ, ಅವಾಗ ಭಗವಾನ್ ಖುಷಿ ಆಗುವಂತ. ಅದಕ್ಕೆ ಇವತ್ತಿಗೆ ನಾವು ತುಳಸಿ ದಳನ ಯಾಕೆ ಅರ್ಪಣೆ ಮಾಡ್ತೇವೆ ಭಗವಾನನಿಗೆ ಅಂದ್ರೆ, ತುಳಸಿ ಅಷ್ಟೊಂದು ಮಹತ್ವಪೂರ್ಣ. ಯಾವಾಗ ತುಳಸಿಯನ್ನು ಅರ್ಪಣೆ ಮಾಡ್ತೇವೆ ಅವಾಗ ಏನೈತಿ, ಭಗವಾನ್ ತೃಪ್ತ ಆಗ್ತಾರಂತ. ಬ್ಯಾಂಗ್ ಕೃಷ್ಣನಿಗೆ ಒಂದು ಹೆಸರು ಅದು, ಬ್ಯಾಂಗ್ ಕೃಷ್ಣ ಅಂತ. ಬ್ರಜದಲ್ಲಿ ಗ್ವಾಲ್ ಬಾಲರು ಏನ್ ಮಾಡ್ತಾರೆ, ಚಂದ್ರ ಸರೋವರಕ್ಕೆ ಹೋಗಿ ಚಂದ್ರನಕ್ಕೆ ಬೇಡ್ತಾರಂತೆ, ನೀನು ಜಲ್ದಿ ಅಸ್ತಾಗು ಅಂದ್ರೆ ಚಂದ್ರೋದಯ ಜಲ್ದಿ ಮುಗಿಲಿ ಅಂತ ಅವ್ರಿಗೆ ಪ್ರಾರ್ಥನೆ ಮಾಡ್ತಾರೆ. ನೀ ಜಲ್ದಿ ಮುಗಿದ್ರೆ ನಮಗೆ ಜಲ್ದಿ ಸೂರ್ಯ ಬರ್ತಾನ, ಸೂರ್ಯ ಜಲ್ದಿ ಬಂದ್ರೆ ನಾವು ಕೃಷ್ಣನ ಸಂಘ ಸಿಗ್ತದೆ, ಕೃಷ್ಣನ ಜೊತೆಗೆ ನಾವು ಆಕಳ ಮೇಯಿಸ್ಲಿಕ್ಕೆ ಹೋಗ್ತೇವೆ ಅಂತ. ಇನ್ನು ಗೋಪಿಯರೆಲ್ಲ ಏನ್ ಮಾಡ್ತಾರೆ, ಸೂರ್ಯಕುಂಡಕ್ಕೆ ಹೋಗ್ತಾರೆ. ಸೂರ್ಯಕುಂಡದಲ್ಲಿ ಸೂರ್ಯನಿಗೆ ಪ್ರಾರ್ಥನೆ ಮಾಡ್ತಾರೆ, ನೀ ಜಲ್ದಿ ಅಸ್ತ ಆಗುವಂತ, ನೀ ಜಲ್ದಿ ಮುಳುಗ್ ಹೋಗುವಂತ. ಚಂದ್ರನು ಕೂಡ ಕನ್ಫ್ಯೂಸ್ ಆಗ್ತಾನೆ, ಸೂರ್ಯನು ಕೂಡ ಕನ್ಫ್ಯೂಸ್ ಆಗ್ತಾನಂತೆ. ಏನ್ ಮಾಡೋದು? ಬ್ಯಾಂಕ್ ಕೃಷ್ಣ ಅಂದ್ರೆ ಕನ್ಫ್ಯೂಸ್ ಆಗೋದು, ಬ್ಯಾಂಕ್ ಕೃಷ್ಣ ಅಂದ್ರೆ ಕನ್ಫ್ಯೂಸ್ ಆಗೋದು. ಒಂದು ಕಣ್ಣು ಏನೈತಲ್ಲ ಅದು ಚಂದ್ರ, ಒಂದು ಕಣ್ಣು ಸೂರ್ಯ. ಕೃಷ್ಣನ ಎರಡು ಕಣ್ಣುಗಳು ಈ ಒಂದು ಕಣ್ಣು ಕೆಳಗೆ ನೋಡ್ತದೆ, ಒಂದು ಕಣ್ಣು ಮೇಲೆ ನೋಡ್ತದೆ, ಇನ್ನೊಂದು ಕಣ್ಣು ಕೆಳಗೆ ನೋಡ್ತದೆ, ಇನ್ನೊಂದು ಕಣ್ಣು ಮೇಲೆ ನೋಡ್ತದೆ. ಯಾರು ಮಾಡ್ತಾ ಇದಾರೆ? ಕೃಷ್ಣ ನೋಡ್ಲಿಕ್ಕತ್ತಾನಂತೆ ಸ್ವಯಂ. ಏನಪ್ಪ ಇವರು, ಯಾರ ಮಾತು ಕೇಳೋದು ಅಂತ, ಯಾರ ಪ್ರಾರ್ಥನೆ ಕೇಳೋದು ಅಂತ ಕೃಷ್ಣ ಕನ್ಫ್ಯೂಸ್ ಆದಂತ. ಆ ಕೃಷ್ಣ ಕನ್ಫ್ಯೂಸ್ ಆದ ಸಲುವಾಗಿ ಅವನಿಗೆ ಹೆಸರು ಬ್ಯಾಂಗ್ ಕೃಷ್ಣ ಅಂತ. ಬ್ಯಾಂಗ್ ಕೃಷ್ಣ ಟೈಮ್ ಓಡ್ತದೆ. ಕೃಷ್ಣ 7 ವರ್ಷ ಇರ್ಬೇಕಾದಾಗ ಗೋವರ್ಧನ್ ಜಿ ಮೇಲೆ ತಿಳಿದಿದ್ರು. 7 ದಿನ 7 ರಾತ್ರಿ. ಇಂದ್ರ ಅವನು 7 ಶ್ಲೋಕದಲ್ಲಿ ಪ್ರಾರ್ಥನಾ ವರ್ಣನೆ ಮಾಡಿದ್ರೆ ಕೃಷ್ಣನ. ಈ 7 ಶಬ್ದ 7 ಅನ್ನೋದೆಲ್ಲ ಬಹಳ ಮಹತ್ವಪೂರ್ಣ ನೋಡ್ರಿ. ನಮ್ಗ ವಾರಕ್ಕೆ 7 ದಿನ, ಈಗ ಸಪ್ತಮಿ, ರಥ ಸಪ್ತಮಿ ಅಂತ ಹೇಳ್ತೇವೆ ಅದು, ಆಯ್ತಾ. ಮತ್ತೆ ಮದುವೆ ಮ್ಯಾರೇಜ್ ಮಾಡ್ಬೇಕಾದಾಗ ಪ್ರದಕ್ಷಿಣೆ ಹಾಕ್ಬೇಕಾದಾಗ 7 ಹಾಕ್ತೇವೆ. ಅಥವಾ ಭಗವಾನನಿಗೆ ಅಗರಬತ್ತಿ ದೀಪ ದಾನ ಮಾಡ್ಬೇಕಾದ್ರೆ 7 ಬಾರಿ ಮಾಡ್ತೇವೆ. ಈ 7 ಅನ್ನೋದು ಬಹಳ ಪ್ರಾಮುಖ್ಯ. ಮ್ಯಾಥಮೆಟಿಕ್ಸ್ ಒಳಗನು 7 ಬಹಳ ಪ್ರಾಮುಖ್ಯತೆಯನ್ನು ಪಡಿತದಂತ. ಗೋವರ್ಧನದೊಳಗ ಒಂದಿನ ರಾಧಾರಾಣಿ ಭೇಟಿ ಆಗ್ಲಿಕ್ಕೆ ಕೃಷ್ಣ ಬಂದ್ರು. ದಾರಿಯಲ್ಲಿ ಚಂದ್ರಾವಳಿ ಭೇಟಿ ಆದ್ರು. ಮೊದಲು ರಾಧಾರಾಣಿಗೆ ಹೋಗಿ ಭೇಟಿ ಆಗ್ಬೇಕಾಯ್ತು. ನಡಿ ಚಂದ್ರಾವಳಿ ಮೇಲೆ ಸಿಕ್ಕರಂತ ಹೇಳ್ಬಿಟ್ಟು ಅವಳ ಜೊತೆ ಮಾತಾಡ್ತಾ ಆಮೇಲೆ ಸ್ವಲ್ಪ ಲೇಟ್ ಆಗ್ಬಿಡ್ತು ರಾಧಾರಾಣಿಗೆ ಹೋಗಿ ಭೇಟಿ ಆಗ್ಲಿಕ್ಕೆ.
ರಾಧಾರಾಣಿಗೆ ಹೋಗಿ ಭೇಟಿ ಆಗ್ಲಿಕ್ಕೆ ಲೇಟ್ ಆಯ್ತು. ಇಲ್ಲ ಗಿರಿರಾಜ್ ಏನ್ ಮಾಡ್ತಾರ, ಗಿರಿರಾಜ್ ನೋಡ್ಲಿಕ್ಕೆ ನೋಡ್ತಾ ಇದಾರ. ಗಿರಿರಾಜ್ ಹೋಗಿ ರಾಧಾರಾಣಿಗೆ ಹೇಳ್ತಾ ಇದಾರೆ, ನೋಡೋ ನೀನ್ ಕೃಷ್ಣ ಯಾಕೆ ಲೇಟ್ ಆಗಿ ಬಂದ ಗೊತ್ತಾ? ಯಾಕೆ ಲೇಟ್ ಆಗಿ ಬಂದ? ಯಾಕೆ ಲೇಟ್ ಆಗಿ ಬಂದ ಅಂದ್ರೆ ಚಂದ್ರಾವಳಿ ಹತ್ರ ಹೋಗಿದ್ದ ಅಂತ ಹೇಳ್ತೀನಿ ಅಂತಂದು ಕೃಷ್ಣನಿಗೆ ಹೇಳ್ತಾ ಇದ್ದಾನ. ಚಂದ್ರಾವಳಿಗೆ ನಾ ಹೇಳ್ದೆ, ಚಂದ್ರಾವಳಿ ಹತ್ರ ನೀ ಇದ್ದಿ ಅಂತ ಹೇಳ್ಬಿಟ್ಟು ನಾನು ರಾಧಾರಾಣಿಗೆ ಹೇಳ್ತೀನಿ ಅಂತ. ಕೃಷ್ಣ ಹೇಳ್ತಾನೆ, ಹಂಗೆಲ್ಲ ಮಾಡ್ಬೇಡದಪ್ಪ ಮರ. ಇಲ್ಲ ನೀನು ನಾವು ರಾಧಾರಾಣಿ ಪಾರ್ಟಿ, ನೀವು ಏನಂತಿ ಚಂದ್ರಾವಳಿ ಹತ್ರ ಹೋಗಿದ್ದ ನಾ ಹೇಳ್ತೇನೆ ಅಂತ. ನೀ ಹೇಳಿದಕ್ಕೆ ಏನು ಸಾಕ್ಷಿ ಇದೆ ಅಂತ. ಏನಿಗೆ ಸಾಕ್ಷಿ ಇದೆ? ನನ್ನ ಮೇಲೆ ಪಾದ ಉರಿದೆಯಲ್ಲ, ಆ ಪಾದ ಚಿಹ್ನೆಗಳದಾವ, ಅದನ್ನ ಇಟ್ಕೊಂಡಿದ್ದೇನೆ, ಅದನ್ನ ನಾ ತೋರಿಸ್ತೇನೆ ಅಂತ. ಆ ಪಾದ ಚಿಹ್ನೆ ತೋರಿಸ್ತಾನೆ, ರಾಧಾರಾಣಿ ಹೋಗ್ತಾಳ. ಹೌದಾ? ಹೌದು. ಕೃಷ್ಣ ಹೇಳ್ತಾನೆ, ಹಿಂಗೋ ಆಗರ ಆಯ್ತು. ಗೋವರ್ಧನ ನಾ ಎತ್ತಿ ಹಿಡಿತೀನಿ. ಯಾವಾಗ ನಾ ಗೋವರ್ಧನ ಎತ್ತಿ ಹಿಡಿತೀನಿ ಮೇಲೆ ಆಗ್ತಾವ ಚಿಹ್ನೆಗಳು, ಕಾಣುದೇ ಇಲ್ಲ ಅಂತ. ಅದೇ ಮೇಲೆ ಹತ್ತದ್ರಿ ಏನಂತ, ರಾಧಾರಾಣಿ ಮೇಲೆ ಹತ್ತಿಸ್ತೇನೆ ಅಂತ ಯಾರು ಹೇಳ್ತಾರೆ? ಗೋವರ್ಧನ್ಜಿ ಹೇಳ್ತಾರೆ. ಗೋವರ್ಧನ್ಜಿ ಹೇಳಿದ್ರು ಕೂಡ ಅಯ್ಯೋ ಮೇಲೆ ಹತ್ತಿದೀಯ, ಆಯ್ತಪ್ಪ. ಅವಾಗ ಗೋವರ್ಧನ್ಜಿಗೆ ಹೇಳ್ತಾರೆ ಕೃಷ್ಣ, ನಾನು ಮಳೆ ಸುರಿಸ್ತೇನೆ. ಯಾರಿಗೆ? ಇಂದ್ರನಿಗೆ ಹೇಳ್ಬಿಡ್ತೇನೆ. ಇಂದ್ರನಿಗೆ ಹೇಳಿ ಈ ಸಂವರ್ಧಕ ಮೋಡಗಳು, ಈ ಜಗತ್ತನ್ನ ನಾಶ ಮಾಡುವಂತ ಸಂವರ್ಧಕ ಮೋಡಗಳಿಂದ ಮಳೆಯನ್ನು ಸುರಿಸ್ತೇನೆ. ಈ ಚಿಹ್ನೆಗಳೇನು ಇದ್ವಲ್ಲ ಅವು ಸ್ಮ್ಯಾಶ್ ಆಗಿ ಹೋಗ್ತಾವ. ಅವಾಗ ನ ಚಲೆಗ ನಿಶಾ ನ ಬಜೆಗ ಬಾನ್ಸೂರಿ ಅಂತ. ನೀನೇನ್ ಹೇಳ್ಬೇಕಂತ ಇದೆಯಲ್ಲ ಅದು ಇರೋದಿಲ್ಲ, ಆ ಚಿಹ್ನೆಗಳು ಇರೋದಿಲ್ಲ. ಅವಾಗಂತ ಒಂದ್ ರೀತಿ ಮೂಕ ವಿಸ್ಮಿತ ಆಗ್ತಾರೆ. ಯಾರು? ಗೋವರ್ಧನ್ಜಿ. ಗರ್ಗ ಸಂಹಿತದಲ್ಲಿ ಬರುವಂತ ಒಂದು ಇದು ಸ್ಟೋರಿ, ಕತೆ. ಸಚ್ಚಾರಿತ್ರ್ಯ ಉಳ್ಳ ಒಬ್ಬ ಸಭ್ಯ ದಂಪತಿಗಳಿಗೆ ಒಬ್ಬ ಮಗ ಇದ್ದ. ಮಗ ಎಂದ್ರೆ ಬಹಳ ಕುಕರ್ಮಿಯಾಗಿದ್ದ, ಕೆಟ್ಟ ಚಾಳಿ ಹುಡುಗ. ಬೆಳೆದ ತಂದೆ ತಾಯಿಗಳಿಗೆ ಹೇಳಿದ್ರು ಸಹಿತ ಅವ್ನು ಕೇಳಿಸ್ಕೊಳ್ತಿದ್ಲು. ಒಂದಿನ ಮಗ ತಂದೆ ತಾಯಿಗೆ ಹೇಳ್ತಿದ್ರು, ಈ ಕೆಟ್ಟತನ ಮಾಡಬಾರ್ದು ಹಾಗೆ ಹೀಗೆ. ಅವೇನಾದ್ರು ಒಂದಿನ ಊಟದೊಳಗ ವಿಷ ಬೆರೆಸಿ ತಂದೆ ತಾಯಿಗಳನ್ನ ಕೊಂದಾಗ್ಬಿಟ್ಟ. ಅಷ್ಟೊಳಗ ಅವ್ರನ್ನ ಮದುವೆ ಮಾಡಿದ್ರು. ಯಾಕಂದ್ರೆ ಇವ್ನು ಸ್ವಲ್ಪ ಒಳ್ಳೆ ಆಗ್ತತಿ, ಇವಂಗ ಹೆಂಡತಿ ಬಂದ್ರೆ ಏನಾರ ಅವಳೇನಾದ್ರು ತಿರ್ತಾಳ ಅಂತ ಹೇಳ್ತು. ಹೆಂಡತಿ ಹೇಳಿಕತ್ತಿರು, ನೀನು ಬಹಳ ಪಾಪದ ಕೆಲಸ ಮಾಡ್ಲಿಕತಿ ಅಂತ ಬುದ್ಧಿ ಹೇಳಿಕ್ ಹೋದ್ರ ಅವಳನ್ನು ಶಿರು ತನಸಿ ಜುದಾ ಅಂದ್ರೆ ಕುತ್ತಿಗೆಯನ್ನ ಕಡ್ದಾಕ್ಬಿಟ್ಟ ಅವನು. ಈಗ ಆಜಾದಿ ಟೆರರಿಸ್ಟ್ ಎಲ್ಲ ಹಂಗೆಲ್ಲ ಮಾಡ್ತಾರಲ್ಲ. ಆಮೇಲೆ ಅವ ಏನೈತಿ ವೇಷಾಗ್ರಹದಲ್ಲಿ ಹೋಗಿರ್ಲಿಕ್ಕೆ, ಸುಳೆ ಮನೆಯಲ್ಲಿ ಇರ್ಲಿಕ್ಕೆ. ಹಿಂಗ ಸುಳೆ ಮನೆಯಲ್ಲಿ ಇರ್ಲಿಕ್ಕೆ ಆಕಿಗೆ ಏನೆಲ್ಲ ತಮ್ಮಂದು ಕೊಡ್ಬೇಕಾಯ್ತು, ತಮ್ಮಂದು ಕೊಡ್ತಾ ಹೋದ್ರ ಕಮ್ಮಿ ಆದ್ಬಿಟ್ಲೆ. ಅವಳು ಕೇಳಲಿಕ್ಕೆ ಇದನ್ ಬೇಕು ಅದು ಬೇಕಂತ ಕೇಳಿದ ಗುಟ್ಲೆ ಅವ ಏನ್ ಮಾಡಿದ, ಒಂದಿನ ಆಕಿನ್ನೂ ಕೂಡ ಹಾಳು ಬಾವಿ ಒಳಗ ದೂಡಿ ಕೊಂದಾಕ್ಬಿಟ್ಟ. ಮತ್ತೆ ಜೀವನಕ್ಕೆ ಏನ್ ಮಾಡ್ಲಿಕ್ಕೆ, ಕಾಡು ಪ್ರಾಣಿಗಳನ್ನ ಕೊಂದ್ ಹಾಕಿ ತಿನ್ಲಿಕ್ಕೆ ಹೋದ. ಒಂದಿನ ಹಿಂಗ ಕಾಡು ಪ್ರಾಣಿಗಳನ್ನ ಬೇಟೆ ಆಡ್ಲಿಕ್ಕಂತ ಹೋಗಿ ಹಿಂದಿನಿಂದ ಹಾವು ಕಡಿಸ್ಕೊಂಡು ಸತ್ತು ಹೋದಾಗ ಆ ಡೆತ್ ಪನಿಷ್ಮೆಂಟ್ ಕೊಡ್ಲಿಕ್ಕೆ ಯಮರಾಜ್ ಸ್ವತಃ ಬಂದ್ರು. ಅವರೆಲ್ಲ ಯಮದೂತರು ಮಾಡುವಂತ ಕೆಲಸನ ಸ್ವತಃ ಯಮರಾಜ ಬಂದ ಈ ಕೆಲಸ ಮಾಡ್ಲಾಗತ್ತ. ಅವಾಗ ಡೆತ್ ಪನಿಷ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿದ್ರು. 4 ಯುಗಗಳನ್ನು ಇಂಟು 71 ಮಾಡಿದ್ರೆ ಒಂದು ಮನ್ವಂತರ ಆಗ್ತದೆ. ಆ ಮನ್ವಂತರ ತನಕನು ದಂಡ ಭೋಗಿಸ್ಬೇಕು. ಇವ ಏನು ದಂಡ ಭೋಗಿಸೋದಂದ್ರ, ಹಂದಿ ಜನ್ಮ 10 ಜನ್ಮ ಎತ್ತಬೇಕು. ಅದು ಎಲ್ಲವೂ ಕಷಾಯ ಖಾನೆಗಳಿಗೆ ತಗೊಂಡು ಹೋಗಿ ಕಡ್ದು ಹಾಕ್ತಾರ ಅವನು 10 ಜನ್ಮ. ಇನ್ನು 100 ಜನ್ಮ ಆಡಾಗಿ ಹುಟ್ಟಬೇಕು, ಅವನು ಕೊಂದಾಕ್ತಾರೆ. ಇನ್ನು 100 ಜನ್ಮ ಈ ಮುರುಗಿ ಅಂದ್ರೆ ಕೋಳಿ ಆ ಜೀವನ ಎತ್ತಬೇಕು. ಅದನ್ನು 100 ಜನ್ಮ ಸರ್ಪ ಜೀವನ ಎತ್ತಬೇಕು. ಅಷ್ಟ ಅಲ್ಲ, ನರಭಕ್ಷಿ ಮನುಷ್ಯನಾಗಿ ಹುಟ್ಟಿ ಬರ್ತಾನ. ಎಷ್ಟು? 3 ತಲೆ ಇರಬೇಕು ಅವಂಗ, 6 ಕೈ 6 ಕಾಲು. ಈ ರೀತಿ ವಿಚಿತ್ರವಾದಂತ ನರಭಕ್ಷಿ ಮನುಷ್ಯ. ಒಂದ್ ರೀತಿ ಹೇಳ್ಬೇಕಂದ್ರೆ ಒಂದು ರಾಕ್ಷಸ. ಆ ರೀತಿ ಒಳಗ ನೀವು ಹುಡ್ತಿ ಅಂತ ಹಿಂಗ ಡೆತ್ ಪನಿಷ್ಮೆಂಟ್ ಯಮರಾಜ್ ಕೊಟ್ರು. ಇಷ್ಟೆಲ್ಲ ಈಗ ಏನ್ ಹಂದಿ ಜನ್ಮ 10 ಜನ್ಮ ಆತು, 100 ಜನ್ಮ ಆಡಿನ ಜನ್ಮ ಆತು, 100 ಜನ್ಮ ಕೋಳಿ ಜನ್ಮ ಆತು, 100 ಜನ್ಮ ಸರ್ಪ ಜನ್ಮ ಆಯ್ತು. ಈಗ ಅವ ನರಭಕ್ಷಿಯಾಗಿ ಹುಟ್ಟಿದಾನ.
ಬ್ರಜದಲ್ಲಿ ಅಂದ್ರೆ ಈಗ ಬೃಂದಾವನ ಏರಿಯಾದಲ್ಲಿ ಗೋವರ್ಧನ ಆಸ್ಪಾಸಿನೊಳಗ ಒಬ್ಬರು ಭಕ್ತರು ವಿಜಯ್ ಅನ್ನುವಂಥವ್ರು ಅವ್ರೇನತಿ ಗೋವರ್ಧನಿಗೆ ಪ್ರದಕ್ಷಿಣೆ ಮಾಡ್ಲಿಕ್ಕೆ ಬಂದಿದ್ರು. ಅವರಿಗೆ ಭಕ್ತರು ಒಂದು ತೈಲಿ ಕೊಟ್ರು, ಒಂದು ಚೀಲ ಕೊಟ್ರು ಅವ್ರಿಗೆ. ಆ ಚೀಲದಲ್ಲಿ ಒಂದು ಗೋವರ್ಧನ ಶಿಲಾ ಇಟ್ಟಿದ್ರು. ಇದು ನಿಮ್ಗ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ, ತಗೊಂಡು ಹೋಗಿ ಅಂತ. ನಾವು ತಗೊಂಡ್ಬರೋಂಗಿಲ್ಲ. ನಮ್ ಗುರು ಮಹಾರಾಜರು ಹೇಳಿದ್ರು, ಇಲ್ಲಿ ಗೋವರ್ಧನಕ್ಕೆ ಬಂದಾಗ ಇಲ್ಲಿ ಕೂಡ ಮಣ್ಣು ಅಥವಾ ಗೋವರ್ಧನ ಶಿಲಾ ನಾವ್ ಎತ್ಕೊಂಡು ಹೋಗಕ್ಕಿಲ್ಲ, ತಗೊಂಡು ಹೋಗಂಗಿಲ್ಲ. ಕೆಲವೊಬ್ರೆಲ್ಲ ತಂಬರ್ತಾರೆ, ಆದ್ರೂ ಕೂಡ ನಾವು ತರಬಾರ್ದು. ಆ ಗೋವರ್ಧನ ಶಿಲಾನ ತಗೊಂಡ್ಬಂದ್ರು ಅವರು. ತಗೊಂಡು ಗಿಫ್ಟ್ ಆಗಿ ಯಾರಾದ್ರೂ ಗಿಫ್ಟ್ ಆಗಿ ಕೊಟ್ಟಿದ್ದು ತಗೋಬಹುದೇನ. ಆ ಗಿಫ್ಟ್ ಆಗಿರುವಂತದನ್ನ ತಗೊಂಡು ಅವ್ರ ಚೀಲದ ಇಟ್ಕೊಂಡು ಹೋಗ್ತಾ ಇದ್ರು. ಹೋಗ್ತಾ ಇರ್ಬೇಕಾದ್ರೆ ಅವನ ನರಭಕ್ಷಿ ಬಂದವನೇ ಇವ್ರಿಗೆ ಎದುರಿಗೆ ಬಂದು ನಿಂತ್ಕೊಂಡೆ. ಯಾವ ನೋಡಿ ಅಕ್ರಾಳ ಕಡೆ ಧೈರ್ಯ ಸಾಲ್ವಲ್ದು ಯಾರಿಗೆ, ಇವರಿಗೆ ವಿಜಯನವ್ರಿಗೆ. ಅವ್ರು ಏನ್ ಮಾಡಿದ್ರು, ಸೆಲ್ಫ್ ಡಿಫೆನ್ಸ್ ಸಲುವಾಗಿ ಆ ಕೈಯಲ್ಲಿರುವಂತ ಜೋಳಿಗೆ ಒಳಗೆ ಇಟ್ಟಿದ್ರು, ಏನ್ ಚೀಲದಲ್ಲಿ ಇಟ್ಟಿರುವಂತ ಕಲ್ಲು ಏನೈತಲ್ಲ ಗೋವರ್ಧನ ಶಿಲಾ ತಗೊಂಡು ಅವ್ರ ತಲೆಗೆ, ಯಾರು ರಾಕ್ಷಸನ ತಲೆಗೆ ಹೋಗದ್ರಿ. ಹಿಂಗ ತಲೆಗೆ ಬಡದು ಗುಡ್ಲಾನೆ ಹಿಂಗ ತಲೆ ಬಡಿತದು. ತಲೆಗೆ ಬಡಿತಾನೆ ನಾವು ಏನ್ ಮಾಡಿದ, ಗರ್ಗ ಸಂಹಿತದಲ್ಲಿ ಬರುವಂತದ್ದು ಪಾಷಾಣ ಸ್ಪರ್ಶ ಕಲ್ಯಾಣ ಅಂತ. ಪಾಷಾಣ ಸ್ಪರ್ಶ ಕಲ್ಯಾಣ ಅಂತ ನೋಡ್ರಿ. ನಾವು ಪ್ರೀತಿಯಿಂದ ಒಂದು ಕಲ್ಲನ್ನು ಪೂಜೆ ಮಾಡಿದ್ರು ಕೂಡ ಕಲ್ಲಿನಿಂದ ಭಗವಾನ್ ನಮ್ಗೆ ಪ್ರತ್ಯಕ್ಷ ಆಗ್ತಾರಂತ. ಪಾಷಾಣ ಸ್ಪರ್ಶ ಕಲ್ಯಾಣ. ಇಲ್ಲಿ ಪಾಷಾಣ ಕಲ್ ತಗೊಂಡು ಅವನ ತಲೆಗೆ ಹೋಗಿದ್ರು. ಯಾರಿಗೆ? ಆ ರಾಕ್ಷಸನ ತಲೆಗೆ ಬಡಿತನ. ಅವನು ಕಣ್ಣುಗಳು ಹೆಂಗದವ, ಕಮಲದ ಹೂಗಳ ರೀತಿ ಒಳಗಾದವು. ಯಾರು? ಆ ರಾಕ್ಷಸನ ಕಣ್ಣು. ಅವನ ಶರೀರ ಬೇರೆ ಬೇರೆ ರೀತಿ, ಅಗದಿ ಇಷ್ಟೊಂದು ಸುಂದರವಾದ ವ್ಯಕ್ತಿ. ಒಂದ್ ನಮನೆ ಗಂಧರ್ವ ರೀತಿ ಒಳಗಾದವ. ಗಂಧರ್ವ ವ್ಯಕ್ತಿ ಹೆಂಗಿರ್ತಾರೆ, ಬಹಳ ಸುಂದರವಾದ ವ್ಯಕ್ತಿತ್ವ. ಅದಷ್ಟಲ್ಲ, ಈ ರೀತಿ ಅವ್ರಿಗೆ ರಾಕ್ಷಸ ಆದವನಿಗೂ ಅವನ ಶರೀರ ಅಗದಿ ಹೊಳಪುಳ್ಳ ಪ್ರಭಾವಿತವಾದ ಶರೀರ ಆಗಿ ಪರಿವರ್ತಿತ ಆಯ್ತು. ವೈಕುಂಠ ವಾಸಿಗತೆ ಆದ್ರ ಅವರು. ಬರೇ ಒಂದು ಗಂಧರ್ವ ಅಲ್ಲ, ಅಷ್ಟೇ ಅಲ್ಲ, ವೈಕುಂಠವಾಸಿಯದೊಳಗೆ ಸಾರೂಪ್ಯ ಮುಕ್ತಿ ಅಂತಿದೆ. ಸಾರೂಪ್ಯ ಮುಕ್ತಿ ಅಂದ್ರ ಪರಮಾತ್ಮನ ರೀತಿ ಒಳಗೆ ನಾವು ಇರ್ತೇವೆ. ಈಗ ನೋಡ್ರಿ, ನಾವು ಜಯ ವಿಜಯರ ಒಂದು ಮೂರ್ತಿಗಳನ್ನು, ವಿಗ್ರಹಗಳನ್ನು ನೋಡಿದ್ರೆ ಏನಾಗ್ತದೆ, ಅವ್ರ ಕೈಗಳು 4 ಕೈಗಳದವು, ಶಂಖಚಕ್ರ ಗದಾ ಪದ್ಮಧಾರಿಗಳಾಗಿರ್ತಾರೆ. ಅವರು ಕೂಡ ವಿಷ್ಣುವಿನ ಗದೆನೇ ಕಾಣ್ತಾರೆ ನೋಡಿದ್ರೆ. ಹಂಗ ಇವನು ಕೂಡ ವೈಕುಂಠವಾಸಿಗಳ ಯಾವ ರೀತಿ 4 ಚತುರ್ಭುಜ ರೂಪ ಇರ್ತದೆ ಭಗವಾನಂದು, ಅದೇ ರೂಪದೊಳಗೆ ಇವನ್ ಬಂದು ಇವಾಗ ಹೇಳಕತ್ತಾನ. ಯಾರು ನೀನು ಅಂತ ಕೇಳಿದ್ರು ಇವ್ರು ವಿಜಯ. ಅವಾಗ ಹೇಳ್ತಾರ, ನಾನು ಯಾರು ಅನ್ನೋದು ಈಗ ಹೇಳ್ತೇನಂತ. ಯಾರು? ನರಭಕ್ಷಿ ರಾಕ್ಷಸ ಹೇಳ್ತಾ ಇದ್ದಾನೆ. ಯಾರು ಗೋವರ್ಧನನ ದರ್ಶನ ಮಾಡ್ತಾರೆ ಅವರು 1000 ಗಂಧ ಮದನ ಪರ್ವತ ಪ್ರದಕ್ಷಿಣೆ ಮಾಡ್ದಂಗೆ, ಮತ್ತು 5000 ಕೇದಾರ ಪರ್ವತದ ಪರಿಕ್ರಮ ಮಾಡ್ದಂಗೆ. 5000 ಕೇದಾರ ಪರ್ವತ ಪರಿಕ್ರಮ ಆಯ್ತಾ. ಯಾರು ಅವರ ಸ್ಪರ್ಶ ಮಾಡ್ತಾರೆ ಅಂದ್ರ ಆ ಗಿರಿನ ಸ್ಪರ್ಶ ಮಾಡ್ತಾರೆ, ಮಂಗಲಗಿರಿಯಲ್ಲಿರುವ 1 ಟನ್ ಬಂಗಾರದ ದಾನ ಮಾಡದಷ್ಟು. ಮಂಗಲಗಿರಿಯ ಹೋಗಿ ಬಂಗಾರ ದಾನ ಮಾಡೋದಂದ್ರ ಬಹಳ ಇದು, ಅಷ್ಟು ಪುಣ್ಯದ ಕೆಲಸ. ಅಲ್ಲಿ ಹೋಗಿ 1 ಟನ್ ಬಂಗಾರ ದಾನ ಮಾಡೋದಷ್ಟು ಒಂದು ಶ್ರೇಯ ಕೃಪೆಗೆ ಪಾತ್ರ ಆಗ್ತದೆ. ಯಾರು 1 ಕೋಟಿ ಗೋದಾನ ಮಾಡ್ತಾರ, ಅದು ಬರೇ ಒಂದು ಸ್ಪರ್ಶದಲ್ಲಿ ಸಿಗ್ತದೆ. 1000 ಟೈಮ್ ವಿದ್ಯಾಧರ ಕುಂಡದಲ್ಲಿ ಸ್ನಾನ ಮಾಡಿದಷ್ಟು ಪವಿತ್ರತೆಯ ಲಾಭ ಸಿಗ್ತದೆ. 1000 ಅಶ್ವಮೇಧ ಯಜ್ಞ ಮಾಡಿದಷ್ಟು ಗೋವಿಂದ ಕುಂಡದಲ್ಲಿ ಹೋಗಿ ಸ್ನಾನ ಮಾಡೋದ್ರಿಂದ ಪುಣ್ಯ ಸಿಗ್ತದೆ. ಎಲ್ಲಿ? ಗೋವರ್ಧನಜಿ ಒಳಗ ಗೋವಿಂದ ಕುಂಡ ಅಂತ ಐತೆ. ಆ ಗೋವಿಂದ ಕುಂಡದಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಸಾಕು, 1000 ಅಶ್ವಮೇಧ ಯಜ್ಞ ಮಾಡಿದಷ್ಟು ಪುಣ್ಯ ಸಿಗ್ತದೆ. ಇದನ್ನೆಲ್ಲ ಯಾರು ಹೇಳಿಕತ್ತಾರ? ಆ ನರಭಕ್ಷಿಗೆ ರಾಕ್ಷಸ ಹೇಳಿಕತ್ತಾನ. ನರಭಕ್ಷಿ ರಾಕ್ಷಸಿಗೆ ಏನಾಗಿದಾರ? ವೈಕುಂಠ ವಾಸಿ ಆಗಿದಾರ. ಅವ ಏನೆಲ್ಲ ಪಾಪಕ್ರಿಯೆ ಮಾಡಿದ್ದ. ಅಗದಿ ಸಚ್ಚಾರಿತ್ರ ಉಳ್ಳ ದಂಪತಿಗಳಾದ ಅವ್ರ ತಂದೆ ತಾಯಿನ ಏನೈತಿ
ಬುದ್ಧಿ ಹೇಳಿದ ಸಲುವಾಗಿ ಅವ್ರನ್ನ ವಿಷ ಹಾಕಿ ಕೊಂದಿದ್ದ. ಹೆಂಡತಿಗೆ ಶಿರಚ್ಛೇದನ ಮಾಡಿದ್ದ, ಬುದ್ಧಿ ಹೇಳಿದಾನ ಅಂತ ಹೇಳ್ಬಿಟ್ಟು. ಆ ವೇಷನ್ನ ಏನ್ ಮಾಡಿದ, ಹಾಳ ಬಾವಿಗೆ ದೂಕಿ ಕೊಂದಾಕಿದ. ಮತ್ತೆ ಹೊಟ್ಟಿ ಸಲುವಾಗಿ ಏನ್ ಮಾಡಿದ, ವನ್ಯ ಮೃಗಗಳನ್ನು ಕೊಂದು ತಿನ್ಲಿಕ್ಕತ್ತಿದ್ದ. ಅವನಿಗೆ ಸ್ವತಃ ಯಮರಾಜ ಪನಿಷ್ಮೆಂಟ್ ಕೊಟ್ಟಿದ್ದ. ಎಷ್ಟು? 4 ಯುಗಗಳವರೆಗೂ, 4 ಯುಗಗಳ ಇಂಟು 71 ಅಂದ್ರ 4 ಇಂಟು 4 ಗುಂಡ್ಲೆ 71 ಅಂದ್ರೆ 1 ಮನ್ವಂತರ. 1 ಮನ್ವಂತರದವರೆಗೂ ಹಂದಿ ಜನ್ಮ 10 ಜನ್ಮ, 100 ಜನ್ಮ ಆಡು, 100 ಜನ್ಮ ಕೋಳಿ, 100 ಜನ್ಮ ಸರ್ಪ, ಅದಾದ್ಮೇಲೆ ನರಭಕ್ಷಕ. ಇಷ್ಟೆಲ್ಲ ಆಗಿ ಬರೇ ಒಂದು ಗೋವರ್ಧನದ ಒಂದು ಶಿಲಾ ತಲೆಗೆ ಸ್ಪರ್ಶ ಮಾಡುವುದರಿಂದ ಒಂದೇನೈತಿ, ಇಷ್ಟೆಲ್ಲ ಮಾಡಿರುವಂತ ಪಾಪಗಳು ನಷ್ಟ ಆಗಿ ಹೋಗಿ ಈಗ ಅವ್ರೇನ್ ಮಾಡಿದ್ರು, ವೈಕುಂಠ ಭಾಷೆಗಳಾದ್ರು. ವೈಕುಂಠ ಭಾಷೆ ಹೇಳಿಕತ್ತಾರ, ಯಾರು ಗೋವರ್ಧನನ ಸ್ಪರ್ಶ ಮಾಡ್ತಾರ ಅಥವಾ ಪ್ರದಕ್ಷಿಣೆ ಮಾಡ್ತಾರ, ಪರಿಕ್ರಮ ಮಾಡ್ತಾರ, ಅಲ್ಲಿರುವಂತ ಕುಂಡಗಳಲ್ಲಿ ಹೋಗಿ ಸ್ನಾನ ಮಾಡ್ತಾರ, ಅದರಿಂದ ಇಷ್ಟೆಲ್ಲ ಲಾಭಗಳುಂಟು. ಏನೇನ್ ಹೇಳಿದ್ರು? 1,000 ಗಂಧ ಮದನ ಪರ್ವತದಲ್ಲಿ ಪ್ರದಕ್ಷಿಣೆ ಮಾಡದಷ್ಟು ಪುಣ್ಯ, 5,000 ಕೇದಾರ ಪರ್ವತದ ಪರಿಕ್ರಮ ಮಾಡದಷ್ಟು ಪುಣ್ಯ. ಯಾರು ಅದನ್ನು ಸ್ಪರ್ಶ ಮಾಡ್ತಾರ, ಮಂಗಲಗಿರಿಯಲ್ಲಿ 1 ಟನ್ ಬಂಗಾರದ ಹಣ ಮಾಡಿದಷ್ಟು ಶ್ರೇಯ ಸಿಗ್ತದೆ. ಯಾರು 1 ಕೋಟಿ ಗೋದಾನ ಮಾಡ್ತಾರ, ಅದರಿಂದ ಎಷ್ಟು ಪುಣ್ಯ ಸಿಗ್ತದೆ, ಅಷ್ಟು ಪುಣ್ಯ ಸಿಗ್ತದೆ. 1,000 ಟೈಮ್ ವಿದ್ಯಾಧರ ಕುಂಡದಲ್ಲಿ ಸ್ನಾನ ಮಾಡಿದ ಪವಿತ್ರ ಲಾಭ ಸಿಗ್ತದೆ. 1,000 ಅಶ್ವಮೇಧ ಯಜ್ಞ ಮಾಡಿದಷ್ಟು ಗೋವಿಂದ ಕುಂಡದಲ್ಲಿ ಸ್ನಾನ ಮಾಡೋದ್ರಿಂದ ಪುಣ್ಯ ಸಿಗ್ತದೆ. ಇದನ್ನೆಲ್ಲ ನರಭಕ್ಷಕ ರಾಕ್ಷಸ ಹೇಳ್ತಾರೆ. ಗೋವರ್ಧನ ಲೀಲೆ ಆತು. ಬ್ರಜಭೂಮಿಯಲ್ಲಿ ಎಲ್ಲರೂ ಮಾತಾಡಕತ್ತಿದ್ರು. ಏನಂತ ಮಾತಾಡ್ತಿದ್ರು? ಓ, ನಮ್ ಕನಯ್ಯ ಗೋವರ್ಧನ ಗಿರಿ ಎತ್ತಿ ಹಿಡಿದಿದ್ರು, ನಮ್ ಲಾಲಾ ಗೋವರ್ಧನ ಗಿರಿ ಎತ್ತಿ ಹಿಡಿದ ಅಂತ. ಅದನ್ನ ಲಲಿತಾ ದೇವಿ ಕೇಳಿಸ್ಕೊಂಡ್ರು. ಲಲಿತಾ ದೇವಿ ಒಂದ್ ಸ್ವಲ್ಪ ಇರಿಸ್ ಮುರ್ಸ ಮಧುಮಂಗ್ಲಿಗೆ ಹೇಳಿಕತ್ತಾನ, ಮಧುಮಂಗಲ, ನೀನು ಕೃಷ್ಣನಿಗೆ ಸಹಾಯ ಮಾಡಿದೇನೋ ಅನ್ನ. ಲಲಿತಾದೇವಿ ಕೇಳಿದ್ಲು. ಅದನ್ನ ಕೇಳ್ಬಿಟ್ಟು ಯಾರೋ ಮಧುಮಂಗ್ಲ ಹೇಳಕತ್ತಾನ, ನಾನ್ ಸಹಾಯ ಮಾಡಿದೆ. ಮಧುಮಂಗಲ ಹೇಳ್ತಾನೆ, ನನ್ನ ಮಂತ್ರದ ಪವರ್ನಿಂದ ಕೃಷ್ಣ ಏನಂತಿ ಗೋವರ್ಧನ ಗಿರಿ ಎತ್ತಿ ಹಿಡಿದ. ನಾ ಮಂತ್ರ ಹೇಳಿಲ್ಲ ಅಂದ್ರೆ ಗೋವರ್ಧನ ಗಿರಿ ಎತ್ತಿ ಇಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ. ಓ, ಕೃಷ್ಣ ಗಿರಿನ ಹಿಂಗ ಹೊಲ್ಸಿದ್ರಲ್ಲ, ಅವಾಗ ನಿನ್ ಮಂತ್ರ ಕೆಲಸ ಕೊಡ್ಲಿಲ್ಲ ಅನ್ನೋ ಅಂದ್ರು. ಓಹೋ, ಅದು ಸ್ವಲ್ಪ ಹೊತ್ತ, ಅದು ಏನು ಪ್ರಾಬ್ಲಮ್ ಇಲ್ಲ. ಯಾರು ಹೇಳಿದ್ರು? ಮಧುಮಂಗಲ ಹೇಳಕತ್ತ. ಲಲಿತಾ ಹೇಳಿದ, ಗಿರಿಯನ್ನು ರಾಧಾರಾಣಿ ಎತ್ತಿ ಹಿಡಿದಿದ್ದು. ಮಧುಮಂಗಲ ಮಗ್ಲಗೇನ ಕೃಷ್ಣ ಇದ್ದಾನೆ ಅದಕ್ಕೆ ಕೇಳಿಸ್ಕೊಂಡ, ನಾನು ಎತ್ತಿ ಹಿಡ್ದಾವ, ಗಿರಿ ಎತ್ತಿ ಹಿಡ್ದಾವ, ನಾನು ಇಲ್ಲೇ ಅದೀನಿ. ಗಿರಿರಾಜ್ ಗೋವರ್ಧನ್ ಜಿನೂ ಇಲ್ಲೇ ಅದಾನ. ಎತ್ತಿ ನೋಡಿದ್ದೆಲ್ಲ ಗಿರಿ ಬ್ರಜವಾಸಿಗಳು ಎಲ್ಲ ಇಲ್ಲೇ ಅದಾರ. ಭಜನೆಲ್ಲ ಹೇಳ್ತೇವಲ್ಲ, ಏಕದಿನ ಇಂದ್ರ ಕುಮಾರೋ ನಕ ಉಪರ ಗೋವರ್ಧನ ಧಾರೋ. ಕೃಷ್ಣ ಹೇಳ್ತಾನ, ಇಷ್ಟೆಲ್ಲ ನಾ ಮಾಡಿದ್ದು, ಇವ್ರು ಏನಾಗತ್ತಾಳ ಲಲಿತಾದೇವಿ ರಾಧಾರಾಣಿ ಎತ್ತಿ ಹಿಡಿದಿದ್ದು. ಹೆಂಗ್ ಎತ್ತಿ ಹಿಡಿದ ರಾಧಾರಾಣಿ ಹೇಳೋ? ರಾಧಾರಾಣಿಗೆ ಗೋವರ್ಧನ ಎತ್ತಿ ಹಿಡಿದಿದ್ದು, ಕೃಷ್ಣ ಎತ್ತಿ ಹಿಡಿದಾಗ ರಾಧಾರಾಣಿಯ ಒಂದು ಕುಡಿ ನೋಟ ನೋಡಿದ್ರ, ಒಂದು ಗ್ಲಾನ್ಸ್. ರಾಧಾರಾಣಿ ಒಂದು ಎಡಗಣ್ಣನ್ನ ಹಿಂಗ್ ಟರ್ನ್ ಮಾಡಿ ಕೃಷ್ಣನ್ ನೋಡಿದ್ರಂತ. ಕೃಷ್ಣನ್ ನೋಡಿದ ಕೂಡಲೇ ಕೃಷ್ಣ ಏನಾದ, ವಿಚಲಿತ ಆಗ್ಬಿಟ್ರ, ಸ್ತಂಭೀಭೂತ ಆದ್ರು. ಅದಕ್ಕ ಗಿರಿ ಗೋವರ್ಧನ ಸ್ವಲ್ಪ ಟರ್ನ್ ಮಾಡಿದ್ರಂತೆ. ಹಿಂಗ ಆಚಾರ್ಯರು ಹೇಳ್ತಾರೆ. ಮಧುಮಂಗಲ ಶಾಸ್ತ್ರ ಓದಿದ್ದು, ಬಹಳ ಶಾಸ್ತ್ರದಲ್ಲಿ ಪಂಡಿತರು. ಯಾಕಂದ್ರೆ ಅವನು ಬ್ರಾಹ್ಮಣ. ನೀ ಹೇಳೋ, ಲಲಿತಾದೇವಿ ಹೇಳ್ತಾಳ, ಮಧುಮಂಗಲ ನೀ ಹೇಳೋ, ನೀ ಶಾಸ್ತ್ರ ಓದಿದವ, ಶಾಸ್ತ್ರ ಬಲ್ಲವ, ಬ್ರಾಹ್ಮಣ, ನೀ ಹೇಳೋ. ಎಡಗಡೆ ಯಾರಿರ್ತಾರೆ? ಅರ್ಧಾಂಗಿ ಇರ್ತಾರೆ. ಅರ್ಧಾಂಗಿ ಅಂದ್ರೆ ಹೆಂಡತಿ. ಯಾವ ಕಡೆ ಇರ್ತಾಳೆ? ಎಡಗಡೆ ಇರ್ತಾಳೆ. ಅಂದ್ರೆ ಯಾರು ಎಡಗಡೆ ಇದ್ದವರು? ರಾಧಾರಾಣಿ. ಮತ್ತೆ ರಾಧಾರಾಣಿ ಎಡಗಡೆ ಇದಾರಂದ್ರೆ ಕೃಷ್ಣನ ಎಡಭಾಗ, ವಾಮಾಂಗಿ ಅಂತ ಕರೀತಾರ ಆಕಿಗೆ. ಅದಕ್ಕಾಗಿ ಅವರಿಗೆ ಗೌರಾಂಗಿ ಅಂತ ಹೇಳ್ತಾರೆ. ಗೌರವರ್ಣದೊಳಗಿರೋದಕ್ಕೆ ಗೌರಾಂಗಿ, ವಾಮಾಂಗಿ. ಎಡಗಡೆ ಇರೋದ್ರಿಂದ ಎಡಗೈ ಯಾ ಕಡೆ ಐತಿ? ಎಡಗಡೆ ಐತಿ. ಎಡಗಡೆ ಇರೋದ್ರಿಂದ ಎಡಗೈ ಮೇಲೆ ಎತ್ತಿದ್ದು ಯಾರು? ರಾಧಾರಾಣಿ ಎತ್ತಿದ್ದಾಳೆ. ಮತ್ತೆ ಗುಡ್ಡ ಯಾರು ಎತ್ತಿ ಹಿಡಿದ್ರು?
ಗೋವರ್ಧನಜಿ ಗುಡ್ಡ ಎತ್ತಿ ಪರ್ವತನ ಎತ್ತಿ ಹಿಡಿದವ್ರು ಯಾರು ಈ ರಿಯಲಿ ಪ್ರೂಫು? ರಾಧಾರಾಣಿ. ಓ ಎಲ್ಲರೂ ಹಿಂಗ ಆ ಕೃಷ್ಣ ಕೃಷ್ಣ ಅಂತ ಹೇಳ್ತಾನೆ ಒಳ್ಳೆ ಮೇಳ. ಯಾವಾಗ ಕೃಷ್ಣ ಗೋವರ್ಧನಜಿ ಎತ್ತಿ ಹಿಡಿದ್ರು ಅದೆಲ್ಲ ದೇದೀಪ್ಯಮಾನವಾಯ್ತಂತ. ಯಾವುದು ಕೃಷ್ಣನ ಸ್ಪರ್ಶಕ್ಕೆ ಬರ್ತತಿ ಅದು ದೊಡ್ಡದಾಗ್ತಾ ಹೋಗ್ತದೆ. ಒಮ್ಮೆ ಪ್ರಭುಪಾದವರು ಸುಟ್ಕೇಸ್ನಾಗ ಏನಿದೆ ಅಂತ ಯಾರೋ ಇಂದ್ರಧನು ಸ್ವಾಮಿ ಮಹಾರಾಜರು ಪ್ರಭುಪಾದವರೊಂದು ಲೆಕ್ಚರ್ನ ಹೇಳ್ತಾರೆ, ಇಂದ್ರಧನು ಸ್ವಾಮಿ ಮಹಾರಾಜರ ಬಗ್ಗೆ ಹೇಳ್ತಾರೆ. ಒಬ್ಬರು ಭಕ್ತರು ಬಂದ್ರಂತೆ. ಭಕ್ತರು ಬಂದು ಒಂದು ದೊಡ್ಡ ಸುಟ್ಕೇಸ್ ತಗೊಂಡ್ ಕೊಟ್ರು. ದೊಡ್ಡದಂದ್ರೆ ದೊಡ್ಡದ. ಈಗ ಪ್ರಭುಪಾದವರ ಸಣ್ಣ ಸುಟ್ಕೇಸ್ ಅದು ಅಲ್ಯೂಮಿನಿಯಂ ಸುಟ್ಕೇಸು ಇರ್ಬೋದೇ. ಆ ಸುಟ್ಕೇಸು ಅದು ಪುಟ್ಟದಾದ ಒಂದು ಅದಕ್ಕೆ ಡೋರು ಅದು ಲಾಕು ಅವೆಲ್ಲ ಇರ್ತದೆ. ಅದ್ರೊಳಗ ತಿಲಕ, ಅದ್ರೊಳಗ ಒಂದ್ ಕಡೆಗೆ ಅವ್ರದ್ದು ಬ್ರಷ್ ಸೋಪು ಅಥವಾ ಟಂಗ್ ಕ್ಲೀನರು, ಒಂದ್ ಕಡೆಗೆ ಏನೈತಿ ಪ್ರಭುಪಾದವರು ಪೂಜಾ ಪರಿಕ್ರಮ, ಅವ್ರ ಬೆಡ್ ಬ್ಯಾಗು, ಜಪಮಾಲ, ತಿಲಕ, ಕನ್ನಡಿ ಅವನ್ನೆಲ್ಲ ಇಟ್ಕೊಳ್ತೀನಿ. ಅದು ಏನೈತಿ ಇದು ಪ್ರಭುಪಾದವ್ರದು ಈ ಸುಟ್ಕೇಸು. ಇದಕ್ಕಿಂತ ಒಂದು ದೊಡ್ಡ ಸುಟ್ಕೇಸ್ ಹಂಗ ಹೋಗಿ ಸುಟ್ಕೇಸ್ನ ಹ್ಯಾಕ್ ಕೇಳೋದು ಅವನು? ಅದಕ್ಕೆ ಅದ್ರ ಬದಲಿ ಒಂದು ದೊಡ್ಡ ಸುಟ್ಕೇಸ್ ಕೊಟ್ರೆ ಅದನ್ನ ನಮ್ಗೆ ಕೊಡ್ತಾರೆ ಅಂತ ಪ್ರಭುಪಾದವ್ರಿಗೆ ಹೋಗಿ ಆ ಭಕ್ತರ ಮುಂದ ಭಕ್ತರು ಅದನ್ನ ಸುಟ್ಕೇಸ್ ತಗೊಂಡು ಹೋಗಿದ್ರು. ಪ್ರಭುಪಾದ ಇದು ನಿಮ್ಗೆ ಅಂತ. ಹೌದಾ, ಆಯ್ತಾ, ನನಗೆ ಕೊಟ್ರೆ ಕೊಟ್ಬಿಡ್ಲೆ ಪ್ರಭುಪಾದ ಅವ್ರು ಅಂತ ತಗೊಂಡು ಏನೇನು ಭಕ್ತರು ಯೋಚನೆ ಮಾಡ್ತಿದ್ದಾರೆ. ಈಗ ಅದನ್ನ ಸುಟ್ಕೇಸ್ ಇದ್ರಾಗ ಇರುವಂತ ಸಾಮಾನುಗಳನ್ನೆಲ್ಲ ಇದ್ರಾಗ ಹಾಕೊಂಡು ಸಣ್ಣ ಸುಟ್ಕೇಸ್ ನನಗೆ ಕೊಡ್ತಾರೆ ಅಂತ ಯೋಚನೆ ಮಾಡ್ತಿದ್ರು. ಪ್ರಭುಪಾದ ಏನ್ ಮಾಡಿದ್ರು, ಅದು ದೊಡ್ಡ ಸುಟ್ಕೇಸ್ನ ಹಿಂಗೆ ಓಪನ್ ಮಾಡಿದ್ರೆ ಸಣ್ಣ ಸುಟ್ಕೇಸ್ನ ತಗೊಂಡು ಅದನ್ನ ದೊಡ್ಡ ಸುಟ್ಕೇಸ್ನಾಗ ಹಾಕಿ ಅದನ್ನ ಲಾಕ್ ಮಾಡಿ ಸೈಡ್ ಇಟ್ಕೊಂಡ್ಬಿಟ್ರು. ಇವರಿಗೆ ಭಕ್ತರು ಒಂದು ಮನೆ ಹಿಂಗತ್ತೆ, ಯಪ್ಪೋ ಏನ್ ಮಾಡ್ತದೆ. ಆಮೇಲೆ ಪ್ರಭುಪಾದ ಏನು 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 ನೋಡ್ತಾ ಇದ್ದೀರಿ? ಅವಾಗ ಭಕ್ತರು ಕೇಳ್ತಾ ಇದ್ರು, ನನಗೆ ಆ ಸಣ್ಣ ಸುಟ್ಕೇಸ್ ಬೇಕಿತ್ತು, ಅದಕ್ಕೆ ನಾನು ಹೌದಲ್ಲ ನಿಂಗೆ ಇದು ಬೇಕಾಗಿತ್ತಲ್ಲ ತಗೊಳ್ಳಂತ ಪ್ರಭುಪಾದವ್ರು ಮತ್ತೆ ಅವನ್ನೆಲ್ಲ ತರದು ಅವ್ರಿಗೆ ಕೊಟ್ಟರು. ಹಂಗ ಯಾರ ಒಂದು ಸ್ಪರ್ಶ ಬರ್ತದೆ. ಈಗ ನೋಡ್ರಿ, ಪ್ರಭುಪಾದರ ಒಂದು ಸ್ಪರ್ಶಕ್ಕೆ ಬಂದವರೆಲ್ಲರೂ ದೊಡ್ಡ ದೊಡ್ಡ ಮಹಾನ್ ಭಕ್ತರಾಗಿ ಹೋದ್ರು. ಅದಕ್ಕೆ ಅವ್ರಿಗೆ ವೈಕುಂಠ ಮ್ಯಾನ್ ಅಂತ ಕರೀತಾರೆ. ಎಂತ ವ್ಯಕ್ತಿನೂ ಇದ್ರು ಕೂಡ ಅವರು ಭಕ್ತರಾಗ್ತಾ ಇದ್ರು. ಆದ್ರೆ ನಾವು ಕಬಡ್ಡಿ 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 ಅಂತ ಹೋದ್ರೆ ನಮ್ಮನ್ನ ಹಿಡಿದು ಒಳಗೆ ಹಾಕ್ಬಿಡ್ತಾರೆ. ಅದನ್ನ ಪ್ರಭುಪಾದವ್ರು ಕಬಡ್ಡಿ ಕಬಡ್ಡಿ ಅಂತ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಹೋದ್ರೆ ಅವರೆಲ್ಲ ಭಕ್ತರಾಗ್ತಾರೆ. ನಾವು ಕೂಡ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಹೋಗ್ತೇವೆ. ನಾವು ಹೇಳುವಂತ ಹರೇ ಕೃಷ್ಣ ಮಹಾಮಂತ್ರಕ್ಕ ಪ್ರಭುಪಾದ ಅವರು ಹೇಳುವಂತ ಹರೇ ಕೃಷ್ಣ ಮಹಾಮಂತ್ರಕ್ಕ ಅಜಿಗಜಾಂತರ ಅದು. ಪ್ರಭುಪಾದವರ ಒಂದು ವಾಣಿಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ಪ್ರಭುಪಾದವರು ಹೇಳಿಕೊಟ್ಟಿರುವಂತ ಮಾರ್ಗಗಳನ್ನು ಪಾಲಿಸಬಹುದು. ಹಿಂಗ ಪ್ರಭುಪಾದವರು ಕೊಟ್ಟಿರುವಂತ ಆಣತಿ ಅಥವಾ ಆಜ್ಞೆಯನ್ನ ನಾವು ಪಾಲಿಸಿದ್ರೆ ನಮ್ಮ ಜೀವನದಲ್ಲಿ ಪಾಲಿಸಿದ್ರೆ ಸಾಕು. ಈ ರೀತಿ ಗೋವರ್ಧನ ಒಂದು ಲೀಲೆ, ಗಿರಿರಾಜ್ ಗೋವರ್ಧನ ಲೀಲೆ ಹೇಳಲಿಕ್ಕೆ ನಾವು ಪ್ರಯತ್ನ ಪಟ್ಟಿವಿ. ಇದರಲ್ಲಿ ಏನಾದ್ರೂ ತಪ್ಪುಗಳು, ಭಾಷಾ ದೋಷಗಳು ಕಂಡಿದ್ರ ಕ್ಷಮಿಸಿ. ಹರೇ ಕೃಷ್ಣ. ಯಾರ್ದಾರು ಈ ವಿಷಯದ ಬಗ್ಗೆ ಟೀಕಾ ಟಿಪ್ಪಣಿ ಏನಾದಿದ್ರೆ ಹೇಳ್ಬೋದು. ಮ್ಯೂಟ್ ಆಗಲ್ಲ ಪ್ರಭುಜಿ. ಮ್ಯೂಟ್ ಆಗಿಲ್ಲ? ಹಾ ಯಾವಾಗೂ ಆಗದೇ ಇಲ್ಲ. ನಮ್ಗೆ ಏನೇನೋ ಹೇಳ್ಬೇಕಂತ ಆಸೆ ಇರುತ್ತೆ ಪ್ರಭುಜಿ ನಿಮ್ಮ ಕ್ಲಾಸ್ ಬಗ್ಗೆ. ನನಗೆ ಆಕ್ಚುಲಿ ಕಂಪ್ಯೂಟರ್ ಬಗ್ಗೆ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಮಾತಾಜಿ. ಅವ್ರು ಪ್ರಭುಜಿ ಅವರೇ ಮಾಡ್ತಾರೆ. ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ, ಡೈಲಿ ಸಂಡೇ ಬಂದ್ರೆ ಕಾಯ್ತಾ ಇರ್ತೀನಿ ಪ್ರಭುಜಿ. ನಾನು ಏನ್ ಕ್ಲಾಸ್ ತಗೊಂತಾರೆ, ಏನ್ ಸ್ಪೆಷಲ್ ಇರುತ್ತೆ ಇವತ್ತು ಅಂತ ಅಷ್ಟು ಇಂಟ್ರೆಸ್ಟ್ ಇರುತ್ತೆ ಪ್ರಭುಜಿ ಕ್ಲಾಸ್. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು. ನಾವು ಇದ್ರಲ್ಲಿ ನಮ್ದು ಏನೂ ಇಲ್ಲ. ಭಗವಾನರ ಒಂದು ಕತೆ ಭಕ್ತರು ಕೇಳಿದ್ದು, ಸೀನಿಯರ್ ಹತ್ರ ಕೇಳಿದ್ದು, ಮತ್ತು ಮಹಾರಾಜರ ಒಂದು ಲೆಕ್ಚರ್ಸ್ ಕೇಳಿದ್ವು, ಅವನ್ನೇ ನಾವು ರಿಪೀಟ್ ಮಾಡ್ತೀವಿ. ನಮ್ಮದು ಅನ್ನೋದು ಸ್ವಂತದ್ದು ಏನಿಲ್ಲ. ಹರೇ ಕೃಷ್ಣ. ನಿಮ್ದು ಪ್ರೀಚಿಂಗ್ ತುಂಬಾ ಚೆನ್ನಾಗಿದೆ ಪ್ರಭುಜಿ ಹೇಳೋದು. ಹರೇ ಕೃಷ್ಣ. ಥ್ಯಾಂಕ್ ಯು. ನೀವೆಲ್ಲ ಆಶೀರ್ವಾದ ಮಾಡಿ.
ಪ್ರಭುಜಿ ಹರೇ ಕೃಷ್ಣ. ಅಲ್ಲಿ ಗೋವರ್ಧನಕ್ಕೆ ಹೋದಾಗ ಕೆಲವರು ಅಲ್ಲಿ ಇದು ಪಾದ ಧೂಳಿ ಎಲ್ಲ ಹಿಡ್ಕೊಂಡು ಬರ್ತಾರೆ, ಹಿಡ್ಕೊಂಡು ಬರಬಾರ್ದು ಅಂತ ಹೇಳ್ತಾರೆ. ಹೌದಾ ಪ್ರಭುಜಿ? ಹೌದು. ಆಕ್ಚುಲಿ ಒಂದು ಪ್ರಾಕ್ಟಿಕಲ್ ಥಿಂಗ್ ಏನಂದ್ರೆ, ಪ್ರತಿಯೊಂದು ಈಗ ನೋಡ್ರಿ ವರ್ಲ್ಡ್ ವೈಡ್ ಎಷ್ಟೊಂದು ಮಹಾನ್ ದೊಡ್ಡ ಭಕ್ತರ ಒಂದು ವೈಷ್ಣವರ ಒಂದು ಸಂಖ್ಯೆ ಬೆಳೀತಾ ಹೋಗ್ತಾ ಇದೆ. ಪ್ರತಿಯೊಬ್ರು ಹೋಗಿ ಪ್ರತಿಯೊಬ್ರು ಒಂದೊಂದು ಕಲ್ಲು ಅಥವಾ ಒಂದಿಷ್ಟ ಮಣ್ಣು ತಗೊಂಡ್ ಬಂದ್ರೆ ಕ್ರಮೇಣ ಇರುವಂತ ಒಂದು ಅಸ್ತಿತ್ವ ಅಳಿಸಿ ಹೋಗುವಂತ ಚಾನ್ಸಸ್ ಇದೆ. ಮೋಸ್ಟ್ಲಿ ಆ ರೀತಿ ಅದು ಆ ಉದ್ದೇಶ ಸಲುವಾಗಿನ ಇದನ್ನ ಒಂದು ಸಿಸ್ಟಮ್ ಅನ್ನು ಹೇಳಿರ್ಬೋದು ಅನ್ನೋ ಒಂದು ಸೂಚನೆ ಕೊಟ್ಟಿರಬಹುದು. ಮತ್ತೆ ಕೆಲವರು ಮಣ್ಣಿನಲ್ಲಿ ಕ್ರಿಮಿಕೀಟಗಳು ಇರ್ತವೆ, ಅವು ಅಲ್ಲಿ ಪುಣ್ಯ ಮಾಡಿ ಹುಟ್ಟಿರ್ತವೆ, ಅದನ್ನ ನಾವು ಈಚೆ ತರಬಾರ್ದು ಅಂತ. ಕರೆಕ್ಟ್ ಇರ್ಬೋದು. ಕರೆಕ್ಟ್ ಅದು. ಈಗ ನಾವು ಆ ಶಿಲೆಗಳನ್ನು ತಮ್ಮಂದು ಸರಿಯಾದ ಒಂದು ರೀತಿ ಒಳಗೆ ನಾವು ಅದನ್ನ ಪೂಜಾ ಆರಾಧನಾ ಸ್ಥಿತಿಯನ್ನ ನಾವು ಮಾಡ್ಲಿಲ್ಲ ಅಂದ್ರೆ ಅದ್ರದ್ದು ಬ್ಯಾಡ್ ಎಫೆಕ್ಟ್ ಕೂಡ ಆಗ್ಬಹುದು. ಮತ್ತೆ ಈಗ ನೀವು ಹೇಳುವಂತ ರೀತಿ ಒಳಗ ಆ ಮಣ್ಣಿನಲ್ಲಿ ಕ್ರಿಮಿಕೀಟಗಳಿರ್ತಾವ, ಅವ್ರು ಕೂಡ ಎಲ್ಲ ಅಲ್ಲಿ ಆಶ್ರಿತರಲ್ಲ, ಅವ್ರಿಗೆ ನಾವು ಇದು ಮಾಡ್ಲಿಕ್ಕೆ ಆಗ್ತದೆ ಅಂತ. ಈಗ ಇದ್ರ ಮೂಲಕ ಅಂದ್ರೆ ಒನ್ ಟೈಮ್ ರಾಮಾನುಜಾಚಾರ್ಯರು ತಿರುಪತಿಗೆ ಹೋಗಿದ್ರು. ಅವ್ರ ಜೊತೆಗೆ ಅನೇಕ ಮಂದಿ ಶಿಷ್ಯರು ಬಂದಿದ್ರು. ತಿರುಪತಿಯಿಂದ ಬರ್ಬೇಕಾದಾಗ ಅಲ್ಲಿಂದ ಪ್ರಸಾದ ಕಟ್ಕೊಂಡ್ ಬಂದಿದ್ರು. ಯಾರೋ ಅವ್ರ ಶಿಷ್ಯರು ಕಟ್ಕೊಂಡ್ ಬಂದ್ರೆ ರಾಮಾನುಜಾಚಾರ್ಯರಿಗೆ ಪ್ರಸಾದ ಸರ್ವ್ ಮಾಡ್ಲಿಕ್ಕೆ ಅದನ್ನ ಏನೈತಿ ಅದನ್ನ ಪ್ರಸಾದ ತೆಗೆದ್ರು. ಎಲ್ಲಿ ಬಂದಿದ್ರು? ಆಲ್ರೆಡಿ ಇಲ್ಲೇ ಸೌತ್ ಇಂಡಿಯಾಕ್ಕೆ ಆಲ್ರೆಡಿ ಬಂದಿದ್ದಾರೆ, ಬಹಳ ದೂರ ಬಂದಿದ್ದಾರೆ. ಅದ್ರ ತುಂಬಾ ಎಲ್ಲ ಇವು ಇರುವೆಗಳು, ಆ ಸ್ವೀಟ್ ಏನೋ ಐಟಮ್ ಇರಬಹುದು ಅದರಲ್ಲಿ, ಆ ಇರುವೆಗಳು ಮುತ್ಕೊಂಡ್ ಮಾಡಿದವು. ಇದು ಊರಿಗೆ ರಾಮಾನುಜಾಚಾರ್ಯರಿಗೆ ಸರ್ವ್ ಮಾಡ್ಬೇಕಾದ್ರೆ ಅದನ್ನ ನೋಡಿದ್ರು. ರಾಮಾನುಜಾಚಾರ್ಯ ಹೇಳ್ತಾರೆ, ಅವ್ರ ಶಿಷ್ಯಗೆ ಹೇಳ್ತಾರೆ, ಇನ್ ಕಟ್ಟಿಗೋವನ್ನ ಯಥಾಸ್ಥಿತಿ ಇದನ್ನ ತಗೊಂಡೋಗಿ ವಾಪಸ್ ಮತ್ತೆ ತಿರುಪತಿಯಲ್ಲಿ ಇಟ್ಟುಕೋ ಅಂತ. ಯಾಕೆ? ಅವರೆಲ್ಲ ಅಲ್ಲಿಯ ವಾಸಿಗಳು, ಧಾಮ ವಾಸಿಗಳು, ಅವ್ರನ್ನ ಇಲ್ಲಿ ಬೇರ್ಪಡಿಸಿದ್ರೆ ಅದು ಅಪರಾಧ ಆಗ್ತತಿ, ತಗೊಂಡು ಹೋಗಿ ವಾಪಸ್ ಬಿಟ್ಟಪ್ಪ ಅಂತ ಹೇಳಿದ್ರು. ಅಂದ್ರೆ ಇಷ್ಟೊಂದು ಸೂಕ್ಷ್ಮತೆ ಐತೆ ಅದರಲ್ಲಿ. ಆಚಾರ್ಯರು ಹೇಳ್ತಾ ಇದಾರೆ ಅಂದ್ರೆ ಅದರಲ್ಲಿ ಮಹತ್ವ ಉಂಟು. ಆ ಕಾರಣದ ಸಲುವಾಗಿ ನಮಗೆ ಅಲ್ಲಿಂದ ಯಾವುದೇ ಮಣ್ಣಾಗ್ಲಿ ಅಥವಾ ಶಿಲೆ ಆಗ್ಲಿ ನಾವು ತೊಂಬರಬಾರ್ದು. ಬೇರೆದವರು ಭಕ್ತರು ಕೊಟ್ಟಿದ್ರೆ, ಪ್ರೇಮಪೂರ್ವಕವಾಗಿ ಕೊಟ್ಟಿದ್ರೆ, ಇದನ್ನ ತಗೊಳ್ಳಿ, ನೀವು ನಿಮ್ ಜೀವನದಲ್ಲಿ ಅದನ್ನ ಆರಾಧನೆ ಮಾಡ್ರಿ ಅಂತ ಏನಾದ್ರು ಕೊಟ್ಟಿದ್ರೆ ಅದನ್ನ ನಾವು ಉಪಯೋಗ ಮಾಡ್ಬೋದು. ಮತ್ತೆ ಇನ್ನ ಹೋಗಿಲ್ಲ ಅವ್ರಿಗೆ ದುಡ್ಡು ಕೊಟ್ಟು ಕೊಡಿ ಅಂತ ಖರೀದಿ ಮಾಡ್ಕೊಂಡು ತೊಗೊಂಡು ಅವರು ಭಕ್ತರು ಕೊಟ್ಟಿದಾರ ಅಂತ ಹೇಳ್ಬಿಟ್ಟು ಆ ರೀತಿ ನಾವು ಮನಮಾನಿ ಮಾಡೋಂಗಿಲ್ಲ. ಉದ್ದೇಶ ಇಷ್ಟೇ, ಅದನ್ನ ನಾವು ಈ ಜಗತ್ತಿನೊಳಗೆ ಉಳಿಸುವ ಉದ್ದೇಶ ಮತ್ತೆ ಏನೈತಿ ಅದ್ರದ್ದು ಪವಿತ್ರತೆ ಕಾಪಾಡುವ ಉದ್ದೇಶ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಹರೇ ಕೃಷ್ಣ. ಮತ್ತೆ ಯಾರು ಬರೋದ ಪ್ರಶ್ನೆ ಉಂಟಾ? ಪ್ರಭುಜಿ, ಇವತ್ತು ಬದ್ಧ ಪೂರ್ಣಿಮಾ ಅಂತ ಹೇಳ್ತೇವಲ್ಲ, ಯಾಕೆ ವಿಶೇಷ? ಅಷ್ಟು ಅದ್ರ ಬಗ್ಗೆ ಕ್ಲಿಯರ್ ನನಗೆ ಇವತ್ತು ಮೋಕ್ಷದ ಏಕಾದಶಿ ದಿವಸ ಭಗವದ್ಗೀತೆ ಬಂತು, ಇವತ್ತು ಭಾಗವತ ಬಂತು ಅಂತ ಕೇಳಿದ್ದೇನೆ, ಹೌದಾ? ಇರ್ಬೋದೇನೋ ಮಾತಾಜಿ, ನಾ ಇದ್ರ ಬಗ್ಗೆ ಬದ್ಧ ಪೂರ್ಣಿಮಾ ಹೇಳಿ. ನಿಮ್ಗೆ ತಿಳ್ಕೊಂಡಿದ್ರೆ ಈ ವಿಷಯ ಹೇಳ್ಬೋದು, ಎಲ್ಲರಿಗೂ ಗೊತ್ತಾಗ್ಲಿ ಒಂದು ಉದ್ದೇಶ. ಈ ವಿಷಯ ನನಗೆ ಅಷ್ಟು ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಸೀನಿಯರ್ ಕೇಳ್ತೇನೆ, ಹೇಳ್ತೇನೆ ನಿಮ್ಗೆ. ಇದು ಒಬ್ರು ಪ್ರಭುಜಿ ಹೇಳುದು ಕೇಳ್ಕೊಂಡೆ ನಾನು. ಇವತ್ತು ಬದ್ಧ ಪೂರ್ಣಿಮಾ, ಇದು ಮಹಾಭಾರತ ಇವತ್ತು ಪ್ರಾರಂಭವಾದ. ಇರ್ಬೋದು ಮಾತಾಜಿ, ಒಳ್ಳೆ ವಿಷಯ ಹೇಳಿದ್ರೆ ನೀವು, ಇರ್ಬೋದು. ಹರೇ ಕೃಷ್ಣ. ಆದ್ರಿಂದ 7 ದಿನ ಭಾಗವತ ಓದ್ಬೇಕಂತೆ ಕಂಟಿನ್ಯೂ. ಭಾಗವತ ಸಪ್ತಾಹ ಮಾಡೋದು ಇದೇ ಈ ಸಮಯದಲ್ಲಿ ಸ್ಟಾರ್ಟ್ ಅಂತೆ. ಇವತ್ತು ಭಾಗವತಂ ಪುಸ್ತಕವನ್ನು ದೇವರ ಮುಂದೆ ಇಟ್ಟು ನಾವು ಅದನ್ನು ಪೂಜೆ ಮಾಡ್ಬೇಕಂತೆ. ನಾಳೆಯಿಂದ ಭಾಗವತ ಸಪ್ತಾಹ ಸ್ಟಾರ್ಟ್. ಕರೆಕ್ಟ್. ಓ, ಅಲ್ಲಿಂದ ಈಗ ಭಾಗವತ ಸಪ್ತಾಹ ಅಂತ ಮಾಡ್ತಾ ಉದ್ದೇಶ ಇಲ್ಲಿಂದ ಶುರು. ಭಾಗವತ ಅಂತ ಹೇಳಿ ಒಳ್ಳೆ ವಿಷಯ ಕೇಳಿಸಿದ್ರಿ. ಹರೇ ಕೃಷ್ಣ. ಸರಿ, ನಾವಿದ್ರೆ ಹೇಳಿ. ಏನಿಲ್ಲ ಪ್ರಭುಜಿ, ಕಂಟಿನ್ಯೂ ಮಾಡಿ, ಮತ್ತೆ ಹೇಳ್ತೀನಿ. ಈ ವಿಷಯದ ಬಗ್ಗೆ ಎಲ್ಲರೂ ನಮ್ಮ ದೋಷಗಳು ಕಾಣುತ್ತೋ, ದಯವಿಟ್ಟು ನೀವು ಅದನ್ನ ಕ್ಷಮಿಸಿ.
ಭಾಷಾ ದೋಷ ಆಗ್ತದೆ. ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ವಾತಾವರಣ, ಬೇರೆ ಬೇರೆ ಸ್ಥಾನದಲ್ಲಿ ಇರುವಂತ ಭಕ್ತರೆಲ್ಲ ಕೇಳಿಸ್ಕೊಳ್ತಾರೆ. ಪ್ರಭುಜಿ ಯಾವಾಗ್ಲೂ ಒಂದೇ ನಾವು ಭಾಷೆ ಹೇಳುವಂತ ಭಾಷೆಯಲ್ಲಿ ತುಂಬಾ ಇಂಟ್ರೆಸ್ಟ್ ಇರ್ತದೆ. ಇನ್ನೊಂದು ಲ್ಯಾಂಗ್ವೇಜ್ ಅಂದ್ರೆ ಯಾವಾಗ್ಲೂ ಒಂದೇ ತರ ಕೇಳುವಾಗ ಸ್ವಲ್ಪ ಚೇಂಜಸ್ ಅಂದ್ರೆ ಇನ್ನೂ ಖುಷಿ ಆಗ್ತದೆ. ಓಕೆ ಓಕೆ. ಟೇಸ್ಟ್ ಟೇಸ್ಟ್ ವೇರಿಯೇಷನ್ ಆಗ್ತದೆ. ಓಕೆ, ಕರೆಕ್ಟ್. ಈಗ ಮಸಾಲೆ ಒಂದೇ ಆದ್ರೂ ಕೂಡ ಬೇರೆ ಬೇರೆ ಭಕ್ತರು ಪ್ರಸಾದ ತಯಾರು ಮಾಡೋದ್ರಲ್ಲಿ ರುಚಿ ಬೇರೆ ಬೇರೆ ಆಗ್ತದೆ. ಹೇಳುವಂತ ವಿಧಾನದಲ್ಲಿ, ಕೇಳಿಸುವಂತ ವಿಧಾನದಲ್ಲಿ ಅವೇ ಉದಾಹರಣೆಗಳು, ಅವೇ ಶಬ್ದಗಳು, ಅದೇನೇ ಹೇಳೋದು, ಆದ್ರೂ ಹೇಳುವಂತ ಒಂದು ಪ್ರಕ್ರಿಯೆ ಬೇರೆ ಆಗ್ತದೆ. ಹಂಗಾಗೋದ್ರಿಂದ ಅದು ಒಂದ್ ಸ್ವಲ್ಪ ಟೇಸ್ಟ್ ಹೆಚ್ಚಿಗೆ ಆಗ್ತದೆ ಅಂತ ಇರ್ಬೋದು. ಹೌದು, ವಿಷಯ ಒಂದು ಇದ್ರು ಹೇಳುವ ದಾಟಿ ಹೇಳುವ ರೀತಿ ಎಲ್ಲ ಚೇಂಜ್ ಇರ್ತದೆ. ಚೇಂಜ್ ಇರ್ತದೆ. ಕರೆಕ್ಟ್. ಶೈಲಿ ಬಹಳ ಅದಕ್ಕೆ ನೋಡ್ರಿ, ಶೈಲಿಗೆ ಸಲುವಾಗಿನ ಅದು ಒಂದು ಅಕ್ಬರ್ ಬೀರ್ಬಲನ ಕಥೆ ಬರ್ತದೆ. ಅಕ್ಬರ್ ಬೀರ್ಬಲನ ಕಥೆಯಲ್ಲಿ ಒಬ್ಬರು ಜ್ಯೋತಿಷಿ ಬರ್ತಾರೆ. ಜ್ಯೋತಿಷಿ ಬಂದು ಅಕ್ಬರನಿಗೆ ಹೇಳ್ತಾರೆ, ನಿಮ್ಮೊಂದು ಜ್ಯೋತಿಷದ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ನಾನು ಹೇಳಿರ್ತೇನೆ ಅಂತ. ಹೌದಾ, ಹೇಳುವಾಗ ಅವನು ಹೇಳಿದ, ನಿಮ್ಮ ಮಕ್ಕಳು ನಿಮ್ಮ ಮುಂದನೇ ಸತ್ತು ಹೋಗ್ತಾರಂತ. ಅವಾಗ ಕೇಳಿಸ್ಬಿಟ್ಟು ಇವನು ಜೈಲಿಗೆ ಹಾಕಿಬಿಡಿ, ಇವನು ಎತ್ಕೊಂಡು ಹೋಗ್ರಿ, ಇವನ ಹೇಳ್ಕೊಂಡು ಹೋದ್ರು. ಜೈಲಿಗೆ ಹಾಕಿದ್ರು ಅವನು, ಪಂಡಿತನ ಒಳಗೆ ಹಾಕಿದ್ರು. ಹಾಕಿ ಆದ್ಮೇಲೆ ರಾಜಾಗ ಒಂದ ಮೇಲೆ ಕೀರಿಸ್ಮುರ್ದು ಆತು, ಹೋದ ಅವನು. ಇವ ರಾಜಶ್ರಮ ಮುಗೀತು. ಅದಾದ್ಮೇಲೆ ಬೀರ್ಬಲನು ಹೋಗ್ತಾ ಇದ್ದ. ಹೋಗ್ಬೇಕಾದ್ರೆ ಆ ಜೈಲಿನ ಮುಂದೆ ಆಚೆ ಹೋಗ್ತಾ ಇದ್ದ. ಆ ಜೈಲಿನೊಳಗಿರುವ ಜ್ಯೋತಿಷಿ ಅದಾರಲ್ಲ, ಕರೆದರು, ಮಹಾಶಯ ಬೀರ್ಬಲ್ಲರೇ ಬನ್ನಿ ಬನ್ನಿ ಇತ್ತ. ಬಂದ್ರು. ಅಲ್ಲ, ನಾನು ಹೇಳಿದ್ ಕರೆಕ್ಟ್ ಐತಲ್ಲ, ಈ ಜ್ಯೋತಿಷದಲ್ಲಿ ಹೆಂಗಿದೆ ಹಂಗೆ ಹೇಳಿದ್ದೇನೆ ಅಂತ. ಹೌದಪ್ಪ, ನೀ ಹೇಳುದು ಕರೆಕ್ಟೇ ಇದೆ. ರಾಜನ ಮುಂದೆ ರಾಜನ ಮಕ್ಕಳು ಸತ್ತ ಹೋಗ್ತಾರೆ ಅಂತ ಹೇಳ್ತಾ ಇದೆ, ಕರೆಕ್ಟ್. ಅದೇನ್ ತಪ್ಪಿಲ್ಲ. ಆದ್ರೆ ಹೇಳುವ ವಿಧಾನ ತಪ್ಪಿದೆ ಅಂತ. ಅದಕ್ಕ ನಾವ್ ಹೇಳುವಂತ ಈಗ ಒಂದು ವಾಣಿ ಅದಲ್ಲ, ಏನು ಹೇಳ್ತಾ ಇದ್ದೀವಿ ಅದನ್ನ ಬೇರೆಯವರಿಗೆ ಮೃದುವಾಗಿ ಹೇಳುವಂತ ಒಂದು ಕಲಿಬೇಕು. ಪ್ರಭುಪಾದ ಅವರು ಅದನ್ನ ಹೇಳ್ತಾರೆ. ಈಗ ಪ್ರಭುಪಾದ ರೀತಿಯೊಳಗೆ ನಾವು ಹೇಳಿಕಾಗುದಿಲ್ಲ. ಪ್ರಭುಪಾದ ಅವ್ರು ಹೇಳ್ತಾರೆ, ಯಾವಾಗ್ಲೂ ಅವ್ರು ಬೈತಾರೆ, ಯು ಆರ್ ಬ್ಲಡಿ ಫೂಲ್. ಭಕ್ತರಿಗೆ ಅವೆಲ್ಲ ಹೇಳ್ತಾ ಇದಾರಲ್ಲ, ಮೂರ್ಖರದಿರಿ ನೀವು, ಆಗಿದ್ದಾರೆ ಹೀಗಿದ್ರಿ ಅಂತ, ರಾಸ್ಕಲ್ಸ್ ಅಂತೆಲ್ಲ ಬೈತಾರೆ ಪ್ರಭುಪಾದ. ಆ ವರ್ಡಗಳನ್ನ ನಾವು ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ಲ. ಹಂಗೆ ನಾವು ಉಪಯೋಗ ಮಾಡಿದ್ರೆ ನಮ್ಗೆ ಬಡದಾಗ್ತಾರೆ, ನಮಗೆ ಚೇಚಾಗ್ತಾರೆ. ಪ್ರಭುಪಾದ ಅವರು ಕೂಡ ಹೇಳ್ತಾರೆ ಕೆಲವೊಂದ್ ಕಡೆ, ಮುದುಕರ ವಾಣಿ ಮತ್ತು ಸಣ್ಣ ಮಕ್ಕಳ ವಾಣಿ ಅದರಲ್ಲ ಯಾರು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂತ. ನಾ ಎಲ್ಲ ಬೆದಿರುವಂತ ವಾಣಿಗಳೇನದಲ್ಲ ಅದನ್ನ ಯಾರು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂತ. ಆದ್ರೆ ಅದರದ್ದು ಮಹತ್ವ ಬೇರೆ ಇದೆ. ಪ್ರಭುಪಾದ ಅವರು ಮೂರ್ಖನಂದ ಹೊತ್ತಿನಾಗ ಅಲ್ಲಿ ಭಕ್ತರೆಲ್ಲ ಅವ್ರು ಖುಷಿ ಪಡ್ತಾರೆ. ಅಂದ್ರೆ ಗುರು ನನ್ನನ್ನು ಬೈದ್ರು ಕೂಡ ಅದನ್ನ ಗುರುವಿನ ಒಂದು ಆಶೀರ್ವಾದ ಅಂತ. ಒನ್ ಟೈಮ್ ಇವರು ಮಹಾರಾಜರು, ಅವ್ರ ಹೆಸರು ಬರ್ತಾ ಇಲ್ಲ ನೀತಿ, ಅವ್ರೇನ್ ಮಾಡಿದ್ರು, ಪ್ರಭುಪಾದವರು ಬುಕ್ಸ್ ಬಿಟ್ಟು ಬಂದಿದ್ರು. ಅದನ್ನ ಬುಕ್ಸ್ ತಗೊಂಬಂದ್ರು, ಬಹಳ ಅಪ್ಸ್ಟೇರ್ನಾಗ ನಡೆದು ತಗೊಂಡು ಹೋದ್ರು. ತಗೊಂಡು ಹೋಗಿ ಅವ್ರ ರೂಮ್ ಇನ್ನೇನು ಡೋರ್ ಮೇಲೆ ಬರೆದಿದ್ರು, ಭಕ್ತಿ ವೇದಾಂತ ಸ್ವಾಮಿ ಅಂತಂದು ಬ್ರಾಸ್ ಪ್ಲೇಟ್ನೊಳಗ. ಅದನ್ನ ದರ್ವಾಜನ ತೆಗಿಲಿಕ್ಕೆ ಅವ್ರ ದುಬ್ಬನ ಹಿಂಗ್ ಒತ್ತಿಕೊಂಡು ಅದನ್ನ ಬುಕ್ಸ್ ಬ್ಯಾಗ್ ಎತ್ಕೊಂಡು ಹಿಂಗ್ ಒಳಗೆ ಹೋಗ್ತಾ ಇದ್ರ. ಹೋಗ್ಬೇಕಾದ್ರೆ ಅವರ ಪ್ರಭುಪಾದವರ ಪರ್ಸನಲ್ ಅಸಿಸ್ಟೆಂಟು, ಹೇ ಪ್ರಭುಪಾದ ಇದೆ, ಜಾಗೃತ ಇರು ಅಂತ ಅವ್ರಿಗೆ ಹೇಳಿದ್ರು. ಒಳ್ಳೆ ಪ್ರಭುಪಾದ ಇನ್ನೇನು ಪ್ರಭುಪಾದ ಟಚ್ ಆಗ್ತೈತೆ. ಆಮೇಲೆ ಉಸಿರು ಬಿಡ್ತಾ ಇದ್ರು. ಈ ಉಸಿರು ಬಿಟ್ಟು ಇವರು, ಪ್ರಭುಪಾದ್ ನಿಮ್ ಬುಕ್ಸ್ ತಗೊಂಡಿದ್ದೇನೆ ಅಂತ. ಪ್ರಭುಪಾದ್ ನೋಡಿದ್ರು, ಆ ಮಟೀರಿಯಲ್ ವರ್ಡ್ ಬಹಳ ಕಷ್ಟದ್ದೈತೆ ಅಂತ ಪ್ರಭುಪಾದ್ ನೋಡಿ ಹೇಳಿದ್ರು. ನೋಡಿ ಹೇಳಿ ಪ್ರಭುಪಾದ್ ಅವ್ರಿಗೆ ದಂಡವತ್ ಹಾಕಿದ್ರು. ಅವ್ರಿಗೆ ಭಕ್ತರ ಏನು ಬುಕ್ಸ್ ತಗೊಂಡವ್ರು ದಂಡವತ್ ಹಾಕಿದ ಬಿಡ್ಲೇನ ಪ್ರಭುಪಾದ್ ಅವ್ರ ಹಿಂದ್ ಬೆನ್ನ ಮ್ಯಾಗ ಎರಡು ರಪ್ ಅಂತಂದು ಹೊಡೆದ್ರು. ತಂದದ್ದು ಒಂದು ಟೈರ್ಡು ಮೇಲೆ ಪ್ರಭುಪಾದ್ ಅವ್ರು ಜೋರಾಗೆ ಎರಡು ತಟ್ಟಿದ್ರು. ಅವ್ರಿಗೆ ತಟ್ಟಿದ್ ನೋಡಿ ಅವ್ರ ಭಕ್ತರು, ಅವ್ರ ಪರ್ಸನಲ್ ಅಸಿಸ್ಟೆಂಟ್ ಇದ್ದಿರಲ್ಲ ಅವರು, ಸ್ವಾಮಿ ಇಂದ್ರಜಮ ಸ್ವಾಮಿ ಮಹಾರಾಜರಿಗೆ ಹೇಳಿದ್ದು. ಇಂದ್ರಜಮ ಸ್ವಾಮಿ ಮಹಾರಾಜರು ಹೇಳ್ತಾರೆ, ನಾನು ಮೊದ್ಲ ಟೈರ್ಡ್ ಆಗಿ ಬಂದಿದ್ದೆ, ಅದ್ರ ಮೇಲೆ ಮತ್ ಪ್ರಭುಪಾದರು 3 ಏಟು ಅಂದ್ರೆ 3 ತಪ್ಪಟ್ಟು ಕೊಟ್ರು ನನಗೆ ಅಂತ. ಅವಾಗ ಅವ್ರ ಪರ್ಸನಲ್ ಅಸಿಸ್ಟೆಂಟ್ ಒಬ್ಬ ಇಂದ್ರಸ್ವಾಮಿ ಮಹಾರಾಜ್ ಹೇಳ್ತಾರೆ, ಪ್ರಭು ಯು ಆರ್ ದಿ ಗ್ರೇಟ್, ಪ್ರಭುಪಾದ್ ಮರ್ಸಿ ಮಿಲ್ಗೆ, ಪ್ರಭುಪಾದ್ ಮರ್ಸಿ. ಇವ್ರ ಎಂತ ಮಹಾರಾಜ್ ಅವ್ರ ದುಬ್ಬ ಹಿಡ್ಕೊಂಡು ಮರ್ಸಿ ಮಿಲ್ಗೆ ಅಂತ. ಕೃಪೆ ಸಿಕ್ತು. ರಿಯಲಿ ಪ್ರಭುಪಾದ ಅಸಿಸ್ಟೆಂಟ್ ಅದ, ರಿಯಲಿ ನಿಮಗೆ ಪ್ರಭುಪಾದರ ಕೃಪೆ ಆಗಿದೆ ಅಂತ, ಕೃಪೆ ಆತು ಅಂತ ಮಹಾರಾಜರು ಅದನ್ನ ತಮ್ಮ ಲಕ್ಷಣದಲ್ಲಿ ನೆನಪು ಮಾಡಿಕೊಳ್ತಾರೆ. ರಿಯಲಿ ಅವರು ಅವತ್ತು ಪ್ರಭುಪಾದವ್ರು ನಂಗೆ ಆ ರೀತಿ ಅಪ್ರಿಷಿಯೇಟ್ ಮಾಡಿ ಆ 2 ಹೊಡೆತ ಅಥವಾ 3 ಹೊಡೆತ ನಾನು ಕೊಡ್ಲಿಲ್ಲ ಅಂದ್ರೆ ನಾನು ಇಷ್ಟೊಂದು ಪ್ರಚಾರ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ. ಹಂಗ
ಪ್ರಭುಪಾದರು ಕೆಲವೊಂದು ಕಡೆ ಬೈದ್ ಹೇಳ್ತಾರೆ, ಕೆಲವೊಂದು ಕಡೆ ಇದು ಹೇಳ್ತಾರೆ. ದೊಡ್ಡ ಭಕ್ತರು ಮಾಡ್ಬೋದು, ನಾವು ಸಣ್ಣವರು ಯಾವುದೇ ವಿಷಯಗಳಲ್ಲಿ ತಪ್ಪುಗಳು ಕಾಣ್ತಾವ, ದಯವಿಟ್ಟು ನೀವು ಮನಸ್ಸಿಗೆ ತಗೊಳ್ಬೇಡಿ. ಹರೇ ಕೃಷ್ಣ. ಅದು ಮಕ್ಕಳು ಸಾಯ್ತಾರೆ ಅಂದ್ರಲ್ಲ ಪ್ರಭುಜಿ, ಅದೇ ಸಾಯಿತು. ಯಾರು ಸಾಯ್ತಾರೆ? ಅರಸರ ಮುಂದೆ ಮಕ್ಕಳು ಸಾಯ್ತಾರೆ ಅಂತ ಹೇಳಿದ್ರಲ್ಲ. ಹಾ ಸರಿ, ಅಲ್ಲಿಗೆ ನಿಲ್ಸಿದ್ರು, ಕರೆಕ್ಟ್. ಹಾ ಅವ್ರ ಈಗ ಅಕ್ಬರ್ ಇದ್ನಲ್ಲ, ಅಕ್ಬರನ ಮಕ್ಕಳು ಅಕ್ಬರನ ಮುಂದನೆ ಬಹಳಷ್ಟು ಮಂದಿ ತೀರೋದ್ರು. ಅವನ ರಾಜ್ಕುಮಾರರು ತೀರ್ ಹೋಗ್ತಾರೆ. ಅದು ಹೇಳಿದ್ ಕರೆಕ್ಟ್ ಇತ್ತು, ಅದು ಜ್ಯೋತಿಷ ಹೇಳಿದ್ ಕರೆಕ್ಟ್ ಇತ್ತು, ಅದು ಹೇಳುವಂತ ವಿಧಾನ ತಪ್ಪಿತ್ತು. ಅದನ್ನೇ ನತಿದ್ದಿ ಬೀರ್ಬಲ್ಲ ಹೇಳ್ತಾನೆ. ಹಾಗೆ ನೀ ಹೇಳ್ಬೇಕಾಯ್ದನ್ನ ನಮ್ರವಾಗಿ ಹೇಳ್ಬೋದಾಗಿತ್ತು ಅಂತ. ಅದನ್ನ ವಾಪಸ್ ಇನ್ನೊಮ್ಮೆ ಇವ್ರಿಗೆ ಹೇಳ್ತಾರೆ, ಬೀರ್ಬಲ ಕೇಳ್ತಾರೆ 2ನೇ ದಿನಕ್ಕ, ಬೀರ್ಬಲ ನೀನು ಕೂಡ ಜ್ಯೋತಿಷ್ಯ ವಿಜ್ಞಾನದಲ್ಲಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಂಡಿತ ಅಂತ ಕೇಳಿದ್ದೀನಿ, ಇದ್ರ ಬಗ್ಗೆ ನಿನ್ನೇನು? ಅವಾಗ ಹೇಳ್ತಾರೆ, ಜಹಾಪನ ನಿಮ್ಮ ಆಯುಷ್ ಇಷ್ಟು ದೊಡ್ಡದ, ನಿಮ್ಮ ಮಕ್ಕಳಿಗಿಂತನೂ ದೊಡ್ಡದ ನಿಮ್ಮ ಆಯುಷ್ ಅಂತ ಹೇಳಿದ್. ಇವನು ಕೂಡ ಅದನ್ನೇ ಹೇಳಿದ್ರಲ್ಲ, ಅವ ಏನು ಜ್ಯೋತಿಷ್ಯ ಹೇಳಿದ್ರಲ್ಲ, ನಿಮ್ಮ ಮುಂದನೆ ನಿಮ್ಮ ಮಕ್ಕಳು ಸತ್ತು ಹೋಗ್ತಾವ ಅನ್ನೋದು ಅಗದಿ ಹಾರ್ಡ್ ವರ್ಡ್ ಆಯ್ತು. ಅದನ್ನ ಬೀರ್ಬಲ ಯಾವ ರೀತಿ ಹೇಳಿದ್ರು? ಜಹಾಪನ ನಿಮ್ಮ ಮಕ್ಕಳಕ್ಕಿಂತನೂ ನಿಮ್ಮ ಆಯುಷ್ ಬಹಳ ದೊಡ್ಡದ, ಇಷ್ಟು ದೀರ್ಘವಾಗಿದೆ ಅಂದ್ರೆ ನಿಮ್ಮ ಆಯುಷ್ ಇಷ್ಟು ದೀರ್ಘ, ನಿಮ್ಮ ಮಕ್ಕಳಕ್ಕಿಂತನೂ ನೀವು ದೀರ್ಘವಾಗಿ ಬರುತ್ತೀರಿ ಅಂತ. ಅಂದ್ರೆ ಅರ್ಥ ಏನೋ, ನಿಮ್ಮ ಮಕ್ಕಳು ನಿಮ್ಮ ಮುಂದನ ಸತ್ತು ಹೋಗ್ತಾರಂತ ಇಂಡೈರೆಕ್ಟ್ಲಿ ಹೇಳಿದ್ರು. ಅಂದ್ರೆ ಹೇಳುವಂತ ಶೈಲಿ. ಅದಕ್ಕೆ ನಾವು ನೇರವಾಗಿ ಹೇಳೋಕ್ಕಿಂತ ಅದನ್ನ ಇಂಡೈರೆಕ್ಟ್ಲಿ ಹೇಳೋದ್ರಿಂದ ಬಹಳ ಉತ್ತಮ. ಯಾವುದೇ ವಿಷಯಗಳನ್ನು ನೇರವಾಗಿ ಹೇಳೋಕ್ಕಿಂತ ಅದನ್ನ ನಾವು ಸ್ವಲ್ಪ ನಮ್ರವಾಗಿ ಹೇಳುವಂತದ್ರಿಂದ ಬಹಳ ಎಫೆಕ್ಟಿವ್ ಆಗಿ ಕೆಲಸ ಕೊಡ್ತದೆ. ಅದಕ್ಕೆ ಮಾತಾಡೋದು ಅಂತ ಅದ, ಮಾತಿ ನಿಮ್ ನಗೆ ಹೊಲೆಯು, ಮಾತಿ ನಿಮ್ ಹಗೆ ಅಲೆಯು, ಮಾತಿ ನಿಮ್ ಸರ್ವ ಸಂಪದವು ಲೋಕಕ್ಕೆ, ಮಾತೆ ಮಾಣಿಕವು ಸರ್ವಜ್ಞ ಅಂತ ಹೇಳಿ. ಇವರು ಯಾರು ಬಸವಣ್ಣ ಅವರು, ಆಕ್ಚುಲಿ ನಾವು ಕೋಟ್ ಮಾಡಬಾರ್ದು, ಮಾಯಾವಾದಿಯವ್ರದ್ದು. ಮಾತಿ ನಿಮ್ ನಗೆ ಹಲೆಯು, ಮಾತಿ ನಿಮ್ ಹಗೆ ಹಲೆಯು, ಮಾತಿ ನಿಮ್ ಸರ್ವ ಸಂಪದವು ಲೋಕಕ್ಕೆ, ಮಾತೆ ಮಾಣಿಕವು ಸರ್ವಜ್ಞ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ಶ್ಲಾಘೆಯಂತಿರಬೇಕು, ನುಡಿದರೆ ನಮ್ಮ ಕೂಡಲ ಸಂಗಮ ದೇವ ಅಹುದು 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 ಏನು ತಿನ್ನಬೇಕು ಅಂತ ಮಾತು ಹೇಳಿದ್ರೆ, ನಾವು ಮಾತಾಡಿದ್ರ ಮತ್ತವ್ರು ಏನ್ ಅನ್ಬೇಕು, ಅದನ್ನ ಕೇಳಿಸ್ಕೊಳ್ಳುವಂತ ಇರ್ಬೇಕು. ಏನ್ ಚಂದ ಹೇಳ್ತಾ ಇದಾರೆ, ಕೇಳಿಸ್ಬೇಕು, ಇನ್ನು ಒಳ್ಳೆ ಹೇಳ್ತಾರೆ, ಇನ್ನು ಕೇಳಿಸ್ಕೋಬೇಕು ಅಂತಿರ್ಬೇಕು. ಅಷ್ಟೇ ಅಲ್ಲ, ಆ ಮಾತನ್ನು ಕೇಳಿಸ್ಕೊಳ್ಳಕ್ಕೆ ಸ್ವತಃ ಕೂಡಲ ಸಂಗಮ ದೇವ ಅಂದ್ರೆ ಯಾರು? ಶಿವ ಬಂದು ಹೌದು ಬಹಳ ಚಂದ ಹೇಳಿದ್ರಿ ಅಂತ ಹೇಳ್ಬೇಕು ಅಂತ ಹಿಂಗ ಬಸವಣ್ಣ ಹೇಳ್ತಾರೆ ತಮ್ಮ ಒಂದು ವಚನದಲ್ಲಿ. ಮಾತಿಗೆ ಎಷ್ಟೊಂದು ಬೆಲೆ ಇದೆ ಅನ್ನುವಂಥದ್ದು, ನುಡಿಗೆ ಎಷ್ಟು ಬೆಲೆ ಇದೆ ಅಂತ. ನುಡಿ ಅನ್ನೋದು ಅದಕ್ಕೆ ಒಂದು ನುಡಿದ್ರು ಹೋತು ಮತ್ತು ಒಡೆದ್ರು ಹೋತು ಅಂತ. ನುಡಿ ಅನ್ನೋದು ಒಮ್ಮೆ ಹೊರಗೆ ಬಂದು ಹೋತು ಅಂದ್ರೆ ಹೋಯ್ತು, ಅದು ಮತ್ತೆ ವಾಪಸ್ ಬರುವುದಿಲ್ಲ ಅಂತ. ಅದಕ್ಕೆ ನುಡಿಯುವುಕ್ಕಿಂತ ಮೊದಲ ಹೇಳುಕ್ಕಿಂತ ಮೊದಲ ಅದು ಕರೆಕ್ಟ್ ಇದೆಯೋ ಇಲ್ಲ ಅಂತ ಪರಂಬರಿಸಿ ಹೇಳುವುದು ಉತ್ತಮ ಅಂತ. ಅದನ್ನ ಆ ಶೈಲಿ ಒಳಗೆ ಹೇಳುವುದನ್ನು, ಯಾವ ಶೈಲಿ ಒಳಗೆ ಅಗದಿ ನಮ್ರವಾಗಿ ಅವರಿಗೆ ಮನಮುಟ್ಟುವ ರೀತಿ ಒಳಗೆ ಹೇಳುವಂತ ಒಂದು ಶೈಲಿ. ಅದಕ್ಕೆ ಪ್ರಭುಪಾದ ಅವರು ತಮ್ಮ ಬುಕ್ಸ್ಗಳೆಲ್ಲಾ ಕಡೆ ಬರೆದಿದ್ದಾರೆ. ಒಂದು ಸಣ್ಣ ಮಗುವಿನಿಂದ ಹಿಡ್ಕೊಂಡು ದೊಡ್ಡ ಮುದುಕರವರೆಗೂ ಚೆನ್ನಾಗಿ ಓದ್ಬೋದು, ಚೆನ್ನಾಗಿ ಹೇಳ್ಲಿಕ್ಕಾಗ್ತದೆ. ಅವ್ರು ಹೇಳುವಂತ ನುಡಿಗಳು ಏನದಾವಲ್ಲ ಆ ರೀತಿ ಹೇಳ್ಕೊಡುವಂಥದ್ದು. ಬೇರೆದವರು ಇದನ್ನ ಭಗವದ್ಗೀತೆ ಕೊಟ್ಟಿದ್ದಾರೆ. ಪ್ರಭುಪಾದ ಅವರು ಕೊಡೋಕ್ಕಿಂತ ಮೊದಲು ಒಂದು 5,000 ಜನ ಈ ಭಗವದ್ಗೀತೆ ಎಲ್ಲ ಕೊಟ್ಟಿದ್ದಾರೆ. ಅದರಲ್ಲೇ ಅವ್ರದೇ ತುಂಬಿದ್ದಾರೆ, ಇಲ್ಲ ಅದರಿಂದ ಅದನ್ನ ತೆಗೆದಿದ್ದಾರೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನನಗೇನಾದ್ರೂ ಕೊಡುವಂತ ರೆಸ್ಪೆಕ್ಟ್ ಏನಾದ್ರು ಗೌರವ ಕೊಡಿದ್ರೆ ಈ ಭಗವದ್ಗೀತೆನ ಯಾಸ್ ಇಟ್ ಈಸ್ ಆಗಿ ಹೇಳಿ. ನಾ ಕೊಟ್ಟಿರೋ ಉದ್ದೇಶ ಏನದ, ಇದು ಪರಮಾತ್ಮ ಯಾವ ರೀತಿ ಕೊಟ್ಟಿದಾರ ಹಂಗೆ ನಾನು ನಿಮ್ಗೆ ಕೊಟ್ಟಿದ್ದೇನೆ ಅಂತ. ಅದಕ್ಕೆ ಯಾಸ್ ಇಟ್ ಈಸ್ ಅಂತ ಇಟ್ಟಿದ್ದಾರೆ. ಯಥಾರೂಪ ಜಶಿಯಾ ತಚಿ ಹೆಂಗೈತೆ ಹಂಗ. ಅದನ್ನ ಯಾವ ರೀತಿ ಪರಮಾತ್ಮನ ಒಂದು ಭಾವ ಹೆಂಗೈತೆ ಆ ಭಾವದ ಮೂಲಕನೇ ಇದನ್ನ ನಾವು ಜನರಿಗೆ ಕೊಡ್ಬೇಕು ಅಥವಾ ಬೇರೆದವ್ರು ಕೊಡ್ಬೇಕು. ಅದನ್ನ ಅದೇ ರೀತಿ ನಾವು ಪಾಲಿಸ್ಬೇಕಂತ. ಅದಕ್ಕೆ ನಾನು ಐ ಆಮ್ ದಿ ಪೋಸ್ಟ್ ಮ್ಯಾನ್ ಅಂತ ಪ್ರಭುಪಾದ ಹೇಳ್ತಾರೆ. ನಾನು ಒಬ್ಬ ಪೋಸ್ಟ್ ಮ್ಯಾನ್ ವ್ಯಕ್ತಿ. ಅವ್ರು ಯಾರೋ ದುಡ್ಡು ಕಳಿಸಿದ್ದಾರೆ, ಅದನ್ನ ತಗೊಂಡೋಗಿ ಮತ್ತವ್ರನ್ನ ಮುಟ್ಟಿಸ್ತಾ ಇದ್ವಿ. ಅವ್ರು ಕೊಟ್ಟಿರುವಂತ ಪಾರ್ಸಲ್ ಅನ್ನ ಅವ್ರ ಮನೆಗೆ ಮುಟ್ಟಿಸ್ತಾ ಇದ್ವಿ. ಹಂಗ ಇದು ಕೊಟ್ಟಿರೋದು ಯಾರು ಕೊಟ್ಟಿದ್ದಾರೆ? ಭಗವಾನ್ ಕೊಟ್ಟಿದ್ದಾರೆ. ಭಗವಾನ್ ಕೊಟ್ಟಿರೋದನ್ನ ಅವರಿಗೆ ಭಕ್ತರಿಗೆ ಹೋಗಿ ನಾವು ಮುಟ್ಟಿಸ್ತಾ ಇದ್ವಿ. ಭಕ್ತರಾಗವ್ರಿಗೆ ಹೋಗಿ ಮುಟ್ಟಿಸ್ತಾ ಇದ್ವಿ ಅಥವಾ ಭಕ್ತರಿಗೆ ಹೋಗಿ ಮುಟ್ಟಿಸ್ತಾ ಇದ್ವಿ. ಅದು ಯಾಸ್ ಇಟ್ ಈಸ್ ಆಗಿ ಕೊಡ್ಬೇಕು ಅಂತ. ಅದರಲ್ಲಿ ನಮ್ದು ಯಾವುದೇ ರೀತಿ ಸೇರಿಸಬಾರ್ದು, ಯಾವುದೇ ರೀತಿ ತೆಗಿಬಾರ್ದು. ಕೆಲವೊಮ್ಮೆ ಇದನ್ನ ರಸವತ್ತಾಗಿ ಹೇಳುವ ಉದ್ದೇಶ ಸಲುವಾಗಿ ಕೆಲವೊಂದು ಕಥೆಗಳು, ಉದಾಹರಣೆಗಳು, ಪ್ರಸಂಗಗಳನ್ನು ಉಪಯೋಗ ಮಾಡ್ತಾರೆ. ಅವು ಪ್ರಸಂಗಗಳು ಆದಷ್ಟು ಪ್ರಭುಪಾದವರು ಕೊಟ್ಟಿರುವಂತ ಕಥೆಗಳನ್ನ ಉಪಯೋಗ ಮಾಡ್ಬೇಕಂತ. ಅದಕ್ಕೆ
ಒಂದ್ ಕಡೆ ಹೇಳ್ತದ, ಒಂದು ನೀತಿ ಆ, ನೀತಿ ಶ್ಲೋಕದಲ್ಲಿ ಹೇಳ್ತದೆ, ಕಾಕ ಕೃಷ್ಣ ಪೀಕ ಕೃಷ್ಣ ಕಾಕ 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 ಪೀಕ ಕೋವಿದ ವಸಂತ ಋತು ಆಗಸ್ತ್ಯ ಕಾಕ ಕಾಕ ಪೀಕ ಪೀಕ. ಯಾವಾಗ ಕಾಕ ಅಂದ್ರ ಕಾಗೆ, ಪೀಕ ಅಂದ್ರ ಕೋಗಿಲೆ. ಕಾಕ ಕೃಷ್ಣ ಪೀಕ ಕೃಷ್ಣ ಅಂದ್ರ ಕಾಕನೂ ಕರಗೈತಿ, ಪೀಕ ಅಂದ್ರ ಕೋಗಿಲನು ಕರಗೈತಿ. ಕಾಕ ಕಾಕ ಕೃಷ್ಣ ಪೀಕ ಕೃಷ್ಣ ಪೀಕ ಕೃಷ್ಣ ಪೀಕ ಕಾಕ ಕೋವಿದ ಅಂದ್ರೆ ಎರಡರಲ್ಲಿ ಯಾವ್ದು ಭೇದ ಇಲ್ಲ, ಬಣ್ಣದಲ್ಲಿ ಯಾವ್ದು ಭೇದ ಇಲ್ಲ, ನೋಡ್ಲಿಕ್ಕೆ ಎರಡು ಒಂದೇ ರೀತಿ ಕಾಣ್ತಾವ. ವಸಂತ ಋತು ಆಗಸ್ತ್ಯ, ಯಾವಾಗ ವಸಂತ ಋತು ಬರ್ತತಿ, ಕಾಕ ಕೃಷ್ಣ ಕಾಕ ಕಾಕ ಕೃಷ್ಣ ಕಾಕ ಕಾಕ ಪೀಕ ಕೃಷ್ಣ ಪೀಕ ಪೀಕ ಅಂದ್ರೆ ಯಾವಾಗ ವಸಂತ ಋತು ಬಂತು, ಕಾಗೆ ಕಾ 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 ಅಂತ ಹೇಳ್ತೈತಿ, ಕೋಗಿಲೆ ಕುಹು 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 ಅಂತ ಕೂಗ್ತೈತಿ ಅಂತ. ಹಂಗ ಬರುಸಟಗನ ಭಕ್ತಿ ದಿಡವೆಂದು ನಂಬಲು ಬೇಡ, ನಚ್ಚಲು ಬೇಡ, ಮಠದೊಳಗಿನ ಬೆಕ್ಕು ಇಲಿಯ ಕಂಡು ಪುಟನೆಗದಂತಾಯಿತು ಕಾಣ ರಾಮನಾಥ ಅಂತ. ಬರುಸಡೆಗನ ಭಕ್ತಿ ದಿಟವೆಂದು ನಂಬಲು ಬೇಡ, ನಚ್ಚಲು ಬೇಡ, ಮಠದೊಳಗಿನ ಬೆಕ್ಕು ಇಲಿಯ ಕಂಡು ಪುಟನೆಗದಂತಾಯಿತು ಕಾಣ ರಾಮನಾಥ. ಅಂದ್ರ ಅರ್ಥ, ಬರುಸಡೆಗ ಅಂದ್ರ ದಿಕಾವಟ್ ಭಕ್ತಿ ತೋರು, ಹೌದು. ಹೆಂಗ ಬರುಸಡೆಗನ ಭಕ್ತಿ ಅಂದ್ರೆ ದಿಕಾವಟ್ ತೋರ್ಕಿ ಭಕ್ತಿಗೆ ಕರೆಕ್ಟ್ ಅಂತ ನಂಬುವಂಗಿಲ್ಲ, ವಿಶ್ವಾಸ ಇಡುವಂಗಿಲ್ಲ. ನಂಬಲು ಬೇಡ, ನಚ್ಚಲು ಬೇಡ, ಮಠದೊಳಗಿನ ಬೆಕ್ಕು, ಮಠದೊಳಗೆ ಐತಂತ ಬೆಕ್ಕು ಧ್ಯಾನ ಕುಂತರ್ತೈತಿ, ಅದೇನ್ ಮಾಡ್ತತಿ, ಇಲಿ ಹಿಡಿದಲ್ಲಿ ಬಿಡು ಅಂತ ಧ್ಯಾನಕ್ಕೆ ಅಗ್ದಿ ಏಕ್ದಮ್ ಧ್ಯಾನ ಪೂರ್ವಕವಾಗಿ ಕುಂತದ್ದು. ಅದ್ರ ಮುಂದೆ ಇಲಿ ಓಡ್ ಬಂದ ಕೂಡಲೇ ಏನ್ ಮಾಡ್ತದೆ, ಪುಟನೆಗದಂತ ಆಯ್ತು ಕಾಣ ಅಂತ. ಇಲಿ ಕಂಡು ಕೂಡಲೇ ಇಲಿ ಹೋಗಿ ಹಿಡ್ಕೊಂಡು ತಿಂದಾಕ್ಬಿಡೋದು. ಹಂಗ ನಮ್ಮ ಇಂದ್ರಿಯಗಳು ಕೂಡ ಹೆಂಗದಾವ ಅಂದ್ರೆ ಈ ಬೆಕ್ಕಿನ ರೂಪದೊಳಗ ಅದಾವ. ಯಾವಾಗ ಅದ ಇಂದ್ರಿಯ ವಿಷಯ ವಸ್ತುಗಳು ಅದ್ರ ಮುಂದೆ ಬಂತು ಅಂತ ಕೂಡಲೇ ಅದು ಪುಡಿದು ಹೋಗ್ಬಿಡ್ತಾವಂತ. ಅದಕ್ಕೆ ನಾವೇನ್ ಮಾಡಬೇಕು, ಹರಿನಾಮಕ್ಕ ಆಶ್ರಿತರಾಗಬೇಕು, ಹರೇ ಕೃಷ್ಣ ಮಹಾಮಂತ್ರಕ್ಕೆ ಆಶ್ರಿತರಾಗಬೇಕು. ಯಾವಾಗಲೂ ಹರಿನಾಮ ಹೇಳ್ತಾನೆ ಇರ್ಬೇಕು. ಅದರ ಫೈಲ್ ಇದ್ದಂಗ ಅದರಿಂದ ಫೈಲಿಂಗ್ ಮಾಡ್ತಾನೆ ಇರ್ಬೇಕು. ಅದನ್ನ ಹಿಟ್ಟು ಮಾಡ್ತಾನೆ ಇರ್ಬೇಕು. ಅದರಿಂದ ನಮ್ಮ ಇಂದ್ರಿಯಗಳ ಕಂಟ್ರೋಲ್ಗೆ ಬರ್ತಾವ, ಇಲ್ಲ ಅಂದ್ರೆ ಬರುವುದಿಲ್ಲ ಅಂತ. ಅದಕ್ಕೆ ಯಾವಾಗ ವಸಂತ ಋತು ಬರ್ತತಿ, ಅವಾಗ ಕೋಗಿಲಿನ ಆಗಿ ಹೋಗ್ತದೆ, ಕಾಗಿನ ಆಗಿ ಹೋಗ್ತದೆ. ಯಾವಾಗ ಹರಿನಾಮ ಮಾಡ್ಲಿಕ್ಕತ್ತವೆ ಕಾಗಿ ಕೋಗಿಲಿ ಬೇದರ ಬರುವುದಿಲ್ಲ, ಯಾವಾಗ ಅವು ಕೂಡ ಭಕ್ತರಾಗಿ ಹೋಗ್ತಾವಂತೆ. ಪರಮಾತ್ಮನ ಆಶ್ರಯಕ್ಕೆ ಬಂದಾಗ, ಪರಮಾತ್ಮ ನಾಮದ ಆಶ್ರಯದೊಳಗಿದ್ದಾಗ, ಆ ನಾಮದ ಆಶ್ರಯದಿಂದ ನಮ್ಮ ಅನೇಕ ಪಾಪಗಳು ತೊಳೆದು ಹೋಗ್ಲಿಕ್ಕೆ, ಹರಿದು ಹೋಗ್ಲಿಕ್ಕತ್ತವ. ಹರಿ ಅನ್ನುವಂಥ ಉದ್ದೇಶ ಅಂದ್ರೆ ಏನು, ಹರಿ ಅಂದ್ರೆ ಹರಿದು ಹೋಗುದು. ಯಾವುದು ನಮ್ಮ ಪಾಪಗಳನ್ನ ಹರಿಸಿ ಬಿಡೋದು. ಹರಿ ಅದ್ರ ಸಲುವಾಗಿ ಹರಿ ಹರಿ ಅಂತ ಹೇಳುದು ಯಾವಾಗಲೂ. ಅದಕ್ಕೆ ಸ್ನಾನ ಮಾಡ್ಬೇಕಾದ್ರೆ ಹರಿ ಹರಿ ಅನ್ರಿ, ಊಟ ಮಾಡ್ಬೇಕಾದ್ರೆ ಹರಿ ಹರಿ ಅನ್ರಿ, ಹೇಳ್ಬೇಕಾದ್ರೆ ಹಿಂಗ್ ನಾವು ಕೂತು ಮ್ಯಾಗಿ ಹೇಳ್ತಾ ಇದೀವಿ, ನೆಲದಿಂದ ಮ್ಯಾಗ ಹೇಳ್ತಿದ್ವಿ, ಕುರ್ಚಿಯಿಂದ ಮೇಲೆ ಹೇಳ್ತೀವಿ, ಕೃಷ್ಣ ಏನ ಬರದೆ. ಅದಕ್ಕೆ ಪುರಂದರದಾಸರು ಹೇಳ್ತಾರ, ಕೃಷ್ಣ ಏನ ಬರದೆ. ಏನಾಗ್ಲಿ, ಒಂದು ಬಿಸಿಲು ಬಿತ್ತಪ್ಪ, ಬಿಸಿಲು ಕೃಷ್ಣ ಅಂತ ಹೇಳ್ಬೇಕು. ಕೃಷ್ಣ ಇದು ನಿಮ್ಮ ಬಿಸಿಲು ಅಂತ. ಗಾಳಿ ಒಳ್ಳೆ ಗಾಳಿ ಬರ್ಲಿಕ್ಕೆ, ಗಾಳಿ ಮೈ ತಡವುತ್ತದೆ, ತೀಡ್ಲಿಕ್ಕೆ, ಕೃಷ್ಣ ಇದು ನಿಂದ. ಆಕ್ಚುಲಿ ಕೃಷ್ಣಂದೇ ಅದು. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಅನುಭವದೊಳಗೆ ಹೇಳ್ಬೇಕು. ಈಗ ನಾವು ಹಸಿರು ಗಿಡಗಳನ್ನ ನೋಡ್ತೇವೆ, ಕೃಷ್ಣ ಇದು ನಿಮ್ದು ಹಸಿರು ಬಣ್ಣ ನಿಂದಪ್ಪ. ಆಕಾಶ ನೋಡಿದಾಗ ಕೃಷ್ಣ ಇದು ನಿನ್ನ ಬಣ್ಣಪ್ಪ ಅಂತ. ಎಲ್ಲೆಲ್ಲೂ ಕೃಷ್ಣನ ನೋಡ್ಬೇಕಂತ, ಎಲ್ಲೆಲ್ಲೂ ನೀನೇ ಅದೇ ಅಂತ. ಎಲ್ಲಾ ಕಡೆಗೂ ಅವರೇ ಅದ, ಕೃಷ್ಣನೇ ಇದು. ಕೃಷ್ಣನ ಎಲ್ಲ ತುಂಬಿಕೊಂಡಿರೋದು ಈ ಜಗತ್ತು, ಕೃಷ್ಣನಿಂದಾನೇ ಎಲ್ಲ ಜಗತ್ತು. ಅವರೇ ಇರೋದು. ಅವ್ರನ್ನ ಅನುಭವಕ್ಕೆ ತಂಬರಬೇಕು, ನಮ್ಮ ಜೀವನಕ್ಕೆ ಅನುಭವಕ್ಕೆ ಅಪ್ಲೈ ಮಾಡ್ಬೇಕು. ಈಗ ನಾವು ಒಂದಗಳನ್ನ ಹಿಂಗೆ ಎತ್ತಿ ಬಾಯೊಳಗೆ ಹಾಕ್ತಾ ಇದ್ದೇವೆ ಅಂದ್ರೆ ಅದ್ರ ರುಚಿ ಕೂಡ ಏನೈತಿ ಭಗವಾನ್. ಒಂದು ನೀರು ಕುಡಿತಾ ಇದ್ದೇವೆ ಅಂದ್ರೆ ಕೂಡ ಅದಕ್ಕೆ ಆ ರುಚಿ ಏನದಲ್ಲ, ನೀರಿನ ರುಚಿ, ಆ ತೃಪ್ತಿ ಏನದಲ್ಲ, ನೀರು ಕುಡಿದಾಗ ನಮ್ಗೆ ತೃಪ್ತಿ ಆಗ್ತೈತೆ, ಅದು ಕೂಡ ಕೃಷ್ಣನ. ಅದಕ್ಕೆ ನೀರು ಕುಡಿಯಕ್ಕಿಂತ ಮೊದಲ ನೀರನ್ನು ಮೇಲೆ ಎತ್ತಿ ಹಿಡಿದು ಕೃಷ್ಣ ಇದು ನಿಂದಪ್ಪ ಅಂತ ಅವ್ರಿಗೆ ಹೇಳಿಬಿಟ್ಟು ಅವ್ರಿಗೆ ಒಂದು ಕೃತಜ್ಞತೆ. ಭಗವಾನ್ ಏನ್ ಚಾತಾಯ, ಭಗವಾನ್ ಏನ್ ಬೇಡ್ತಾ ಇದ್ದಾರೆ, ಏನೇನೂ ಕೇಳೋದಿಲ್ಲ ಅವ್ರು ನಮ್ಮಿಂದ. ನಮ್ಗೆ ಹಣ್ಣು ಕೊಡ, ನೀರು ಕೊಡೋದು, ಅದನ್ನ ಕೊಡು, ಇದನ್ನ ಕೊಡು, ಏನೂ ಕೇಳೋದಿಲ್ಲ ಅವರು. ಅವ್ರು ಏನ್ ಕೇಳ್ತಾ ಇದಾರೆ, ಭಾವ ಕೇಳ್ತಾ ಇದ್ದಾರೆ. ಶುದ್ಧ ಭಾವದಿಂದ ನನಗೊಂದು ಧನ್ಯವಾದ ಹೇಳು ಹೇ ಕೃಷ್ಣ ಅಂತ ಸಾಕು, ಅವ್ರು ತೃಪ್ತಾಗಿ ಹೋಗ್ತಾರೆ ಅಷ್ಟೇ.
ಹರೇ ಕೃಷ್ಣ. ಬಾತಾಯ್ತು ಟೈಮ್. ಹೌದು ಪ್ರಭುಜಿ, 7ನೇ ಅಧ್ಯಾಯದಲ್ಲಿ ಹೇಳ್ತಾನಲ್ಲ ಅವನು, ನನ್ನ ಇರುವಿಕೆಯನ್ನು ನೀವು ಹೇಗೆ ತಿಳ್ಕೊಳ್ತೀರಿ ಅಂದ್ರೆ, ಗಾಳಿಯಲ್ಲಿ ನಾನು ಸ್ಪರ್ಶ ಆಗಿದೆ, ನೀರಿನಲ್ಲಿ ರುಚಿ ಇವಾಗ ನನ್ನನ್ನು ತಿಳ್ಕೊಳ್ಳಿ ನಾನು ಅಂತ, ಕೃಷ್ಣ ಅಂತ ತಿಳ್ಕೊಳ್ಳಿ. ಮತ್ತೆ ಆಕಾಶದಲ್ಲಿ ಶಬ್ದನಾಗಿದ್ದೇನೆ, ಭೂಮಿಯಲ್ಲಿ ಗಂಧ, ಆ ಗಂಧ ಎಲ್ಲ ಮರ ಗಿಡಗಳಲ್ಲಿ, ಹೂವುಗಳಲ್ಲಿ ಒಂದೊಂದು ರೀತಿ ಪರಿಮಳ, ಒಂದೊಂದು ರಸ, ಎಲೆಗಳಲ್ಲಿ ಅದೆಲ್ಲ ನಾನೇ. ಅದನ್ನೆಲ್ಲ ಸ್ಪರ್ಶಿಸುವಾಗ ನನ್ನ ಸ್ಮರಣೆ ಮಾಡಿ ಅಂತ ಹೇಳ್ತಾರ. ಆತ್ಮಿಕೆಯನ್ನು ನೋಡಿ ನೀವು ಎಲ್ಲದರಲ್ಲಿ. ಒಳ್ಳೇದು. ಹರೇ ಕೃಷ್ಣ. ಬಹಳ ಚಂದ ಹೇಳಿದ್ರಿ. ನೋಡ್ರಿ, ನಾವು ಬೇರೆ ಬೇರೆ ಯಾವ ರುಚಿಗಳನ್ನು ನೋಡ್ತೇವೆ, ಅದ ಕೃಷ್ಣ ಮಣ್ಣಿನಿಂದ ಬೆಳೆದಿದ್ದಲ್ಲ ಅದೆಲ್ಲ ಹಂಗಾಗೋದ್ರಿಂದ ಅದು ಆ ರುಚಿ ಬೇರೆ ಬೇರೆ ಇದ್ರೊಳಗೆ ಬರ್ತದೆ. ಈಗ ನಾವು ಯಾವುದೇ ಒಂದು ಮಸಾಲೆ ಹಾಕ್ತೇವೆ ಅಂದ್ರೆ, ಆ ಮಸಾಲೆ ಬೆಳೆದರೂ ಕೂಡ ಮಣ್ಣಿನಿಂದನೇ ಬೆಳೆದಿರೋದು. ಊರಿನಲ್ಲಿ ಕೃಷ್ಣನೇ ಅವರು. ಪ್ರಭುಪಾದ್ ಅವರು ಚಾರ್ಲಿ ಚಾಪ್ಲಿನ್ ಸಿನಿಮಾ ನೋಡ್ಬೇಕಾದ್ರೆ, ಪ್ರಭುಪಾದ್ ಅವ್ರು ಸಣ್ಣವ್ರು ಇರ್ಬೇಕಾದ್ರೆ ಚಾರ್ಲಿ ಚಾಪ್ಲಿನ್ ಸಿನಿಮಾ ನೋಡ್ತಾ ಇದ್ರು. ಒಂದಿನ ಇಂದ್ರಧನು ಸ್ವಾಮಿ ಮಹಾರಾಜರು ಅವ್ರ ಜೊತೆಗೆ ಹೋಗ್ಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿತ್ತು. ಅವಾಗ ಇಂದ್ರಧನು ಸ್ವಾಮಿ ಮಹಾರಾಜರು ಭಗವದ್ಗೀತೆ ಹಿಡ್ಕೊಂಡು ಪ್ರಭುಪಾದ್ ಅವ್ರ ಪಕ್ಕಕ್ಕೆ ಅವರು ಭಗವದ್ಗೀತಾ ಶ್ಲೋಕ ಹೇಳಿದ್ರು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸ ಮಾಮಕ ಪಾಂಡವ ಚೈವ ಕಿಮ ಕುರ್ವತ ಸಂಜಯ, ಬೇರೆ ಬೇರೆ ಶ್ಲೋಕ ಹೇಳಾಕತ್ತಿದ್ರು. ಹೇಳ್ಬೇಕಾದ್ರೆ ಪ್ರಭುಪಾದರು ನಗ್ಲಿಕ್ಕತ್ತಿದ್ದಾರೆ. ಇಂದ್ರಧನು ಸ್ವಾಮಿ ಮಹಾರಾಜ್ ಹಿಂಗ್ ನೋಡ್ತಾರೆ, ಒಮ್ಮೆ ಭಗವದ್ಗೀತಾ ನೋಡ್ತಾರೆ, ಒಮ್ಮೆ ಪ್ರಭುಪಾದ್ ಅವ್ರು ನೋಡ್ತಾರೆ. ಪ್ರಭುಪಾದ್ ಅವ್ರು ಏನ್ ನೋಡ್ಲಿಕ್ಕತ್ತಾರ ಅಂದ್ರೆ, ಮುಂದ ಟಿವಿ ನೋಡ್ಲಿಕ್ಕತ್ತಾರೆ, ಏರೋಪ್ಲೇನ್ ಟಿವಿ ನೋಡ್ಲಿಕ್ಕತ್ತಾರ. ಯಾರ್ದು ಬರ್ಲಿಕ್ಕತ್ತ ಸಿನಿಮಾ ಅಂದ್ರೆ ಅವ್ರದ್ದು ಚಾರ್ಲಿ ಚಾಪ್ಲಿನ್ ಸಿನಿಮಾ ಬರ್ಲಿಕ್ಕತ್ತದ. ಅವ್ರ ಇಂದ್ರಧನು ಸ್ವಾಮಿ ಮಹಾರಾಜರು ಭಗವದ್ಗೀತಾ ನೋಡಿದ್ರು, ಹಪ್ಪನ ಮುಚ್ಚಿದ್ರು. ಪ್ರಭುಪಾದ್ ಅವ್ರನ್ನ ನೋಡಿದ್ರು. ಆಮೇಲೆ ಇವ್ರಿಗೆ ಕೈ ಕಟ್ಟಿ ಪ್ರಭುಪಾದ್ ಏನ ನೋಡ್ತಾ ಇದಾರೆ ಅದನ್ನ ಸಿನಿಮಾನ ಇವರು ನೋಡಿದ್ರು, ನಗ್ಲಿಕ್ಕತ್ತಿದ್ರು. ನಗ್ತಾ ಆಮೇಲೆ ಮುಗೀತು. ಪ್ರಭುಪಾದ್ ಅವ್ರು ಹೇಳಿದ್ರು, ಪ್ರಭುಪಾದ್ ಸಿನಿಮಾ ಎಸ್. ಪ್ರಭುಪಾದ್ ಹೇಳಿದ್ರು, ನಾನು ಸಣ್ಣವ್ರು ಇರ್ಬೇಕಾದ್ರೆ ನಾನು ಚಾರ್ಲಿ ಚಾಪ್ಲಿನ್ ಸಿನಿಮಾ ಬಹಳ ನೋಡ್ತಿದ್ದೆ. ಚಾರ್ಲಿ ಚಾಪ್ಲಿನ್ ಹ್ಯೂಮರಸ್ ಐತಲ್ಲ, ಬಹಳ ಒರಿಜಿನಲ್, ಸೋ ಒರಿಜಿನಲ್ ಆಫ್ ದ ಒರಿಜಿನಲ್ ಹ್ಯೂಮರಸ್ ಯಾರಪ್ಪ ಅಂದ್ರೆ ಕೃಷ್ಣ ಅಂತ. ಈವನ್ ಚಾರ್ಲಿ ಚಾಪ್ಲಿನ್ ಚಾರ್ಲಿ ಚಾಪ್ಲಿನ್ ಒಳಗನು ಕೂಡ ಅವರು ಕೃಷ್ಣನೇ ನೋಡ್ತಾ ಇದ್ರು. ಇಂದ್ರಧನು ಸ್ವಾಮಿ ಮಹಾರಾಜರಿಗೆ ಅನಿಸ್ಲಿಕ್ಕೆ ಅದು ಅವರು ಒಳ್ಳೆ ಮನಸ್ಸಿಗೆ ನೋಡಿತಂತ ಇಂದ್ರಧನು ಸ್ವಾಮಿ ಮಹಾರಾಜರಿಗೆ. ಅವ್ರು ಹೇಳ್ತಾರೆ, ಚಾರ್ಲಿ ಚಾಪ್ಲಿನ್ ಒಳಗಡೆನೂ ಕೂಡ ಅವರು ಕೃಷ್ಣನೇ ನೋಡ್ಲಿಕ್ಕತ್ತಾರ. ಒರಿಜಿನಲ್ ಹ್ಯೂಮರಸ್ ಅಂದ್ರೆ ಹಾಸ್ಯ ಯಾರು ಅಂದ್ರೆ, ನಿಜವಾದ ಹಾಸ್ಯ ಚಕ್ರವರ್ತಿ ಯಾರು? ಭಗವಾನ್. ಅವ್ರು ಮಾಡುವಂತ ಹಾಸ್ಯ ಮತ್ತೆ ಇನ್ಯಾರು ಮಾಡ್ಲಿಕ್ಕಿಲ್ಲ. ಹಾಗೆ ಎಲ್ಲ ಈ ಜಗತ್ತಿನೊಳಗಿರೋದೆಲ್ಲ ಅವರೇ ತುಂಬಬೇಕು. ನೋಡುವಂತ ಅನುಭವ ನಾವು ಮಾಡ್ಕೋಬೇಕು. ಹರೇ ಕೃಷ್ಣ. ಈ ಲೆಕ್ಚರ್ ಒಂದು ಕೃಷ್ಣ ಸ್ಪರ್ಶ ಅಷ್ಟೇ ಸಾಕು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಚೆನ್ನಾಗಿ ಹೇಳಿದ್ರಿ ಪ್ರಭುಜಿ. ಚಾರ್ಲಿ ಚಾಪ್ಲಿನ್ ಪ್ರಭುವಾದ್ರು ಕೃಷ್ಣನನ್ನ ನೋಡ್ತಾ ಇದ್ರು ಅಂದ್ರೆ ಹಾಸ್ಯ ರಸದಲ್ಲಿ ಕೃಷ್ಣ ಹೇಗೆ ಅದನ್ನ ಅನುಭವಿಸ್ತಾ ಇದ್ರು ಅಂತ. ಹಾಗೆ ಅದ್ರ ಉದ್ದೇಶ ನಾವು ಸಿನಿಮಾ ನೋಡೋದಲ್ಲ. ಹರೇ ಕೃಷ್ಣ. ಇಲ್ಲಾಂದ್ರೆ ಮತ್ತೆ ಇವರು ಲೆಕ್ಚರ್ನಾಗ ಹೇಳಿದಾರೆ ಸಿನಿಮಾ ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಆ ಮಟ್ಟಕ್ಕೆ ಬರ್ಬೇಕಲ್ಲ ಪ್ರಭುಜಿ. ಅದು ನಾವೇನಿದ್ರು ಇನ್ನು ಆರಂಭದಲ್ಲಿದ್ದೀವಿ. ಸರಿ ಮತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿಗೆ ಕ್ಲಾಸ್ ನಾವು ಮುಕ್ತಾಯ ಮಾಡುವ. ಹರೇ ಕೃಷ್ಣ.